ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಾಂತ್ರಿಕವಾಗಿದ್ದ ಸಮಸ್ಯೆಗಳಿಂದ ತಡವಾಗಿ ಆಯೋಜನೆ ಮಾಡಿದ್ವಿ. ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಸದ್ಯ ನಮ್ಮ ಕರಾವಳಿ ಭಾಗ ಚರ್ಚೆ ಮಾಡ್ತಾ ಇದೆ. ಮಾತ್ರ ಅಲ್ಲ, ತುಳುನಾಡು ಮಾತ್ರ ಅಲ್ಲ, ಇಡೀ ನಮ್ಮ ರಾಜ್ಯ ದೇಶ ಕೂಡ ಚರ್ಚೆ ಮಾಡ್ತಾ ಇದೆ. ಎಲ್ಲಿ ತುಳುವರಿದ್ದಾರೆ, ಎಲ್ಲಿ ನಮ್ಮ ಕರಾವಳಿ ಭಾಗದವರಿದ್ದಾರೆ, ಎಲ್ಲರೂ ಕೂಡ ಚರ್ಚೆ ಮಾಡುವಂತಹ ವಿಚಾರ, ಚರ್ಚೆ ಪರವಾಗಿಯೂ ಕೂಡ ವಿರೋಧವಾಗಿಯೂ ಆಗ್ತಾ ಇರುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ಇಡೀ ನಮ್ಮ ನಾಡಿಗೆ, ಇಡೀ ನಮ್ಮ ಕರ್ನಾಟಕಕ್ಕೆ, ಕನ್ನಡ ಚಲನಚಿತ್ರ ರಂಗಕ್ಕೆ ನಿಜವಾಗ್ಲೂ ಖುಷಿಯ ಸಂಗತಿ. ಯಾಕಂತ ಬಂದಾಗ ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ಇರುವಂತಹ, ದೈವಾರಾಧನೆಯ ಕಥಾಹಂದರ ಇರುವಂತಹ ಕಾಂತಾರ ಅನ್ನುವಂತಹ ಚಲನಚಿತ್ರ. ಈಗಾಗಲೇ ಒಂದು ಚಲನಚಿತ್ರವನ್ನ ತಾವು ನೋಡಿದಿರಿ, ಒಂದು ಪಾರ್ಟ್ ಅನ್ನ. ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದ ನಂತರ ಅದರಿಂದ ಇನ್ಸ್ಪಿರೇಷನ್ ಅಥವಾ ಪ್ರೇರಣೆಗೊಂಡೋ ಏನೋ ಗೊತ್ತಿಲ್ಲ, ಮತ್ತೊಂದು ಪಾರ್ಟ್ ತಯಾರಾಗಿ ಬಂದಿದೆ. ಶುಕ್ರವಾರ ರಿಲೀಸ್ ಆಗಿದೆ. ಇದೀಗ 500 ಕೋಟಿಯತ್ತ ದಾಪುಗಾಲಿಡ್ತಾ ಇದೆ. ಭರ್ಜರಿಯಾಗಿರುವಂತಹ ಬಾಕ್ಸ್ ಆಫೀಸ್ ಕಲೆಕ್ಷನ್ ಗಳನ್ನ ಈ ಕಾಂತಾರ ಪಾರ್ಟ್ 1 ಚಲನಚಿತ್ರ ಮಾಡ್ತಾ ಇದೆ. ಜೊತೆಗೆ ಟೆಕ್ನಿಕಲಿ ಅತ್ಯದ್ಭುತವಾಗಿರುವಂತಹ ಒಂದು ಚಿತ್ರ ಅನ್ನುವಂಥದ್ದು ವಿಮರ್ಶಕರಿಂದ, ಜೊತೆಗೆ ನೋಡುಗರಿಂದ, ವೀಕ್ಷಕರಿಂದ, ಪ್ರೇಕ್ಷಕರಿಂದ ಒಂದು ವಿಮರ್ಶೆಗೊಳ್ತಾ ಇದೆ. ಇವೆಲ್ಲದರ ಜೊತೆಗೆ ಇದೇ ಚಿತ್ರ ತುಳುನಾಡಿನವರ ಆಸ್ತಿಕರ ನಂಬಿಕೆಗೆ, ಜೊತೆಗೆ ದೈವಾರಾಧಕರ, ದೈವ ನರ್ತಕರ ನಂಬಿಕೆಗೆ, ಅವರ ನಂಬಿಕೆಗಳಿಗೆ ಘಾಸಿ ಮಾಡ್ತಾ ಇದೆ ಅನ್ನುವಂತಹ ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಮಾತ್ರ ಅಲ್ಲ, ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಕಾರಣ ಈ ಆಕ್ರೋಶ, ಈ ಆರೋಪ ಅಥವಾ ಈ ಒಂದು ವಿಮರ್ಶೆಗಳು ಕಾಂತಾರ ಚಲನಚಿತ್ರ ಪ್ರಥಮ ಪಾರ್ಟ್ ಅಂದ್ರೆ ಕಾಂತಾರ ಪಾರ್ಟ್ 2 ಅಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಕಾಂತಾರ ಪಾರ್ಟ್ 1 ಕೂಡ ಇದಕ್ಕೆ ಹೊರತಾಗಿಲ್ಲ. ಬಹಳಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ, ನಮ್ಮ ತುಳುನಾಡಿನ ಅಸ್ಮಿತೆ, ಈ ತುಳುನಾಡಿನ ಮಣ್ಣು ನಾಗದೇವರಿಗೆ ಸೇರಿದ್ದು, ಜೊತೆಗೆ ಈ ನಮ್ಮ ತುಳುನಾಡು ಅನ್ನುವಂಥದ್ದು, ಕರಾವಳಿ ಭಾಗ ಅನ್ನುವಂಥದ್ದು ದೈವಗಳಿಗೆ ಸೇರಿದ್ದು ಅನ್ನುವಂತಹ ನಂಬಿಕೆ. ಸೊ ಅಂತಹ ಒಂದು ನಂಬಿಕೆಯ ಆಧಾರದ ಮೇಲೆ ನಮ್ಮ ತುಳುವರು ಬದುಕ್ತಾ ಇದ್ದಾರೆ. ಆದ್ರೆ ಇದೀಗ ದೈವದ ಕೊಡಿಯಡಿಯಲ್ಲಿ ಆಗ್ತಾ ಇದ್ದಂತಹ ದೈವಾರಾಧನೆಯ ಆಚರಣೆಗಳು, ವೇಷಭೂಷಣಗಳು, ಆ ಒಂದು ನಲಿಕೆ ಅಂದ್ರೆ ಆ ಒಂದು ನೃತ್ಯ ಎಲ್ಲವೂ ಕೂಡ ಇದೀಗ ಬೀದಿ ರಂಪಾಟ ಆಗ್ತಾ ಇದೆ. ಬೀದಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಯಾರ್ಯಾರಿಗೆ ಹೇಗೇಗೋ ಮೈಯಲ್ಲಿ ಬರ್ತಾ ಇದೆ, ಆವೇಶ ಬರ್ತಾ ಇದೆ. ಓಡೋಡ್ಕೊಂಡು ಹೋಗ್ತಾರೆ, ಕಿರುಚಾಡ್ತಾರೆ, ಜೊತೆಗೆ ಏನೋ ಒಂದು ಅಪಹಾಸ್ಯ ಮಾಡ್ತಾರೆ. ಈ ರೀತಿ ದೈವಾವೇಶ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನಮ್ಮ ದೈವವನ್ನ ಈ ರೀತಿ ಅವಹೇಳನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವರ್ಗದ ಆರೋಪ, ಆಕ್ರೋಶ. ಮತ್ತೊಂದು ವರ್ಗದ ವಿಚಾರ ಏನಂತ ಬಂದಾಗ ನಮ್ಗೆ ಗೊತ್ತಿದೆ, ಒಂದು ಒಳ್ಳೆಯ ಚಿತ್ರ, ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸಿದ್ದಾರೆ ರಿಷಬ್ ಶೆಟ್ರು ಕಾಂತಾರ ಚಿತ್ರದ ಮೂಲಕ. ಈ ಹಿಂದೆಯೂ ತೋರಿಸಿದ್ರು, ಈಗಲೂ ಕೂಡ ತೋರಿಸಿದ್ದಾರೆ. ಜೊತೆಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಚಿತ್ರಕ್ಕೂ ಕೂಡ ಬಂದಿತ್ತು. ಹಾಗಿದ್ದಾಗ ಏನ್ ಸಮಸ್ಯೆ ಇಲ್ಲ, ನಮ್ಮ ಮಣ್ಣಿನ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸಬೇಕು ಅನ್ನೋದು ಮತ್ತೊಂದು ವಾದ. ಅದೇನೇ ಇರಲಿ, ಈ ಕಾಂತಾರ ಚಲನಚಿತ್ರದಿಂದ ಉಂಟಾಗಿರುವಂತಹ ದೈವದ ಆವೇಶದ ಬಗ್ಗೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ಅಷ್ಟಕ್ಕೂ ಕೂಡ ಏನಿ ಆರೋಪ, ಆಕ್ರೋಶ ಅಂತ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಚಲನಚಿತ್ರ ನೋಡುವಾಗ ಕಿರುಚಾಡ್ತಾರೆ, ಬೊಬ್ಬೆ ಹೊಡಿತಾರೆ, ಮೈಯಲ್ಲಿ ದೈವ ಬಂದಂತಹ ರೀತಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿತಾರೆ ಅನ್ನೋದು ತಾವು ನೋಡಿದಿರಿ. ಇನ್ನು ಕೆಲವರು ವೇಷವನ್ನ ಹಾಕಿಕೊಂಡು ಥಿಯೇಟರ್ ಒಳಗಡೆ ಬಂದು ಅಲ್ಲಿ ನೃತ್ಯವನ್ನ ಮಾಡ್ತಾರೆ, ಅಂದ್ರೆ ನಮ್ಮ ದೈವಾರಾಧನೆಯ ವೇಷವನ್ನ ಹಾಕಿಕೊಂಡು. ಇವೆಲ್ಲದರ ಜೊತೆಗೆ ರಿಷಬ್ ಶೆಟ್ರು ದೈವವನ್ನು ಬಹಳಷ್ಟು ನಂಬಿದ ವ್ಯಕ್ತಿ, ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಹಾಗಿದ್ದಾಗ ಅವರಿಗೆ ದೈವ ಒಲಿದು ಈ ಚಲನಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿದೆ ಅನ್ನುವಂಥದ್ದು ಕೂಡ ಕೆಲವರ ಮಾತುಗಳು. ಅದೇನೇ ಇರಲಿ, ತುಳುವರ ನಂಬಿಕೆಗಳಿಗೆ ಘಾಸಿಯಾಗಿದೆ. ಏನಾಗಿದೆ ಈ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ.
ಮಗ ನಾನು. ಇತಿಹಾಸದಲ್ಲಿ ಈ ತರದ ಸಿನಿಮಾ ಬಂದಿಲ್ಲ. ಅದ್ಯಾವ ರಾಜ, ಅದ್ಯಾವ ರಾಜಶೇಖರ, ಅದ್ಯಾವ ಕನಕಾವತಿ. ನಿಜವಾದದ್ದು ಯಾವುದು ಗೊತ್ತಾ? ಹಿಡ್ಕೊಳ್ಳಿ ಇದು. ಇದು ನಿಜವಾದ ಸಿನಿಮಾ ಕಂಡ್ರೆ. ಇದು 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 ಕಾಂತಾರ ಚಲನಚಿತ್ರ ಬಂದ ಬಳಿಕ ಆಗಿರುವಂತಹ ಘಟನೆಗಳು. ಥಿಯೇಟರ್ಗಳಲ್ಲಿ ಯಾವ ರೀತಿ ಅನ್ನುವಂಥ ತಾವು ನೋಡ್ಕೊಳ್ತಾ ಇದ್ದೀರಿ. ಯಾವ ರೀತಿ ಅಂದ್ರೆ ಓಡಾಡಿಕೊಂಡು ಕಿರುಚಾಡಿಕೊಂಡು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇದು ಬೆಳಕಲ್ಲ ದರ್ಶನ, ಈ ಚಿತ್ರವನ್ನ ಎಲ್ಲರೂ ನೋಡ್ಬೇಕು, ನೋಡಿಲ್ಲ ಅಂತ ಹೇಳಿದ್ರೆ ಸರ್ವನಾಶ ಆಗಿ ಹೋಗ್ತಾರೆ ಅಂತ ಹೇಳಿ ಆ ಪ್ರಥಮವಾಗಿ ಏನು ಲುಂಗಿಯನ್ನ ಹಾಕಿದಂತ ಟ್ರೆಡಿಷನಲ್ ವೇರ್ ಅಲ್ಲಿ ಇದ್ದಂತಹ ವ್ಯಕ್ತಿ ಒಬ್ಬ ಹೇಳ್ತಾನೆ, ಅಭಿಮಾನಿ ಒಬ್ಬ ಹೇಳ್ತಾನೆ. ಬಹಳಷ್ಟು ಇದೆ ಇಂಥ ವಿಡಿಯೋಗಳು, ಇನ್ನು ಮುಂದಕ್ಕೆ ನಾನು ತೋರಿಸ್ತೀನಿ. ಬಿಫೋರ್ ದ್ಯಾಟ್ ನಾನು ಚರ್ಚೆಯನ್ನ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಇದು ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ತುಳುನಾಡಿನ ಜನರ ನಂಬಿಕೆ ವಿಶ್ವಕ್ಕೆ ತೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಿಷಬ್ ಶೆಟ್ಟರ್ ಹೋಗಿದ್ದಾರೆ. ಅವರ ಆಲೋಚನೆಗಳು ಒಳ್ಳೆದಿರಬಹುದು, ಆದರೆ ಅವರು ಈಗ ಮಾಡಿರುವಂತಹ ಚಲನಚಿತ್ರದಿಂದ ಈ ನಂಬಿಕೆಗಳು ಉಳಿಯುವುದಕ್ಕಿಂತ ಜಾಸ್ತಿಯಾಗಿ ಅಪಹಾಸ್ಯಕ್ಕೀಡಾಗ್ತಾ ಇದೆ. ಮುಂದೊಂದಿನ ಅಳಿವಿನ ಅಂಚಿಕೆ ಹೋಗ್ಬಹುದು. ಇದು ಮೂಢನಂಬಿಕೆ ಏನೋ, ಈ ರೀತಿ ಬೊಬ್ಬೆ ಹೊಡಿತಾರೆ, ಎಲ್ಲೆಲ್ಲಿ ಥಿಯೇಟರ್ ನಲ್ಲಿ ನೋಡಿದ್ರು ಕೂಡ ಅಲ್ಲಿ ಮೈಯಲ್ಲಿ ಬರುತ್ತೆ ಅನ್ನುವಂತಹ ಮಾತುಗಳು ಇರಬಹುದೇನೋ. ನಾನು ಅದರ ಬಗ್ಗೆ ಮಾತಾಡ್ತೇನೆ. ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯಗೃತ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ದೈವನರ್ತಕರು ಕಮಲಾಕ್ಷ ಗಂಧಕಾಡು ಸರ್ ಇದ್ದಾರೆ. ಆತ್ಮೀಯಗೃತ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಕಮಲಾಕ್ಷ ಸರ್ ಅವರನ್ನ. ನಮಸ್ತೆ ಸರ್, ಆತ್ಮೀಯಗೃತ ಸ್ವಾಗತ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಕೀಲರು ಸಹನಾ ಕುಂದರ್ ಅವರಿದ್ದಾರೆ. ಆತ್ಮೀಯರಿಗಂತ ಸ್ವಾಗತ ಸಹನಾ ಕುಂದರ್ ಅವರಿಗೆ. ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ವಸಂತ್ ಗಿಳಿಯಾರ್ ಅವರಿದ್ದಾರೆ. ಆತ್ಮೀಯರಿಗಂತ ಸ್ವಾಗತ ವಸಂತ್ ಗಿಳಿಯಾರ್ ಅವರಿಗೆ. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ನಾನು ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದಕ್ಕೆ ಮುಕ್ತವಾಗಿರುವಂತ ಅವಕಾಶ ಇದೆ. ತಮ್ಮ ಕರೆಗಳು, ತಮ್ಮ ಅಭಿಪ್ರಾಯ ತಾವೇನ್ ಹೇಳ್ತೀರಿ ಈ ಒಂದು ವಿಚಾರದಲ್ಲಿ? ಈ ಚಲನಚಿತ್ರ ಬಂದದ್ರಿಂದ ಒಳ್ಳೆದಾಯ್ತು, ಅಥವಾ ಚಲನಚಿತ್ರ ಬಂದದ್ರಿಂದಲೇ ನಮ್ಮ ನಂಬಿಕೆಗಳು ಹಾಳಾಗ್ತಾ ಇದೆ, ಅಥವಾ ಈ ರೀತಿ ಘಾಸಿ ಆಗ್ತಾ ಇದೆ, ನಮ್ಗಳಿಗೆ ನೋವಾಗಿದೆ? ತಮ್ಮ ಅಭಿಪ್ರಾಯ, ಮುಕ್ತವಾಗಿರುವಂತ ಅವಕಾಶ ಇದೆ, ಕರೆ ಮಾಡಬಹುದು. ನಾನು ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್ ತೆಗೆದುಕೊಂಡು ಹೋಗ್ತಾ ಇರ್ತೀನಿ ಅತಿಥಿಗಳ ಜೊತೆ. ನಾನು ಫಸ್ಟ್ ರಿಯಾಕ್ಷನ್ ನೇರವಾಗಿ ದೈವಾರಾಧಕರ ಜೊತೆ ಹೋಗ್ತಾ ಇದ್ದೇನೆ. ದೈವನಾರ್ಥಕರು ಕಮಲಾಕ್ಷ ಗಂಧಕಾಡು ಸರ್. ಎಸ್ ಸರ್, ಏನ್ ಹೇಳ್ತೀರಾ ಈ ಒಂದು ಸದ್ಯದ ವಿವಾದಗಳು ಅಥವಾ ಆಕ್ರೋಶಗಳು ವಿಚಾರಗಳ ಬಗ್ಗೆ? ಫಸ್ಟ್ ರಿಯಾಕ್ಷನ್. ವಿಶೇಷವಾಗಿ ತುಳುನಾಡದ ಕನ್ನಡ, ಎಸ್ ಸರ್, ತುಳುನಾಡಿನ ದೈವಾರಾಧನೆಯ ಪರಂಪರೆಯಾಗಿ ಸಾಧಾರಣ ರಾಮೇಶ್ವರದಿಂದ ನೀಲೇಶ್ವರದಿಂದ ಆಂಕೋಲ ಎನ್ನುವಂಥದ್ದು, ಅದು ಕೂಡ ತುಳುನಾಡಿನ ಉದ್ದ ಅಗಲ ಅಂದ್ರೆ 50 ಗಾಯ ಉದ್ದ ಅಂತ. ಈ ತುಳುನಾಡಿನ ಮೂಡನ ಮತ್ತು ಪಡುವನ ದಕ್ಷಿಣ ಉತ್ತರ ಎಲ್ಲ ದಿಕ್ಕುಗಳಲ್ಲಿ ನೆಲೆದಂತ ಧರ್ಮದೇವತೆಗಳಿಗೆ ವಿಶೇಷವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಕ್ಷೇತ್ರದ ಮಾತು ಬಿಡದಂತ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಕಾರ್ಯಕ್ರಮದ ಒಂದು ವಿಶೇಷತೆ ಏನಂದ್ರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ. ಯಾವಾಗ ಧರ್ಮ ನಶಿಸಿ ಹೋಗ್ತದೆ ಮತ್ತೆ ಮತ್ತೆ ಅವತಾರ ತಾಳಿ ಬರ್ತೇನೆ, ಧರ್ಮವನ್ನು ಎತ್ತಿ ಹಿಡಿತೇನೆ, ಧರ್ಮವನ್ನು ಸಂರಕ್ಷಿಸ್ತೇನೆ, ಅಧರ್ಮವನ್ನು ಅಲಿಸ್ತೇನೆ ಅಂತ ಕೃಷ್ಣನ ಉಪದೇಶ. ಬಹುಶಃ ಒಂದು 2-3 ವರ್ಷಕ್ಕೆ ಒಮ್ಮೆ ನಮ್ಮ ಈ ದೈವಾರಾಧನೆಗೆ ಬರುವಂಥ ಅಪಚಾರಗಳಿರ್ಬೋದು, ಮತ್ತು ಅಲ್ಲಿ ನಡೆಯುವಂತಹ ವಿಡಂಬನೆಗಳಿರ್ಬೋದು, ನಮ್ಮ ಒಂದು ಸಿನಿಮಾದ ರೀತಿಯಲ್ಲಿ ಬಹುಶಃ ಈ ಮುಂಚೆ ಕೂಡ ಒಂದು 2 ವರ್ಷಕ್ಕಿಂತ ಮುಂಚೆ ಕೂಡ ನಾವು ಇದೇ ರೀತಿ ಮಾತಾಡಿದ್ದೇವೆ.
ಇದರ ಬಗ್ಗೆ ವಿಶೇಷವಾದಂಥ ಸಂದೇಶವನ್ನು ಕೊಟ್ಟಿದ್ದೇವೆ. ಹೌದು. ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಅದು ಎಷ್ಟು ಸಫಲತೆ ಆಗ್ತದೆ ಮತ್ತೆ ಉಳಿಕೊಂಡು ಬಂದಿದೆ ಅಂತ ನಮ್ಮ ಅಭಿಪ್ರಾಯ ಅವರಿಗೆ ಜನರಿಗೆ ಬಿಟ್ಟದ್ದು. ಅದರಲ್ಲೂ ತುಳುನಾಡು ಎನ್ನುವಂಥ ಒಂದು ಪ್ರದೇಶ ಅದು ಬಹಳ ಮೃದು ಸ್ವಭಾವದ ವ್ಯಕ್ತಿತ್ವ ಇರುವಂಥ ಪ್ರದೇಶ. ಅದು ಜನರ ಭಾವನೆ. ಒಂದು ವೇಳೆ ತುಳುನಾಡಿನ ಈ ಮೃದು ಸ್ವಭಾವದ ಜನರಿಗೆ ಒಂದು ವೇಳೆ ಧಕ್ಕೆ ಬಂದರೆ ಅದಕ್ಕೂ ಮಾನಸಿಕವಾಗಿ ಬೇಸರ ಆದರೆ ಮತ್ತು ಒಂದು ವೇಳೆ ಅವರ ಎಲ್ಲ ಭಾವನೆಗಳನ್ನು ಒಳಗೊಂಡಂತಹ ಸ್ಫೋಟ ಆದರೆ ಮತ್ತೆ ಎಲ್ಲಿ ಉಳಿಗಾಲ ಇಲ್ಲ ಅಂತ ಹೇಳುದು ನಾನು. ಈ ಭಾವನೆಗಳಿಗೆ ಮೃದು ಸ್ವಭಾವ ಉಂಟು, ಅಷ್ಟೇ ಭಾವನೆಗಳುಂಟು, ಮತ್ತೆ ಅಷ್ಟೇ ಹೋರಾಟಗಳು. ಈ ಮುಂಚೆ ಕೂಡ ಅನೇಕ ಹೋರಾಟಗಳು ನಾವು ಕಂಡಿದ್ದೇವೆ ಈ ಮುಂಚೆ ಕೂಡ. ಬಹುಶಃ ಈ ಒಂದು ಅಧ್ಯಾಯ ಮುಗಿಯಿತು ಕಾಂತಾರದ್ದು. ಇನ್ನೊಂದು ಅಧ್ಯಾಯದ ಬಗ್ಗೆ ನಾವು ಚರ್ಚೆ ಮಾಡುವಂಥ ವಿಶೇಷ. ಬಹುಶಃ ಕಾಣುವಂಥ ದೃಶ್ಯವನ್ನು ನೋಡುವಾಗ ತುಂಬಾ ಬೇಸರ ಆಗ್ತದೆ. ಈ ಸಿನಿಮಾ ಥಿಯೇಟರ್ಗಳಲ್ಲಿ ನಡೆಯುವಂಥ ಈ ಒಂದು ಸಂದರ್ಭ, ಯಾವ ದೈವಾರಾಧನೆಯ ಕೊಡಿಯಡಿಯಲ್ಲಿ ನಡೆಯಬೇಕಾದಂಥ ಒಂದು ಚೌಕಟ್ಟು ಯಾವುದು ಉಂಟು, ಕೊಡಿಯಡಿ ಅಂತ ಹೇಳುವುದು. ಆ ಕೊಡಿಯಡಿಗೂ ಒಂದು ಸಂಪ್ರದಾಯ ಉಂಟು. ಕೊಡಿಯಡಿ ಅದು ಮನೆತನ ದೈವಗಳಿರ್ಬೋದು, ಗ್ರಾಮದ ದೈವಗಳಿರ್ಬೋದು, ಸೀಮೆಯ ದೈವಗಳು ಇರಬಹುದು, ಮಾಗನೆಯ ಸತ್ಯಗಳಿರಬಹುದು. ಇದನ್ನು ಬಿಟ್ಟು ಈ ಸಿನಿಮಾ ಥಿಯೇಟರ್ ರಾಜಮಾರ್ಗಗಳಲ್ಲಿ ಬೀದಿಗಳಲ್ಲಿ ಈ ರೀತಿ ರಂಪಾಟ ಮಾಡುವುದು, ಗೊಬ್ಬೆ ಹೊಡೆಯುವುದು ಇದು ಮೊದಲಲ್ಲ, ಈ ಮುಂಚೆ ಕೂಡ ಬಂದಿದೆ. ಸ್ವಲ್ಪ ಈ ಮುಂಚೆ ಬಂದಂಥ ಒಂದು ಸನ್ನಿವೇಶಗಳನ್ನು ಬಹುಶಃ ಸಿನಿಮಾ ತಯಾರಿಸುವಂತಹ ಒಂಬಾಳೆ ಅಥವಾ ಯಾವುದೇ ಫಿಲ್ಮ್ ಇಂಡಸ್ಟ್ರಿ ಅವರು ಇರಬಹುದು, ಅದನ್ನು ಮುತಾಲಿಕ್ ತಗೊಳ್ಳುವಂಥ ಅದರ ಜವಾಬ್ದಾರಿಯನ್ನು ತಗೊಳ್ಳುವಂಥ ಪ್ರಮುಖರು ಇರಬಹುದು. ಈ ಮುಂಚೆ ನಡೆದಂಥ ಘಟನೆಗಳು ಸ್ವಲ್ಪ ನೆನೆಸ್ಪಿಸಿ ಸ್ವಲ್ಪ ಜಾಗೃತಿ ಮಾಡಬೇಕಿತ್ತು ಈ ಹೊತ್ತಿನಲ್ಲಿ. ಆದರೆ ಇದರಿಂದ ತುಂಬಾ ತುಳುನಾಡಿದ ಭಕ್ತರಿಗೂ, ಅದು ಕೂಡ ಆಸ್ತಿಕ ಭಕ್ತರಿಗೂ ವಿಶ್ವಾಸ ಇಟ್ಟಂತ ನಮ್ಮಂತಹ ಕೆಲವೊಂದು, ನಾನು ಮಾತ್ರ ಅಲ್ಲ ಇದರಲ್ಲಿ ಹೇಳುದು, ಒಂದು ದೈವಾರಾಧನೆ ಅಂದ್ರೆ ಒಂದು ಮಂಡಲದ ಚೌಕಟ್ಟಂತ. ಅದಕ್ಕೆ 16 ಗುತ್ತುಂಟು, 16 ಒಳಗುತ್ತುಂಟು, 16 ಚಾಕ್ರಿ ವರ್ಗಗಳುಂಟು. ಅದರಲ್ಲೂ ವಿಶೇಷವಾಗಿ ಚಾಕ್ರಿ ವರ್ಗಗಳು ಅದರದೇ ಆದಂಥ ವರ್ಗಗಳುಂಟು. ಆ ವರ್ಗಗಳಿಗೆ ಅದರದೇ ಆದಂಥ ಕರ್ತವ್ಯಗಳು, ಕರ್ಮಗಳುಂಟು, ಅದರದಾದಂಥ ಚಾಕ್ರಿ ಉಂಟು. ಇಂಥ ವ್ಯಕ್ತಿ, ಇಂಥ ವ್ಯಕ್ತಿ, ಇಂಥ ಜಾತಿ ವರ್ಗದವರು ಇಂಥ ಕರ್ಮಗಳನ್ನು, ಇಂಥ ಕೆಲಸಗಳನ್ನು, ಇಂಥ ಚಾಕರಿ ಮಾಡಬೇಕಂತ ಅದರೇ ಆದಂಥ ನಿಯಮ, ನಿಷ್ಠೆ, ಆಚರಣೆ ವಿಚಾರಗಳುಂಟು. ಆಚಾರ, ವಿಚಾರ, ಪ್ರಚಾರ. ಈ ಆಚಾರ ಮತ್ತು ಪ್ರಚಾರ ಮೊದಲು ಆಚರಣೆಗೆ ನಾವು ಪೂರ್ವ ಪರಂಪರೆಯಿಂದ ಬಂದಂಥ ಒಂದು ಆಚರಣೆ. ಆ ಆಚರಣೆಯ ಮೂಲ ಪರಂಪರೆ ಎಷ್ಟೋ ಶತಮಾನಗಳಿಂದ ಬಂದಂತ, ಸಾಧಾರಣ 1,000-2,000 ಇತಿಹಾಸ ಇರುವಂತ ದೈವಾರಾಧನೆಗೆ ಇಷ್ಟು ಇತಿಹಾಸ ಇರುವಂತ ಸಾಧನೆಯ ಕ್ಷೇತ್ರದಲ್ಲಿ ಆಚಾರ ಅದರ ಮತ್ತನೆ ಇರುವುದು ವಿಚಾರ. ವಿಚಾರವನ್ನೇ ಸರಿಯಾಗಿ ತಿಳ್ಕೊಳ್ಳದೆ ಆ ಮೂಲ ಜನಾಂಗದವರಿಂದ ಮತ್ತು ಅದರಿಗೆ ಗಮನಕ್ಕೆ ಬಾರದ ಕೆಲವೊಂದು ವಿಚಾರಗಳು ನಡೀತಾ ಇದೆ. ಮತ್ತೆ ಪ್ರಚಾರ ಅಂತ ಈಗ ನಾವು ಹೇಳುವುದಂದ್ರೆ ಶಕ್ತಿಯವರು ಈ ಲೋಕಕ್ಕೆ, ಇದು ಇಡೀ ವಿಶ್ವಕ್ಕೆ ನಮ್ಮ ದೈವಾರಾಧನೆ ತೋರಿಸುವಂತ ಈ ಮೂಲ ವಿಚಾರವೇ ತಿಳಿಯದೆ ಇರುವಂತಹ ಒಂದು ಸನ್ನಿವೇಶವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ. ಇದು ಅದನ್ನು ನಿಯಂತ್ರಿಸುವಂತ ಈ ಸಿನಿಮಾ ಥಿಯೇಟರ್ಗಳಲ್ಲಿ ದೈವದ ಕೊಡಿಯಡಿಯಲ್ಲಿ ಒಂದು ಮಧ್ಯಸ್ಥರಂತ ಇರ್ತಾರೆ. ಒಂದು ದೈವ ಆವೇಶ ಆಗುವ ಅದನ್ನು ಸಮಾಧಿಸುವಂತ, ಅದನ್ನು ಸ್ವಲ್ಪ ಸಂತೈಸುವಂತ ಒಂದು ಪ್ರಕ್ರಿಯೆ ಕೊಡಿಯಡಿಯಲ್ಲಿ ನಡೆಯುತ್ತದೆ. ಅದ ನಾಯಕತ್ವ ಸಂಬಂಧಪಟ್ಟ ಗುರುಕಾರರು ಇರ್ತಾರೆ. ಇಲ್ಲಿ ಯಾರು ಇರ್ತಾರೆ ಅಂತ ಹೇಳುದು, ಈ ಸಿನಿಮಾ ಥಿಯೇಟರ್ ಅಲ್ಲಿ ಅದು ಮಾರ್ಗದ ಮಧ್ಯದ ರಾಜಬೀದಿಗಳಲ್ಲಿ ಇಂಥ ದರ್ಶನ ಬಂದ್ರೆ ಇದು ಸರಿಯಲ್ಲ. ಇದು ತುಳುನಾಡಿನ ದೈವಾರಾಧನೆಗೆ ಮಾಡುವಂತಹ ಮೂಲ ಆಚಾರ ಪದ್ಧತಿಗೆ ನಾವು ನಡ್ಕೊಂಡು ಬಂದಂತಹ, ನಾವು ಇತ್ತಂತಹ ವಿಶ್ವಾಸಕ್ಕೆ ಇದು ಘಾತಕ ಮಾಡುವುದು. ಒಂದು ದೈವಾರಾಧನೆಗೆ ಮೂಲ ಆಚಾರ ವಿಚಾರಕ್ಕೆ, ಆ ಸಂಪ್ರದಾಯಕ್ಕೆ, ಆ ಜನಾಂಗಕ್ಕೆ ಒಂದು ನಿಂದನೆ ಅಂತ ನಾನು ಹೇಳುವುದು. ಇವತ್ತಿನ ಜನಾಂಗಕ್ಕೆ ನಿಂದನೆ. ಯಾರು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು ಈ ಹಿಂದಿನಿಂದ, ನಲ್ಲಿಕೆ, ಪರವ, ಪಂಬದ ಅವರುಗಳಿಗೆ ನಿಂದನೆ ಅಂತ ತಾವು ಹೇಳಲ್ಲ. 3 ಜಾತಿ ವರ್ಗಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಇಡೀ 16 ವರ್ಗಗಳು ಉಂಟು. ಈಗ ಒಂದು ಮಾತು ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಈ ಒಂದು ತುಳುನಾಡಿನ ಒಂದು ಶಕ್ತಿಗಳು, ದೈವಾರಾಧನೆ ಅನ್ನುವಂಥದ್ದು, ಭೂತಾರಾಧನೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಬಿಕಾಸ್ ಆಫ್ ಕಾಂತಾರ ಅನ್ನುವಂತಹ ಮಾತುಗಳು. ಅಂದ್ರೆ ಏನ್ ಹೇಳ್ತೀರಿ ಆ ಒಂದು ವಿಚಾರ? ಬಿಕಾಸ್ ಆಫ್ ಕಾಂತಾರದಿಂದ ಗೊತ್ತಾಗಿರುವಂತದ್ದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಿ? ಇಲ್ಲ, ಈ ಬಗ್ಗೆ ನಾನು ಸಾಧಾರಣ ಒಂದು 45 ವರ್ಷದ ಅನುಭವದಲ್ಲಿ ಒಂದು 40 ವರ್ಷದ ಅನುಭವ ನಾನು ಕಂಡಿದೆ.
ಎಲ್ಲೂ ನಮ್ಮ ಹಿರಿಯರು ಈ ರೀತಿಯಾಗಿ ಎಲ್ಲರೂ ಸಾಧಾರಣ ವಿಶ್ವ ತುಳು ಸಮ್ಮೇಳನ ಆಗಿದೆ, ಬೇರೆ ಬೇರೆ ಸಮ್ಮೇಳನಗಳಾಗಿದೆ. ಆಗುವಂತ ಹೊತ್ತಿನಲ್ಲಿ ಆ ಚೌಕಟ್ಟನ್ನು ಬಿಟ್ಟು ಎಲ್ಲಿಯೂ ದೈವಾರಾಧನೆ ಬಳಸಿಕೊಂಡು ಹೋಗ್ಲಿಲ್ಲ. ಅದು ವಿಶ್ವಕ್ಕೆ ಪ್ರಸಾರವಾಗಿದೆ. ಮೊದಲು ಕೂಡ ಡಾಕ್ಟರ್ ಮೆನ್ನರ್ ಬರೆದಂಥ ಪ್ರಾರ್ಥನಾ ಸಾಹಿತ್ಯ ಕೂಡ ನಮ್ಮಲ್ಲಿ ಸಂದರ್ಶನ ಮಾಡಿ ನಮ್ಮ ಹಿರಿಯರಿಂದ ಆ ಪ್ರಾರ್ಥನಾ ಸಾಹಿತ್ಯದ ಮೂಲ ವಿಚಾರಗಳನ್ನು ಇಲ್ಲಿ ಅಧ್ಯಯನ ಮಾಡಿ ಅವರು ಎಷ್ಟೋ ದಿನಗಳ ಮನೆಗಳಲ್ಲಿ ಇದ್ದು ಮೂಲ ದ್ರಾವಿಡ ಅಥವಾ ಆ ಪರಂಪರೆಗೆ ಸಂಬಂಧಪಟ್ಟಂತಹ ಜನಾಂಗೀಯ ಸಂದರ್ಶನ ಮಾಡಿ ಅವರ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಂಡು ಮತ್ತೆ ಅವರನ್ನು ಈ ರೀತಿ ಪ್ರಾರ್ಥನಾ ಸಾಹಿತ್ಯಗಳನ್ನು ಉಳಿಸಿಕೊಂಡು ಹೋಗಿದ್ದಾರೆ ಮತ್ತು ದೈವಾರಾಧನೆಯ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ ಈ ಬಗ್ಗೆ. ಓಕೆ, ಸರಿ ಸರಿ ಸರ್, ಬರ್ತೇನೆ ಸರ್. ಬಿಫೋರ್ ದಟ್ ಎಸ್ ಸಹನಾ ಕುಂದ್ರ ಅವರು ಫಸ್ಟ್ ರಿಯಾಕ್ಷನ್. ಎಸ್, ನಾವು ಇವತ್ತಲ್ಲ, ತುಂಬಾ ಮಂದಿ ಹೇಳ್ತಾರೆ ಕಾಂತಾರದಕ್ಕೆ ಮಾತ್ರ ಟಾರ್ಗೆಟ್ ಮಾಡ್ತಿದ್ದೀರ ಅಂತ. ಕಾಂತಾರ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಅನೇಕ ಚಿತ್ರಗಳಿಗೆ ಮತ್ತೆ ಸಿನಿಮಾಗಳಿಗೆ ಮತ್ತೆ ಯಕ್ಷಗಾನಗಳೆಲ್ಲ ಬರೋದಕ್ಕೆ ನಾವು ವಿರೋಧವನ್ನ ತೋರ್ಪಡಿಸಿದ್ವಿ. ಇದು ನಾವು ಹೇಳೋದು ಇದೊಂದು ಪ್ರಾದೇಶಿಕ ಆಚರಣೆ, ಪ್ರಿಮಿಟಿವ್ ಕಲ್ಚರ್ ಅಂತ ಏನ್ ಹೇಳ್ತೇವೋ ಇದು ಇಲ್ಲೇ ಹುದುಕಿ ಹೋಗ್ಬೇಕಾದಂತ ಆಚರಣೆ, ಸಂಸ್ಕೃತಿ. ಇದನ್ನ ನಾನು ಮೊದ್ಲಿಂದ ಕೂಡ ಹೇಳ್ತಿದ್ದೇನೆ. ಇದನ್ನ ಪ್ರಪಂಚಕ್ಕೆ ತೋರಿಸುವಂತಹ ಅಗತ್ಯತೆ ಎಲ್ಲೂ ಇಲ್ಲ. ನನ್ನ ಪ್ರಶ್ನೆ ಇದೆ, ಪ್ರಪಂಚಕ್ಕೆ ತೋರಿಸಿ ನಿಮ್ಗೆ ಏನ್ ಮಾಡ್ಲಿಕ್ಕಿದೆ? ಆ ಎಲ್ಲಾ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಮ್ಮ ದೈವಗಳನ್ನು ನಂಬಿಸ್ಲಿಕ್ಕೆ ಉಂಟಾ ನಿಮ್ಗೆ? ಅವ್ರು ನಂಬಿದ್ದೇ ಆದಲ್ಲಿ ನಮ್ಮ ಅಳಿಯಕಟ್ಟು ಸಂಪ್ರದಾಯನ ಅವರು ಪಾಲಿಸ್ತಾರ? ನಮ್ಮಲ್ಲಿ ಸತ್ತಂತ ವ್ಯಕ್ತಿಯನ್ನ ಮತ್ತೆ ಕುಟುಂಬಕ್ಕೆ ಉಲೈಲೆಪ್ಪು ಅನ್ನುವ ಕ್ರಮ ಇದೆ, ಅದನ್ನ ಅವ್ರು ಮಾಡ್ತಾರ? ನಮ್ಮ ಎಲ್ಲಾ ಕ್ರಮಗಳನ್ನ ಅವರು ಪಾಲಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ಅದನ್ನ ತೋರಿಸಿ ಏನ್ ಮಾಡ್ಲಿಕ್ಕಿದೆ? ಮತ್ತದನ್ನ ತೋರಿಸ್ಲಿಕ್ಕೆ ಪ್ರದರ್ಶನ ಕಲೆಯ ಅಗತ್ಯ ಇಲ್ಲ. ಕಾದಂಬರಿಗಳಿದೆ, ಪುಸ್ತಕಗಳಿದೆ, ಎಷ್ಟು ಬರಹಗಳಿಗೆ ಬಂದಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಬಂದಂತಹ ಪುಸ್ತಕಗಳಿದೆ. ಇದರ ಮುಖಾಂತರ ಕೂಡ ನಾವು ಪ್ರಪಂಚಕ್ಕೆ ತಿಳಿಸಬಹುದಿತ್ತು. ಇದು ಈ ಕಾಂತಾರದಲ್ಲಿ ಬಂದಂತಹ ವಿಚಾರ ಇದೆಯಲ್ಲ, ಇದಕ್ಕಿಂತ ಮುಂಚೆ ಬಂದಂತಹ ಸಿನಿಮಾಗಳಲ್ಲಿ ಕೂಡ ನಾವು ಮಾತಾಡಿದ್ವಿ. ಈ ಕಾಂತಾರದಲ್ಲಿ ಮೂಲ ಕಥೆನ ತಿರುಗಿಸಿದ್ದಾರೆ. ಇಲ್ಲಿ ನಾನು ಈ ಫಿಲ್ಮ್ ನೋಡ್ಲಿಲ್ಲ, ಆದ್ರೆ ಈ ಫಿಲ್ಮ್ ನನ್ನ ಭಾವನೆಗೆ ಅದು ನೋಡ್ಲಿಕ್ಕೆ ಅದು ಬಿಡ್ಲಿಲ್ಲ ಅಂತ ಹೇಳ್ಬೋದು. ನಾನು ಮೇ ಬಿ ನಾನು ಫಿಲ್ಮ್ ಅನ್ನ ನೋಡಿ ವಿಮರ್ಶೆ ಮಾಡ್ಬೇಕಿತ್ತೇನೋ, ಆದ್ರೆ ಅದರ ಎಲ್ಲ ದೃಶ್ಯಾವಳಿಗಳನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇನೆ ಮತ್ತು ನೋಡಿದವರ ಹತ್ರ ನಾನು ಪೂರ್ತಿಯಾಗಿ ಅದರ ಬಗ್ಗೆ ವಿವರಣೆಯನ್ನು ತಗೊಂಡಿದ್ದೇನೆ. ಇಲ್ಲಿ ನೆಲವುಲ ಸಂಖ್ಯೆ ಮತ್ತೆ ಗಾಳಿಭದ್ರ ಕುಮಾರನ ಮಗಳಾಗಿ ಚೌಂಡಿಯನ್ನ ಮತ್ತೆ ಗುಳಿಗನನ್ನ ಈ ಅಕ್ಕ ತಮ್ಮನ ಸಂಬಂಧ ಕೊಡೋದಿದೆಯಲ್ಲ, ಇದು ಬಾಲಿಶ. ಇದು ಕಥೆಯೇ ಇಲ್ಲ, ಬ್ಲಡ್ ಲೈನೇ ಇಲ್ಲ. ಚೌಂಡಿ ಮತ್ತೆ ಗುಳಿಗನಿಗೆ ಬ್ಲಡ್ ಲೈನೇ ಇಲ್ಲ. ಅದನ್ನ ಇಲ್ಲಿ ತೋರಿಸಿದ್ದು ಮೂಲ ಕಥೆಯನ್ನ ನಾವು ಅವ್ರು ಬದಲಾಯಿಸಿದಾಗ ಆಯ್ತು. ಈಗ ನಾನು ಇವರ ಪಕ್ಕ ಕೂತಿದ್ದೇನೆ, ಇವ್ರು ಕೂತಿದ್ದಾರೆ ಅಂತ ನಾನು ಹೇಳೋದಲ್ಲ. ಇವರು ನಾವೆಲ್ಲ ಅಲ್ಲ ಕುಂದರ್ ಅವರೇ, ನಿಮ್ಮ ವಿರೋಧ ಯಾಕೆ? ಒಂದು ವೇಳೆ ಕಥೆ ತಿರುಚಿದ್ದಾರೆ, ಕಥೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋ ವಿರೋಧವ, ಅಥವಾ ದೈವಾರಾಧನೆ ಈ ರೀತಿ ಚಲನಚಿತ್ರಗಳಲ್ಲಿ ಬರಬಾರದು ಅನ್ನುವಂತಹ ವಿಚಾರವ? ಏನು? ಎರಡೂ ಇದೆ. ಒಂದು ಮೂಲ ಕಥೆಯನ್ನು ತಿರುಚಿದ್ದು, ಇನ್ನೊಂದು ಬರ್ಲೇಬಾರ್ದು. ಈ ದೈವಾರಾಧನೆಯಲ್ಲಿ ಇರುವಂತಹ ಈ ತಲೆಪಟ್ಟಿ ಇವರು ಈಗ ಮಾಡಿದ್ರಲ್ಲ ಕಾಂತಾರ, ಮೊದಲು ಕಾಂತಾರದಲ್ಲಿ ಎಲ್ಲೂ ಕೂಡ ದೈವಗಳಿಗೆ ಅಪಚರಣೆ ಮಾಡಿಲ್ಲ. ನಾನು ಹೇಳ್ತೇನೆ ಎಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ನಮ್ಮಲ್ಲಿ ಗಡ್ಡ ಇಟ್ಟು ಎಲ್ಲೂ ದೈವ ಕಟ್ಟಿದ್ದು ನಮ್ಗೆ ಗೊತ್ತಿಲ್ಲ ರೀ. ಯಾರು ಕಟ್ತಾರೆ? ಗುಳಿಗನಿಗೆ ಅದು ಹೇಗ್ ಗಡ್ಡ ಬಂತು ಕೇಳಿ. ಇಲ್ಲ ಇದಾರಲ್ಲ ದೈವ ನರ್ತಕರು, ನಾವಿಲ್ಲಿ ಹೇಳ್ಕೊಟ್ಟು ಮಾಡೋದಲ್ಲ. ಪಂಜುರ್ಲಿಗೂ ಅಲ್ಲಿ ಗಡ್ಡ ಇಟ್ಟು ಅಂದ್ರೆ ಗಡ್ಡ ತೆಗೆದ್ರೆ ಇನ್ನು 3 ತಿಂಗಳು ಕಾಯ್ಬೇಕಲ್ಲ ಮತ್ತೆ ಈ ಫಿಲ್ಮ್ ಶೂಟ್ ಮಾಡ್ಲಿಕ್ಕೆ. ಒಟ್ಟಾರೆಯಾಗಿ ಅವರಿಗೇನು ವಾಣಿಜ್ಯೀಕರಣಕ್ಕೆ, ಅವರಿಗೇನು ಕಮರ್ಷಿಯಲೈಸ್ ಮಾಡ್ಲಿಕ್ಕೆ ಏನಿದೆಯೋ ಅದನ್ನ ಭಾರಿ ಚೆನ್ನ ಮಾಡೋದು ತೋರಿಸಿದ್ದಾರೆ. ನಮಗಿಲ್ಲಿ ಏನು ಬೇಕು? ಈ ಸಂಸ್ಕೃತಿ ಉಳಿಲಿಕ್ಕೆ ಅದಲ್ಲಿಲ್ಲ. ಇದನ್ನ ನಾವೆಲ್ಲ ಒಪ್ಲೇಬೇಕು. ಇನ್ನು ಅಪಚಾರ ಆಗ್ಲಿಲ್ಲ ಹೇಳ್ತಾರೆ. ಕಾಂತಾರ 1ರಲ್ಲಿ ಆಗಿತ್ತು. ಇದೇ ಪಂಜುರ್ಲಿಯ ಮೂಲ ನುಡಿ ಇದೆ. ತರೆಪಟ್ಟಿ, ಜಕ್ಕೆಲಣಿ, ಗಗ್ಗರ, ಮೋನೆಗ, ಅರದಲ, ಉನ್ನೇನು 14 ವರ್ಷ ಪಾಡುನ ಗೆಪ್ಪುನ ಅಧಿಕಾರ ದೇವೆ ಬರ್ಮೇರೆ ಎಂಕತ್ತಂದೆ ಬೇತೆ ಏರೆಗ್ಲ ಕೊಡ್ತುಜೀರ ಅನ್ನೋದು ಪಂಜುರ್ಲಿಯ ನುಡಿ ಇದೆ. ಅದು ಹೇಗೆ ಪಂಜುರ್ಲಿ ದೈವಕ್ಕೆ ಇರುವಂತಹ ಹಕ್ಕನ್ನ ಇನ್ನೊಬ್ಬ ಕಸಿದುಕೊಳ್ಳಿಕ್ಕೆ ಆಗ್ತದೆ? ಜಾತಿ ಕಟ್ಟುಕಟ್ಟಳೆ ಬಗ್ಗೆ ಮಾತಾಡ್ತಾರೆ ಸಹನಾ ಕುಂದರ್ ಅಂತ ಹೇಳ್ತಾರೆ. ಈ ದೈವಾರಾಧನೆಯಲ್ಲಿ ಜಾತಿ ಕಟ್ಟುಕಟ್ಟಳೆಯೇ ಮುಖ್ಯ. 16 ವರ್ಗದವರು ಕಟ್ಟುಕಟ್ಟಳೆಯನ್ನ ಮೀರಿ ಇಲ್ಲಿ ಮಾಡುವ ಹಾಗಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ ನಾವು ಪ್ರಚಾರಕ್ಕೆ ಮಾಡ್ತೇವೆ ಅಂತ. ನಮಗೆ ಅದರ ಅಗತ್ಯತೆ ಇಲ್ಲ. ಇನ್ನೂ ತುಂಬಾ ಮಂದಿ ಹೇಳ್ತಾರೆ ನಾವು ಪೇಮೆಂಟ್ಗೆ ಮಾಡ್ತೇವೆ ಅಂತ. ಅದರ ಅಗತ್ಯತೆಯೂ ಇಲ್ಲ. ನಾವು ಯಾವ ಒಳ್ಳೆ ಜಾಗ ಬೇಕಾದ್ರೂ ಬಂದು ಹೇಳ್ತೇವೆ. ಇಲ್ಲಿ ಇರೋದು, ನಾನು ಒಂದು ದೈವ ಚಾಕರಿ ಮಾಡುವಂತಹ ಒಂದು ಮನೆತನದಿಂದ ಬಂದವಳು. ಪುಟ್ಟ ಮಗುವಿಂದ ನಾನು ನೋಡಿದ್ದೇನೆ ನನ್ನ ತಂದೆ, ನನ್ನ ಹಿರಿಯರು ಇದನ್ನ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಅಂತ. ಅದು ಹಾಗೇ ಹೋದ್ರೆ ಚಂದ. ಅದು ಪ್ರದರ್ಶನ ಕಲೆ ಅಲ್ಲ, ಅದೊಂದು ಪೂರ್ತಿಯಾಗಿರುವಂತ ಒಂದು ಆರಾಧನೆ ಕಲೆ. ನಾನು ಈ ಬಗ್ಗೆ ರಾಜ್ ಬಿ ಶೆಟ್ರನ್ನ ಬಹಳ ಹೆಮ್ಮೆ ಪಡ್ತೇನೆ. ಅವರ ಬಗ್ಗೆ ಕಾಂತಾರ ಮೊದಲಿದ್ದದಲ್ಲಿ ರಾಜ್ ಬಿ ಶೆಟ್ಟಿ ಇದ್ರು. ಅದಾದ್ಮೇಲೆ ಅವ್ರು ಹೇಳ್ತಾರೆ ದೈವ ಗೀವ ಬತ್ ನನ್ನ ವಾ ಪಿಕ್ಚರ್ ಅಲ್ಲ ಯಾನಿಜ್ಜಿ, ನಾನ್ ಇನ್ನಿಲ್ಲ. ಇದು ಪ್ರಿಮಿಟಿವ್ ಕಲ್ಚರ್, ಇದು ಇಲ್ಲೇ ಇರ್ಬೇಕು. ಕೋಪ ತುಳುವರಿಗೆ ಬರುವುದು ಅದು ಸಹಜ. ಯಾಕಂದ್ರೆ ಇದನ್ನ ನಾವು ಹೀಗ್ ನೋಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ನಂದು ಒಂದೇ ಒಂದು ಪ್ರಶ್ನೆ ನಿತಿನ್ ಅವರೇ, ನಾವು ಸಿನಿಮಾಗಳೆಲ್ಲ ಕಿರ್ಚಾಡೋದು, ಅವ್ರು ಗೊಬ್ಬೆ ಮಾಡೋದನ್ನ ನಾವು ಅನುಕರಣೆ, ಅದು ತಪ್ಪು ಅಂತ ಹೇಳ್ತೇವೆ. ನಂದು ಇದೆ, ಈ ಫಿಲ್ಮ್ಗಳಲ್ಲಿ ಅನುಕರಣೆ ರಿಷಬ್ ಶೆಟ್ರು ಮಾಡ್ಬೋದಾ? ಅದು ಅನುಕರಣೆ ಅಲ್ಲ. ಅದನ್ನ ಹೇಗೆ ಒಪ್ಲಿಕ್ಕೆ ಸಾಧ್ಯ ತುಳುವರು?
ಓಕೆ ಈ ಸಿನಿಮಾ ಥಿಯೇಟರ್ಗಳೆಲ್ಲ ಕಿರ್ಚಾಡ್ಬಾರ್ದಂತೆ, ರೋಡಲ್ಲಿ ಕಿರ್ಚಾಡ್ಬಾರ್ದಂತೆ, ಟ್ಯಾಬ್ಲೋದಲ್ಲಿ ಮಾಡಬಾರ್ದು, ಅದನ್ನ ನಾವು ಹೇಳಿದ್ದೇವೆ. ಹಾಗೆ ರಿಷಬ್ ಶೆಟ್ರು ಸಿನಿಮಾದಲ್ಲಿ ಮಾಡ್ಬೋದಾ? ಅದು ಒಂದು ಪ್ರದರ್ಶನ ಕಲೆನೇ ಅಲ್ಲ. ಅಲ್ಲ ಅವ್ರು ಹೇಗ್ ಮಾಡಿದ್ರು? ನಿಜ ತಲೆಪಟ್ಟಿ, ನಿಜ ಗಗ್ಗರಗಳನ್ನ ಅವರು ಕಾಂತಾರದಲ್ಲಿ ಬಳಸ್ಲಿಲ್ವಾ? ಈಗ ಅದನ್ನ ಗೆಜ್ಜೆ ಕಟ್ಟಿದಾರಂತೆ, ಅದು ಆಭಾಸ. ಗಗ್ಗರ ಕಟ್ಟೋ ಹಾಗೂ ಇಲ್ಲ, ಅವ್ರು ಗೆಜ್ಜೆ ಕಟ್ಟೋ ಹಾಗೂ ಇಲ್ಲ. ಅದಕ್ಕೆ ಹೇಳೋದು ನಾವು ಅದನ್ನ ಸಿನಿಮಾ ತರೆಯಲ್ಲಿ ನೋಡೋ ಹಾಗಿಲ್ಲ ನಾವು ಅಂತ. ಓಕೆ, ಎಸ್ ಮೇಡಮ್, ಬರ್ತೀನಿ. ಜೊತೆಗೆ ವಸಂತ್ ಗಿಳಿಯಾರ್ ಅವರು, ಎಸ್ ಸರ್, ಫಸ್ಟ್ ರಿಯಾಕ್ಷನ್. ತಾವು ಚಿತ್ರ ನೋಡಿದೀರಾ? ಅವ್ರು ನೋಡಿರ್ತಾರೆ ಮೇಡಿ. ನಾನು ಚಿತ್ರವನ್ನ ಮೊದಲ ದಿನದ ಮೊದಲ ಪ್ರದರ್ಶನವನ್ನೇ ನೋಡಿದ್ದೇನೆ. ನೋಡಿದಿರಿ? ಹೇಗೆ? ಸಹನಾ ಕುಂದರ್ ಅವರು ಕೂಡ ಒಂದ್ಸಾರಿ ಚಿತ್ರವನ್ನ ನೋಡಿದ್ರೆ ಒಳ್ಳೇದು. ಯಾಕಂದ್ರೆ ಯಾವುದೇ ವಿಚಾರವನ್ನ ವಿರೋಧಿಸುವ ಮೊದಲು ಆ ವಿಚಾರವನ್ನ ನಾವು ಅಧ್ಯಯನ ಪೂರ್ಣವಾಗಿ ಅರಿಬೇಕಾಗ್ತದೆ. ಹಾಗಾಗಿ ಇನ್ನೊಂದು, ಇಲ್ಲಿರುವಂತ ಏನು ಎಲ್ಲ ಪ್ರಮುಖರಿಗೆ ನಾನು ನಮಸ್ಕರಿಸಿಕೊಳ್ತೇನೆ. ತುಳುನಾಡಿನ ಏನು ಆರಾಧನಾ ಪರಂಪರೆ, ಮೂಲ ದ್ರಾವಿಡ ಆ ಜಾನಪದೀಯ ನಡಾವಳಿಗಳನ್ನ ನಾನು ಖಂಡಿತವಾಗಿಯೂ ಗೌರವಿಸ್ತೇನೆ. ಮತ್ತೆ ಕೋಲವನ್ನ ಆಚರಣೆ ಮಾಡುವಂತಹ ಕುಟುಂಬದ ಮೂಲದಿಂದಲೇ ನಾನು ಬಂದವನು. ಹಾಗಾಗಿ ನನಗೆ ಅದರ ಬಗ್ಗೆ ವಿಶೇಷವಾದ ಗೌರವ ಇದೆ. ಇಲ್ಲಿ ಸಿನಿಮಾದಲ್ಲಿ ಕೋಲವನ್ನ ಏನು ಪ್ರದರ್ಶನಗೊಳಿಸುವಂತದ್ದೇ ತಪ್ಪು ಎನ್ನುವುದರ ಬಗ್ಗೆ ನನ್ನ ಆಕ್ಷೇಪ ಇದೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಚೋಮನದುಡಿ ಎನ್ನುವಂತ ಒಂದು ಕೋಟಾ ಶಿವರಾಮ್ ಕಾರಂತರು ಅವರದ್ದೇ ಕಾದಂಬರಿ, ಅವರೇ ಸಂಭಾಷಣೆ ಬರೆದಿರುವಂತದ್ದು, ಡಿ ವಿ ಕಾರಂತರಂತಹ ಬಹಳ ಪ್ರಬುದ್ಧ ರಂಗಕರ್ಮಿ ನಿರ್ದೇಶನ ಮಾಡಿರುವಂತದ್ದು, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವಂತದ್ದು. ಗಿರೀಶ್ ಕಾಸರವಳ್ಳಿ ಅವರ ಸಹ ನಿರ್ದೇಶಕರಾಗಿದ್ರು. ಅಲ್ಲಿ ಬಹಳ ಸ್ಪಷ್ಟವಾಗಿ ಪಂಜುರ್ಲಿಯ ಕೋಲದ ಉಲ್ಲೇಖ ಬರ್ತದೆ. ಮೊಗವಾಡವನ್ನ ಹಾಕಿ ಪಂಜುರ್ಲಿ ಕೋಲದ ದೃಶ್ಯವನ್ನ ನಾವು ನೋಡಬಹುದು. ಅದರ ನಂತರ ಅದರ ತರುವಾಯ 10 ಸಿನಿಮಾಗಳು, ತೀರ ಇತ್ತೀಚಿನ ಗಗ್ಗರದ ತನಕ, ಡಿ ಕೆ ಚೌಟ್ರವರು ನಿರ್ದೇಶನ ಮಾಡಿದಂತ ನಾಟಕ, ಈಗ ಪರಮಾತ್ಮ ಪಂಜುರ್ಲಿ ಎನ್ನುವಂತ ಕತ್ತಲಸಾರರ ಏನು ಸಹಾಯದಲ್ಲಿ ನೆರವಿನಲ್ಲಿ ಆದಂತ ಒಂದು ನಾಟಕ, ಮತ್ತೆ ನಮ್ಮ ಯಕ್ಷಗಾನದ ಎಲ್ಲಾ ಕ್ಷೇತ್ರ ಮಹಾತ್ಮೆಗಳು, ಬಹುತೇಕ ಕ್ಷೇತ್ರ ಮಹಾತ್ಮೆಗಳ ಪಾತ್ರಗಳು ರಂಗಸ್ಥಳಕ್ಕೆ ಬರುವಾಗ ಸಂಪೂರ್ಣವಾಗಿ ಈ ಕೋಲದ ಏನು ಆ ವೇಷದ ಜೊತೆಗೆ ಬರುವಂತದ್ದು. ಈಗ ಇವರು ಹೇಳ್ತಾರೆ, ಗಗ್ಗರ ಹಾಕುವುದರ ಬಗ್ಗೆ ತೀವ್ರವಾದ ಆಕ್ಷೇಪವನ್ನ ಸಹನಾ ಕುಂದರ್ ಮೇಡಮ್ ಅವ್ರು ಹೇಳ್ತಾ ಇದ್ರು. ಆಮೇಲೆ ಅವ್ರು ಗೆಜ್ಜೆ ಕಟ್ಟಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೂ ಆಕ್ಷೇಪ ತಪ್ಪು ಅಂತ ಹೇಳಿ. ಇವರಿಗೆ ಇಲ್ಲಿ ಬೇಕಿರುವಂತದ್ದು ತಪ್ಪು ಯಾವುದನ್ನು ಹುಡುಕುವುದೇ ಹೊರತು, ನಾನು ಹೇಳೋದು ಈಗ ಸಹನಾ ಕುಂದರ್ ಅವರ ಉದ್ದೇಶಗಳು, ಅವರ ವಿಚಾರ, ಅದನ್ನು ನಾವು ಮೆಚ್ಚುವ. ಆದರೆ ರಿಷಬ್ ಶೆಟ್ಟಿಯವರು ಈ ಸಿನಿಮಾದಲ್ಲಿ ತುಳುನಾಡಿನ ನಮ್ಮ ಸಂಸ್ಕೃತಿ ಪರಂಪರೆಗಳಿಗೆ ಅವಮಾನ ಆಗತಕ್ಕಂತಹ ನಡಾವಳಿಗಳನ್ನ ಅಥವಾ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದೇ ಆಗಿದ್ರೆ, ಈಗ ಕೋಲದ ಕಟ್ಟುಪಾಡಿನಲ್ಲಿ ಕೋಲವನ್ನ ಕಟ್ಟುವಂತ ದೃಶ್ಯವನ್ನ ನೀವು ನೋಡಿದ್ರೆ ಪಂಜುರ್ಲಿ ಕೋಲದಲ್ಲಿ ಗಡ್ಡ ಇರಲಿಲ್ಲ. ಒಬ್ಬ ವ್ಯಕ್ತಿಯ ಮೇಲೆ ಒಂದು ಆಹ್ವಾನ ಆಗುವಂಥದ್ದು. ಈಗ ನಾವು ಸಹಜವಾಗಿ ಹೇಳುವಂಥದ್ದು ನಿತಿನ್ ಅವರೇ, ಅವನ ಮೇಲೆ ದೇವರೇ ಬಂದಂಗಾಯ್ತು ಅಂತ. ಅದು ಅವನು ನಮ್ಮ ದೈವದ ರೂಪದಲ್ಲಿ ಅವನು ಬಂದನ್ನ ಕಾಪಾಡಿದ ಅನ್ನುವಂತ ಮಾತನ್ನ ನಾವು ಕೇಳಿರ್ತೇವೆ. ಅದೇ ವಿಷಯವನ್ನ ನೀವು ಥಿಯೇಟರ್ ನಲ್ಲಿ ಈ ಹುಚ್ಚು ಕಟ್ಟುವಂಥದ್ದು. ಈಗ ಏನಾಗ್ತದೆ, ನಮ್ಮಲ್ಲಿ ನಮ್ಮ ಏನು ತುಳಸಿ ಕಟ್ಟೆಯಲ್ಲಿ ಔಂದರಾಯನ ವಾಲ್ಗವೆ ಅಂತೇಳಿ ಒಂದು ಪರಂಪರೆ ಇದೆ ನಮ್ಮಲ್ಲಿ. ಆ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಮೈ ಮೇಲೆ ಆಚರಣೆ ಆಗ್ತದೆ. ಕೊಲ್ಲೂರಿನ ಮೂಕಾಂಬಿಕೆಯ ಉತ್ಸವ ಮೂರ್ತಿಯನ್ನ ರಥಕ್ಕೆ ಏರಿಸುವ ಸಂದರ್ಭದಲ್ಲಿ ಬಹುತೇಕರಿಗೆ ಆಕರಣೆಯಾದಂತಂತಿದೆ. ಇತ್ತೀಚಿನ ದಿನಗಳಲ್ಲಿ ಹುಲಿ ವೇಷವನ್ನು ಹಾಕಿದವರು ಕೂಡ ಅವರೇನು ಬಹುತೇಕರು ನಾಟಕ ಮಾಡೋದಲ್ಲ. ಇಲ್ಲಿ ಒಬ್ಬ ಹುಡುಗ ನಾನು ಕುಂದಾಪುರದವನು ಅಂತ ಹೇಳ್ಕೊಂಡು ದೊಂದು ಹಿಡ್ಕೊಂಡು ಒಬ್ಬ ಹುಚ್ಚನ ತರ ಕಿರಿಚಾಡ್ತಾ ಇದ್ದ. ಈ ಹುಚ್ಚುಗಳೆಲ್ಲ ಇವರ ಹುಚ್ಚುಗಳನ್ನ ಬಿಡಿಸ್ಬೇಕು. ಯಾಕಂದ್ರೆ ಇವರಿಗೆ ಇವತ್ತು ಬೇರೆ ಬೇರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀಲ್ಸ್ ನ ಹುಚ್ಚಿನಿಂದ ಇವ್ರು ಈ ತರಹದ ವರ್ತನೆಗಳನ್ನ ಮಾಡ್ತಾರೆ. ಅವರನ್ನ ಬಿಟ್ರೆ ಪ್ರತ್ಯೇಕವಾಗಿ ಕೆಲವರ ಮೈ ಮೇಲೆ ಆಕರಣೆ ಆಗುವ ರೀತಿ, ಅವರ ಮನೋಸ್ಥಿತಿಯ ಕೆಲವೊಂದು ದೌರ್ಬಲ್ಯ ಇರಬಹುದು, ಅಥವಾ ಅದನ್ನ ಬಹಳ ತೀವ್ರವಾಗಿ ಎಮೋಷನಲಿ ಅವರು ಅದಕ್ಕೆ ಕನೆಕ್ಟ್ ಆಗಿರುವ ಕಾರಣಕ್ಕಾಗಿರ್ಬಹುದೇ ಹೊರತು ಎಲ್ಲರೂ ಕೂಡ ಅಲ್ಲಿ ಪ್ರಚಾರದ ಗೇಳಿಂದ ಮಾಡ್ತಾರೆ ಅಂತ ಹೇಳಲ್ಲ. ಆದರೆ ಒಬ್ಬ ತಮಿಳುನಾಡಿನಲ್ಲಿ ಕೋಲದ ಮುಖವರ್ಣಿಕೆಯನ್ನ ಆ ಕಿರೀಟವನ್ನೆಲ್ಲ ಹಾಕೊಂಡು ಪ್ರವೇಶ ಮಾಡಿದಾರಲ್ಲ, ಅದನ್ನ ನಾನು ಕೂಡ ಆಕ್ಷೇಪಿಸ್ತೇನೆ. ಸಿನಿಮಾ ತಂಡ ಕೂಡ ಅದನ್ನ ಆಕ್ಷೇಪಿಸಿದೆ. ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಜೊತೆಗೆ ಓಕೆ, ತಾವು ಬೇರೆ ಬೇರೆಯವರ ರೀತಿ ಅನುಕರಣೆ ಮಾಡಿದ್ದನ್ನ ತಪ್ಪು ಅಂತ ತಾವು ಹೇಳ್ತೀರಿ. ಅನುಕರಣೆ ಮಾಡುವಂತದ್ದು, ಈಗ ನಾವು ಚಿಕ್ಕವರಿರುವಾಗ ಶಕ್ತಿಮಾನ್ ಎನ್ನುವಂತ ಒಂದು ಧಾರಾವಾಹಿ ಪ್ರಕಾರ ಉಳಿದವರು ಅನುಕರಣೆ ಮಾಡಿದ್ರೆ ತಪ್ಪು, ರಿಷಬ್ ರವರು ಅನುಕರಣೆ ಮಾಡಿದ್ರೆ ಸರಿ. ಓಕೆ ಓಕೆ, ಈಗ ರಿಷಬ್ ಸಿನಿಮಾ ಮಾಡಿದ್ದಲ್ಲಿ, ರಿಷಬ್ ಸಿನಿಮಾ ಮಾಡಿದ್ದ ಅನುಕರಣೆ ಮಾಡಿದ್ದಲ್ಲ, ಆ ಸಿನಿಮಾದ ಒಂದು ಪಾತ್ರ ಅದು. ಈಗ ವಜ್ರಮುನಿಯವರು ಅತ್ಯಾಚಾರ ಮಾಡುವಂತ ಸನ್ನಿವೇಶದಲ್ಲಿ
ಅಭಿನಯಿಸಿದ ತಕ್ಷಣ ಇನ್ನೊಬ್ಬ ಯಾರು ಅನುಕರಣೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ, ಇಲ್ಲ. ಅಥವಾ ಯಾವ್ದೋ ದರ್ಶನ್ ಆ ಧ್ಯೇಯ ಕೃತ್ಯಕ್ಕೂ ಧಾರ್ಮಿಕ ನಂಬಿಕೆಗೂ ವ್ಯತ್ಯಾಸ ಇದೆ ಅಂತ ನಾನು ಇಟ್ಕೊಂಡಿದ್ರು. ಹಾಗಂತೇಳಿ ನಾನು ಮಚ್ಚಿಟ್ಕೊಂಡ್ರೆ ಈ ಕಾನೂನು ವ್ಯವಸ್ಥೆ ಒಪ್ಕೊಳ್ತದ ಅದನ್ನ? ಹಾಗೆ ಸಹನವ್ರೆ, ಹಾಗಲ್ಲ. ಈಗ ಅನುಕರಣೆ ಮಾಡಿ, ಈಗ ಶಕ್ತಿಮಾನ್ ಧಾರಾವಾಹಿಯನ್ನ ನೋಡ್ಕೊಂಡು ಎಷ್ಟೋ ಮಕ್ಕಳು ಕಟ್ಟಡದ ಮೇಲಿಂದ ಜಿಗಿದು ಶಕ್ತಿಮಾನ್ ಶಕ್ತಿಮಾನ್ ಅಂತೇಳಿ ಕೂಗಿ ಜೀವ ಬಿಟ್ಟಂತ ಪ್ರಸಂಗಗಳು ನಡೆದಿವೆ. ಅದರ ನಂತರ ಶಕ್ತಿಮಾನ್ ಪಾತ್ರಧಾರಿಯೇ ಬಂದು ಈ ಏನು ಆ ಧಾರಾವಾಹಿ ಆರಂಭ ಆಗುವ ಮೊದಲೇ ಹೇಳ್ತಾರೆ, ಈ ತರಹದ ಯಾವುದೇ ಬೆಳವಣಿಗೆಗಳನ್ನ ನೀವು ಮಾಡಬಾರ್ದು, ಅನುಕರಣೆ ಮಾಡಬಾರ್ದು, ನಾನ್ ಬರೋದಿಲ್ಲ, ಇದು ಕೇವಲ ಧಾರಾವಾಹಿ ಮಾತ್ರ ಅಂತೇಳಿ ಅವ್ರು ಹೇಳ್ತಾರೆ. ಇಂಥದ್ದೆಲ್ಲ ಆಗಿರುವಾಗ ರಿಷಬ್ ಶೆಟ್ಟಿ ಅವರ ಅದೇ ಸಿನಿಮಾದಲ್ಲಿ ಏನಾದ್ರೂ ರಿಷಬ್ ಶೆಟ್ಟಿ ಅವರು ದೈವಕ್ಕೆ ಅಪಚಾರ ಮಾಡುವ ಹಾಗೆ ಏನಾದ್ರೂ ನಿಂದರಾತ್ಮಕವಾದಂತಹ ದೃಶ್ಯಗಳನ್ನು ಅಳವಡಿಸಿದ್ರೆ ನಿಮ್ಮ ಧ್ವನಿಯ ಜೊತೆಗೆ ನಮ್ಮ ಧ್ವನಿಯೂ ಇರ್ತಿತ್ತು. ಹಾಗಿದ್ದರೆ ಕೇವಲ ನಿಮ್ಮ ಟಾರ್ಗೆಟ್ ಕಾಂತಾರವೇ ಯಾಕಾಗಿತ್ತು? ಹಿಂದೆ ಇವತ್ತು ಕೂಡ ನಾಟಕಗಳಿವೆ. ಇಲ್ಲ 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 ಇಲ್ಲ, ಕಾಂತಾರ ನಮ್ಮ ಟಾರ್ಗೆಟ್ ಅಲ್ಲ. ನಾನು ಅದನ್ನ ಮೊದಲಿಂದ ಹೇಳ್ತಿದ್ದೇನೆ. ಇಲ್ಲ, ನಿಮ್ಮ ಮಾತಿಗೆ ನಾನು ಆಕ್ಷೇಪ ಇದೆ. ಕಾಂತಾರ ನಮ್ಮ ಟಾರ್ಗೆಟ್ ಅಲ್ಲ. ನಾನು ಹೇಳಿದ್ದೇನೆ, ಕಲ್ಜಿಕಕ್ಕೂ ನಾವು ವಿರೋಧ ವ್ಯಕ್ತಪಡಿಸಿದ್ವಿ. ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಬಂದ ನೀವು ಹೇಳಿದ್ರಲ್ಲ ಶಕ್ತಿಮಾನ್ ವಿಷಯ, ಶಕ್ತಿಮಾನ್ ಹೇಳಿದ್ದಾರೆ ನಾನ್ ಮಾಡಿದಾಗೆ ಮಾಡಬೇಡಿ ಅಂತ. ರಿಷಬ್ ಶೆಟ್ರು ಹೇಳಲೇ ಇಲ್ವಲ್ಲ? ಹೇಳಿದ್ದಾರೆ. ನೀವು ಹೇಳಿದ್ರು ಅನುಕರಣೆ ಮಾಡಬೇಡಿ ಅಂತ. ಇನ್ನೊಂದು ಏನಾಗ್ತದೆ, ಕಳೆದ ಕಾಂತಾರದ ಸಿನಿಮಾ ಬಂದಾಗ್ಲೂ ಕೂಡ ರಿಷಬ್ ಶೆಟ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನೋಡಿ, ಇಲ್ಲಿ ನಮ್ಮಲ್ಲಿ ಒಂದು ಜಾತೀಯ ವ್ಯವಸ್ಥೆಗಳಿವೆ. ಕಾಂತಾರ ಸಿನಿಮಾ ಬಂದ ನಂತರ ಸಾಮಾಜಿಕವಾಗಿ ಕೆಲವಷ್ಟು ಬದಲಾವಣೆಗಳಾಗಿರುವ ಸತ್ಯಗಳನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ನನಗೆ ನಲಿಕೆಯ ಜನಾಂಗದ ಕೆಲವು ಸ್ನೇಹಿತರಿದ್ದಾರೆ, ಅವರೇ ಹೇಳಿದ್ದಾರೆ, ನಾನು ವೈಯಕ್ತಿಕವಾಗಿ ಹೇಳಿದ್ದಾರೆ, ನೀವು ಇಚ್ಛೆ ಪಟ್ರೆ ನಿಮ್ಮ ಸುದ್ದಿವಾಹಿನಿಯಲ್ಲೂ ಕೂಡ ಅವರಿಂದ ಆ ಮಾತನ್ನ ನಾನು ಹೇಳಿಸಬಲ್ಲೆ. ಕಾಂತಾರದಲ್ಲಿ ದೈವಕ್ಕೆಲ್ಲಿ ನಿಮ್ಮ ಸಹನೆಯನ್ನ ಬೇಡ್ತಾ ಇದ್ದೇನೆ ನಾನು. ಕಾಂತಾರ ಸಿನಿಮಾ ಬರುವ ಮೊದಲು ನಮ್ಮನ್ನ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗುರುತಿಸ್ತಾ ಇರೋದಕ್ಕೂ ಈಗ ಅವರು ಗುರುತಿಸ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸಗಳಿವೆ. ನಮ್ಗೊಂದು ಗೌರವದ ಸ್ಥಾನಮಾನವನ್ನ ಈ ಸಮಾಜ ಇವತ್ತು ಕೊಡ್ತಾ ಇದೆ ಅನ್ನೋದನ್ನ ನನ್ನದೇ ನಲಿಕೆಯ ಗೆಳೆಯರು ಹೇಳಿರುವಂತದ್ದು. ಯಾಕಂದ್ರೆ ನಾನು ಸಾಕಷ್ಟು ನಲಿಕೆಗೆ ಸಂಬಂಧಪಟ್ಟಂತ ಅವ್ರ ಬಗ್ಗೆ ಬಹಳ ವಿಶೇಷವಾದ ಆಸ್ಥೆ ಇದೆ ನನಗೆ. ಸೀನಾ ಪಾಂಡಾರರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅಂತ ಹೇಳಿ ಹೋರಾಟ ಕೊಟ್ಟವರಲ್ಲಿ ನಾನು ಕೂಡ ಒಬ್ಬ. ಅವರ ಮಕ್ಕಳಿಗೆ ಗೊತ್ತಿದೆ ವಿಷಯ. ಅಂದ್ರೆ ಇಲ್ಲಿ ಎಲ್ಲಿಯೂ ಕೂಡ ಸಹನಕುಂದರ್ ಅವರು ಹೇಳುವ ಹಾಗೆ ರಿಷಬ್ ಶೆಟ್ರಿಂದ ಈ ಭೂತಾರಾಧನೆಗಾಗಲಿ, ಆ ಪಂಜುರ್ಲಿ ದೈವಕ್ಕಾಗಲಿ, ಅದರ ಐತಿಹ್ಯಕ್ಕಾಗಲಿ ಏನು ಅವಮಾನ ಆಗಿಲ್ಲ ಅಂತ ಸಿನಿಮಾವಾಗಿ. ಎಸ್ ಗಿಳಿಯರ್ ಅವರೇ, ಬಹುಶಃ ಸಹನ ಅವರ ಚಿತ್ರ ನೋಡಿಲ್ಲ, ನಾನು ನೋಡಿದ್ದೇನೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಅಲ್ಲಿ ಏನು ಗುಳಿಗನ ವಿಚಾರವಾಗಿ, ಗುಳಿಗನಿಗೆ ಗಡ್ಡ ಇರುತ್ತಾ, ಗುಳಿಗನನ್ನ ಗಡ್ಡ ಹಾಕಿ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಇದೆ. ಏನ್ ಹೇಳ್ತೀರಿ ಇದಕ್ಕೆ, ಈ ಒಂದು ವಿಚಾರಕ್ಕೆ ಗಿಳಿಯರ್ ಅವರೇ? ಒಂದು ನಿಮಿಷ. ಓಕೆ, ಈಗ ಗುಳಿಗನ ಗಡ್ಡದ ಬಗ್ಗೆ ಇವ್ರು ಹೇಳಿದ್ರು, ನಾನು ಆಗ್ಲೇ ಅದಕ್ಕೆ ಉಲ್ಲೇಖ ಮಾಡಿರುವಂತದ್ದು ನಿತಿನ್ ಸಾಲೇನಂದ್ರೆ, ಈಗ ಒಂದು ವಿಶೇಷವಾದಂತ ವ್ಯಕ್ತಿಯ ಮೈ ಮೇಲೆ ದೈವ ಬರುವ. ಇಲ್ಲ ಇಲ್ಲ ಇಲ್ಲ, ನಾನ್ ಹೇಳ್ತಿರೋದು ಅಲ್ಲಿ ನೇಮ ಕಟ್ಟಿದ ಗುಳಿಗನಿಗೆ ಇದು ಗಡ್ಡ ಇದೆ. ನೇಮ ಕಟ್ಟಿ ಇಲ್ಲ, ನೀವು ನೋಡಿಲ್ಲ, ಸಿನಿಮಾ ನೋಡಿಲ್ಲ. ನೋಡಿದ್ದೇನೆ, ದೃಶ್ಯ ನೋಡಿದ್ದೇನೆ. ಸಿನಿಮಾದ ಆಚರಣೆ ನಡೆಯೋದಿಲ್ಲ. ನೇಮ ಕಟ್ಟಿದ ದೃಶ್ಯದಲ್ಲೇ ಗಡ್ಡ ಇದೆ ಕಟ್ಟಿದಂತ ಸಂದರ್ಭದಲ್ಲಿ ಆ ಪಂಜುರ್ಲಿಯ ಏನು ವೇಷವನ್ನ ಕಟ್ಟಿದಂತ ವ್ಯಕ್ತಿಗೆ ಗಡ್ಡ ಇರಲಿಲ್ಲ. ಇದ್ದಿದ್ರೆ ನಿಮ್ಮ ಆಕ್ಷೇಪ ಇಲ್ಲ. ಗಿಳಿಯರ್ ಅವರು ನೋಡಿದ್ದಾರೆ, ಚಿತ್ರ ನೋಡಿದಿರಲ್ಲ ಸರ್? ಗಿಳಿಯರ್ ಅವ್ರ ಚಿತ್ರ ನೋಡಿದಿರಲ್ವ ಸರ್? ಸರ್ ನೋಡಿದಿರಲ್ವ ಸರ್? ತಾವು ಚಿತ್ರ ನೋಡಿದಿರಲ್ಲ ಸರ್? ಸಿನಿಮಾವನ್ನ ನೋಡಿದ್ದಾರೆ. ಕೊನೆಯ ಕ್ಲೈಮ್ಯಾಕ್ಸ್ ನಲ್ಲಿ ರಿಷಬ್ ಶೆಟ್ಟಿ ಅವರು ಏನು ಅದನ್ನ ಅಭಿನಯಿಸ್ತಾರೆ, ಆ ಸಂದರ್ಭದಲ್ಲಿ ಗಡ್ಡ ಇದೆ. ಅದನ್ನೇ ಹೇಳುವ ಕಟ್ಟಿರುವಂತದ್ದು ಕೋಲ ಇವರೇ ಗಿಳಿಯರ್ ಅವರು. ಏನ್ ಗೊತ್ತಾ, ಈಗ ರಿಷಬ್ ಶೆಟ್ಟಿ ಇರ್ತಾರೆ, ಜೊತೆಗೆ ಅಲ್ಲಿ ಸ್ವರಾಜ್ ಶೆಟ್ರು ಕೂಡ ಇರ್ತಾರೆ. ಪಂಜುರ್ಲಿಯ ವೇಷವನ್ನ ಹಾಕಿದ್ರೆ ಸ್ವರಾಜ್ ಶೆಟ್ರು, ಜೊತೆಗೆ ಇನ್ನೊಂದು ರಿಷಬ್ ಶೆಟ್ರ್ ಆಗಿರ್ತಾರೆ ಅಲ್ವಾ, ಗುಳಿಗಂದು ಅಲ್ವಾ? ಸೊ ಆ ಸಂದರ್ಭದಲ್ಲಿ ಗಡ್ಡದ ವೇಷ ಹಾಕಿರುವಂತಹ ಗುಳಿಗನ ವೇಷಧಾರಿ ಇರ್ತಾರೆ. ಸೊ ಹಾಗಿದ್ದಾಗ ಗುಳಿಗನ ವೇಷ ಹಾಕಿರುವಂತಹ ವೇಷಧಾರಿ ಇರ್ತಾರೆ. ಅದು ರಿಷಬ್ ಶೆಟ್ಟಿ ಅವರು ಹಾಡ್ತಾರೆ ನೋಡಿ, ಕೊನೆಯದಾಗಿ ಹೋಗಿ ಗುಂಡಿಗೆ ಹಾಡ್ತಾರೆ.
ನಿತಿನ್ ಅವರೇ, ಸೊ ಆ ಸಂದರ್ಭ ಗಡ್ಡ ಹಾಕಿದ ರಿಷಬ್ ಶೆಟ್ರು ಅದನ್ನ ಕೇಳ್ತಾ ಇರುವಂತದ್ದು. ಈ ರೀತಿ ಇದೆಯಾ ನಮ್ಮ ದೈವಾರಾಧನೆಯಲ್ಲಿ ಗಡ್ಡ ಹಾಕಿ ಗುಳಿಗಂದು ಈ ರೀತಿ ಬರ್ತದಾ ಅನ್ನುವಂಥದ್ದು ಅವರು ಕೇಳ್ತಾ ಇರುವಂತದ್ದು. ಇಲ್ಲಿ ಉಪ್ಪು ಪಾಡು ಸರ್, ಗುಳಿಗನ ಮುಲ್ಪ ಪಾಡುನ ಫುಲ್ ಪೂ తర్వాత దండే పూ అందు ముల్పంచి పూ ಬರ್ಬಿಡುತ್ತೆ. ಒಬ್ಬಲಿಗೆ ಪಾಡಿನ ಹೂವು ಪಾಡು ನಾವು ಈ ದೈವ ನರ್ತಕರಲ್ಲಿ ಇದ್ದಾರೆ, ಅವರಲ್ಲಿ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೇಳಬಹುದು. ಅದು ನಿಷಿದ್ಧವ ಆ ತರಹದ ಶಾಸ್ತ್ರವಿದೆಯಾ ಅನ್ನೋದು ನೀವು ಕೇಳಬಹುದು. ಅಲ್ಲ, ಇವರಿಗೆ ನಾನು ಅಪಮಾನಗಳ ಲಿಸ್ಟೇ ಕೊಡ್ತೇನೆ, ಚೌಕಟ್ಟು ಮೀರಲಿಲ್ಲ ಅಂತ ಬಂದಾಗ ಅವರು ಕೊಟ್ಟಿರುವಂತಹ ವಿಚಾರಗಳನ್ನ ಹೇಳ್ತಾರೆ. ಒಂದ್ ಕಡೆ ಅವರು ಗಗ್ಗರದ ಬದಲಿಗೆ ಗೆಜ್ಜೆ ಹಾಕಿದ್ದಾರೆ, ಅಥವಾ ಗಡ್ಡ ತೆಗಿಲಿಲ್ಲ, ಗಡ್ಡವನ್ನ ಹಾಕಿದ್ದಾರೆ, ಗಡ್ಡ ಹಾಕಿದಂತ ಗುಳಿಗನ ನಾನು ನೋಡ್ಲೇ ಇಲ್ಲ, ಆ ರೀತಿ ಇರುವಂತದ್ದನ್ನು. ಒಬ್ಬ ಮನುಷ್ಯನ ಮೇಲೆ ದೈವ ಮೈ ಮೇಲೆ ಬಂದು ಕೊಂದಂತ ಉದಾಹರಣೆಗಳು ಇತಿಹಾಸವೇ ತುಳುನಾಡಿನಲ್ಲಿ ಇಲ್ಲ. ಇಲ್ಲಿ ಏನು ಅಂದ್ರೆ ದೈವವೇ ಸೂಪರ್ ಮ್ಯಾನ್, ಹೀರೋ. ಅಲ್ಲ, ನೀವು ಸಿನಿಮಾ ನಮ್ಮ ಧಾರ್ಮಿಕ ನಂಬಿಕೆ ಮೇಲೆ ದಾಳಿ ಮಾಡಬೇಡಿ ಸರ್. ಇಂತ ಹಿರಿಯರೆಲ್ಲ ಕೂತಿದ್ದಾರೆ, ಇವರು ಬರ್ತಾ ಇರುವಂತ ಪಾಡ ನೋಡಿ ನಮ್ಗೆ ಇವತ್ತು ನೋವು ಬರ್ತಿದೆ. ತುಂಬಾ ಮಂದಿ ಹೇಳ್ತಾರೆ ಸಹನ ಕುಂದರರು ಈಗ ನಿನ್ನೆ ಮೊನ್ನೆ ಹುಟ್ಟಿದವರು, ಅವ್ರು ಏನ್ ಮಾತಾಡ್ತಾರೆ ದೈವಾರಾಧನೆ ಬಗ್ಗೆ ಅಂತ. ನಾನು ಕೇವಲ ದೈವ ನರ್ತಕರು, ದೈವ ಚಾಕ್ರಿ, ಈವನ್ ಇನ್ಕ್ಲೂಡಿಂಗ್ ಮೈ ಫಾದರ್, ನನ್ನ ಅಪ್ಪನನ್ನ ಸೇರಿಸಿ ಎಲ್ಲರ ನಾನು ಸಲಹೆ ಸೂಚನೆ ತಗೊಂಡೇ ಮಾತಾಡ್ತಿದ್ದೇನೆ. ನೀವು ಇದಕ್ಕಿಂತ ಮುಂಚೆ ಪ್ಲೇ ಮಾಡಿದ್ದ ವಿಡಿಯೋ ನೋಡಿ ಇವರು ಅದನ್ನ ನೋಡಿ ಛೆ ಅಂತಿದ್ರು. ಇದು ನಮ್ಮ ನೋವು, ಇದು ತುಳುವರ ನೋವು ರೀ. ಇದು ಅದನ್ನ ನೋಡ್ಲಿಕ್ಕೆ ನಾವು ಇಷ್ಟ ಪಡೋದಿಲ್ಲ. ಯಾರು ಸುಮ್ಮನೆ ಹುಚ್ಚರ ತರ ಕಿರ್ಚಾಡೋದು, ಅಲ್ಲಿ ಏನ್ ಅಷ್ಟು ಆರ್ಭಟ ಏನು ಇವನಿಗೆ ಹಿಡಿದದ್ದು, ರಿಷಬ್ಗೆ ಹಿಡಿದದ್ದು ಏನು ಹೇಳಿ ನನಗೆ. ಎಷ್ಟು ಸಲ ರಿಪೀಟ್ ಆಯ್ತು ಇದು. ಕಾಂತಾರದಲ್ಲಿ ಹಿಟ್ಟ ತಕ್ಷಣ ಕಾಂತಾರ ಒಂದು ಮಾಡ್ಬೇಕು ಅನ್ನುವ ಮೈಂಡ್ ಸೆಟ್ ರಿಷಬ್ಗೆ ಬರ್ಲಿಲ್ವಾ? ಕಾಂತಾರದಲ್ಲಿ ಇದ್ದದ್ದು ಒಂದು ನೈಜೀಕರಣ, ಅದರಲ್ಲಿ ಅನುಕರಣೆ ಮಾಡ್ತಾರೆ ಅನ್ನುವಂತಹ ಯೋಚನೆ ಕೂಡ ರಿಷಬ್ಗೆ ಇದ್ದಿರ್ಲಿಕ್ಕಿಲ್ಲ. ಆದ್ರೆ ಇದರಲ್ಲಿ ಇತ್ತಲ್ಲ, ಇದರಲ್ಲಿ 100% ಇತ್ತು ಅವರಿಗೆ. ಪಾನ್ ಇಂಡಿಯಾ ಮೂವಿಗೆ ಹೇಗೆ ಬೇಕು, ಮೇಕಿಂಗ್ ಹೇಗೆ ಬೇಕೋ ಹಾಗೆ ಮಾಡಿದ್ದಾರೆ. ಎಲ್ಲಿದೆ ಅದು? ಒಬ್ಬ ಮನುಷ್ಯ ಮೇಲೆ ಒಮ್ಮೆ ಗುಳಿಗ ಬರುದಂತೆ, ಒಮ್ಮೆ ಚೌಂಡಿ ಬರುದಂತೆ, ಒಮ್ಮೆ ನಾನು ಮಾತಾಡ್ತೇನೆ, ನನಗೆ ಉತ್ತರ ಕೊಡ್ಬೇಕು. ನನಗೆ ನಿಮ್ಮ ಉತ್ತರ ಬೇಕಾ? ಹೀರೋಯಿನ್ ತಲೆಯನ್ನೇ ತಿರುಗಿಸೋದಂತೆ ಏನದು ಹುಚ್ಚರ್ತಾರ? ಓಕೆ ಓಕೆ, ಎಸ್ ಸರ್ ಬರ್ತೀನಿ. ಗಗ್ಗರ ಸಿನಿಮಾ ಬಂದಿದೆ, ಮುದಿಪು ಸಿನಿಮಾ ಬಂದಿದೆ, ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಸೋಮನ ದುಡಿ ಬಗ್ಗೆ ಇವರು ಮಾತಾಡ್ತಾರೆ. ಸೋಮನ ದುಡಿ ಫಿಲ್ಮ್ ಅನ್ನು ಒಂದು ಸಲ ನೀವು ನೋಡ್ಬೇಕು, ಆ ದೃಶ್ಯ ನೋಡ್ಬೇಕು. ನಾನು ನೋಡಿದ್ದೇನೆ. ಅದರಲ್ಲಿ ಪಂಜುರ್ಲಿಯ ಮೊಗಮೂರ್ತಿ ಇಟ್ಟದ್ದಲ್ಲ, ನಾವು ಪಾಲೆಡು ಮಲ್ಪುವ ಪಂಜುರ್ಲಿಯ ಮುಗನ್ ಪಾಲ್ ಅದನ್ನ ಇಟ್ಟು ಮಾಡಿದ್ದು. ಅದು ಎಷ್ಟು ಬ್ಲಾಕ್ ಅಂಡ್ ವೈಟ್ ಫಿಲ್ಮ್ ಅದು. ಅದ್ರಲ್ಲಿ ಹೇಗೆ ತೋರಿಸಿದ್ದಾರೆ, ಸ್ಪಷ್ಟವಾಗಿ ತೋರಿಸಿದ್ದಾರೆ. ನಾನು ಹೇಳ್ತೇನೆ, ಇವತ್ತಿನ ಕಾಲಮಾನ ಬದಲಾಗಿದೆ. ಇವತ್ತು ಅನುಕರಣೆಗೆ ಕೊಡುವಷ್ಟು ಮೌಲ್ಯ ಯುವ ಜನತೆ ಮತ್ತೆ ಯಾವುದಕ್ಕೂ ಕೊಡ್ತಾ ಇಲ್ಲ. ಎಲ್ಲರೂ ರೀಲ್ಸ್ ಎಲ್ಲದರಲ್ಲೂ ಈಗ ಇರೋದೇ ರೀಲ್ಸ್ ರೀ. ಒಂದ್ ತಕ್ಷಣ ನೋಡಿದ ತಕ್ಷಣ ಅನುಕರಣೆ ಮಾಡ್ತಾರೆ. ಹಿಂದೆಲ್ಲ ಇರ್ಲಿಲ್ಲ ಇದು. ಈಗ ಕಾಲ ಬದಲಾಗಿದೆ. ಇದು ಬದಲಾದ ತಕ್ಷಣ ಮತ್ತೆ ನಾವು ಅದನ್ನೇ ವ್ಯಾಪಾರೀಕರಣ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ ನೀವು ಪ್ರಚಾರಕ್ಕೋಸ್ಕರ ಮಾಡ್ತೀರಂತ. ರಿಷಬ್ ರವರು ಹಣಕ್ಕೋಸ್ಕರ ಮಾಡ್ತಿದಾರಲ್ಲ, ಅವರು ಪ್ರಚಾರಕ್ಕೋಸ್ಕರ ಮಾಡ್ತಾರಲ್ಲ, ಅವ್ರ ಬಗ್ಗೆ ಇವ್ರು ಏನ್ ಹೇಳ್ತಾರೆ? ಓಕೆ ಬರ್ತೇನೆ. ನಾನು ಬಹಳಷ್ಟು ಕರೆಗಳು ಬರ್ತದೆ, ಇನ್ನು ಮುಂದಕ್ಕೆ ನನ್ನ ಕರೆಗಳನ್ನು ಕೂಡ ತೆಗೆದುಕೊಳ್ತೀನಿ. ಅವರ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರು ಏನ್ ಹೇಳ್ತಾರೆ ಅನ್ನೋದು ಬಹಳಷ್ಟು ಪ್ರಶ್ನೆಗಳು ಕೂಡ ಇದೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ? ರಕ್ಷಿತ್ ಅಂತ. ರಕ್ಷಿತ್ ಅವ್ರು ಎಲ್ಲಿಂದ? ನಾನು ಕುಂದಾಪುರದವರು, ನಾನು ಬೆಂಗಳೂರಲ್ಲಿ ಅಲ್ಲಿ ಫೋನ್ ಮಾಡ್ತಾ ಇದ್ದೀನಿ. ಎಸ್ ರಕ್ಷಿತ್ ಅವರು ಮಾತಾಡಿ ಸರ್, ಏನ್ ಹೇಳ್ತೀರಿ? ಅದೇ ಸರ್, ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಒಂದು 3 ಜನ 4 ಜನ ಒಂದ್ 5 ಜನ ಏನೋ ಒಂದು ಇದ್ರ ಬಗ್ಗೆ ಇದ್ ಮಾಡಿದ್ದಾರೆ, ಥಿಯೇಟರ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೂ ವಿಷಾದ ಇದೆ. ಹಾಗಲ್ಲ ಅನುಕರಣೆ ಮಾಡಬಾರ್ದು. ಆದ್ರೆ ಈ ಸಿನಿಮಾನ ಹತ್ರ 50 ಲಕ್ಷ ಜನ ನೋಡಿದ್ದಾರೆ. 50 ಲಕ್ಷ ಜನದಲ್ಲಿ ಪರ್ಸೆಂಟೇಜ್ ಆಫ್ ನೋಡಿದ್ರೆ ತುಂಬಾ ಕಡಿಮೆ. ಇವಾಗ ನಮ್ ಸಮಾಜ ಇರುತ್ತೆ, ಒಂದ್ ಊರಂದ್ರೆ ಒಂದ್ ಪೊಲೀಸ್ ಸ್ಟೇಷನ್ ಇರುತ್ತೆ ಸರ್. ಆ ಒಂದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಎಷ್ಟು ಜನ ಕ್ರಿಮಿನಲ್ಸ್ ಇರ್ತಾರೆ? ಊರವರೆಲ್ಲ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಒಂದ್ ಪೊಲೀಸ್ ಸ್ಟೇಷನ್ ಊರಿಗೆ ಸಾಕಾಗಲ್ಲ. ಈ ತರ ಕೆಟ್ಟ ಕೆಲಸ ಮಾಡಿದ್ರೆ ಅದನ್ನ ತಡೆಯೋಕಂತಾನೆ ಒಂದ್ ಇದಿರುತ್ತಲ್ವಾ, ಕೇಸ್ ಇದೆ, ಕಾನೂನು ಇದೆ. ಹಾಗಂತ ಅದ್ರ ಬಗ್ಗೆ ಸಿನಿಮಾನೇ ಮಾಡಬಾರ್ದು, ಅದನ್ನ ತೋರಿಸಬಾರ್ದು ಅನ್ನೋದು ತಪ್ಪಲ್ವಾ ಸರ್? ಓಕೆ ಅಂದ್ರೆ ಇದು ಸರಿ ಅಂತ ಹೇಳ್ತೀರಿ, ಮಾಡಿದ್ದು ಒಳ್ಳೇದಾಯ್ತು ಅಂತ ಹೇಳ್ತೀರಿ, ನಾಲೆಜ್ ನಮ್ಗೆ ಅಂತ ಹೇಳ್ತೀರಿ? ಅಲ್ಲ, ಒಳ್ಳೇದಾಯ್ತು ಅಂತಂದ್ರೆ ಸರ್, ಕೆಟ್ಟದ್ದು ಆಗಿದೆ. ಒಳ್ಳೇದ್ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಒಳ್ಳೇದು ನೋಡಿ. ಇವಾಗ ಈ ನಮ್ ಕಡೆ ಅದು ಕುಂದಾಪುರ ಕಡೆ ಅವ್ರು ಈ ನಲಿಕೆ ಮಾಡೋರ್ನ ಪಾಣರ್ ಅಂತ ಕರಿತೀವಿ. ಈಗ ನಮ್ಮ ಮನೆಯಲ್ಲೂ ನಮ್ಮ ತಂದೆ ಮನೆಯಲ್ಲೂ ಪಾಣರಾಟನೋ ಏನು ಈಗ ಈ ಇದ್ ಮಾಡಬೇಕಾದ್ರೆ ಅವ್ರು ಮೊದ್ಲು ಬಸ್ಸಲ್ಲಿ ಬರ್ತಾ ಇದ್ರು. 7:45 ಒಂದ್ ನೈಟ್ ಬಸ್ ಇತ್ತು. ಅವ್ರದ್ದು ಏನು ಸಾಮಾನ್ ಸರಂಜಾಮ ಏನಿತ್ತಲ್ಲ, ವೇಷಭೂಷಣ ಮಾಡಿ ಅದನ್ನ ತಗೊಂಡ್ ಬಸ್ಸಲ್ಲಿ ಬರ್ತಾ ಇದ್ರು, ಹೊತ್ಕೊಂಡ್ ಬರ್ತಾ ಇದ್ರು. ಬಸ್ ಇಳಿದು ನಮ್ ತಂದೆ ಮನೆ 1 2 ಕಿಲೋಮೀಟರ್ ನಡ್ಕೊಂಡ್ ಬರ್ತಾ ಇದ್ರು. ಇವಾಗ ಈ ಸಿನಿಮಾ ಬಂದ ನಂತರ ಅವ್ರನ್ನ ಗುರುತಿಸ್ತಾರೆ, ಅವ್ರ ಜೊತೆ ಸೆಲ್ಫಿ ತಗೊಂತಾರೆ. ಅವ್ರು ಒಂದ್ ಕಾರ್ ಮಾಡಿ ಅವ್ರನ್ನ ಕರ್ಸಿ ಇವಾಗ
ನಮ್ಮ ಮನೆಯಲ್ಲಿ ನೃತ್ಯ ಕೋಲಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಿದೆ, ಅವ್ರನ್ನೂ ದೈವನರ್ತಕರಿಗೆ ಬೆಲೆನೇ ಬೆಲೆ ಕೊಡ್ತಾ ಇಲ್ಲ. ಇಲ್ಲ. 90% ಒಳ್ಳೇದು ಆಗಿದೆ, ಒಂದ್ 10% ಕೆಟ್ಟದ್ದು ಆಗಿದೆ. ಇಲ್ಲ, ಅದಕ್ಕೆ ನಾವು 90% ಇಲ್ಲ ಅಂತ ಹೇಳೋದಿಲ್ಲ. ನಾನು ಬರ್ತೀನಿ ಸರ್, ನಾನು ಈಗ ಬರ್ತೀನಿ ನೋಡಿ. ಆಮೇಲೆ ದೈವ ನರ್ತಕರನ್ನ ಗುರುತಿಸ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಯಾಕಂದ್ರೆ ನಮ್ಮ ದೈವಾರಾಧನೆ ಅನ್ನೋದು ಅಷ್ಟು ಇತಿಹಾಸ ಇದೆ. ಸೊ ದಟ್ಸ್ ಮೈ ಆಸ್ಕಿಂಗ್ ವಿತ್ ಯು. ಈಗ ನೋಡಿ, ಇದೇ ಅಂದ್ರೆ ಈ ರೀತಿ ಏನು ಥಿಯೇಟರ್ ಸ್ಕ್ರೀನ್ ಮೇಲೆ ಇವರುಗಳಿಗೆ ಏನು ದೈವಾವೇಶ ಬರುತ್ತೆ. ನನ್ನ ಪ್ರಶ್ನೆ ನೋಡಿ, ಈಗ ಇವರು ಎಲ್ಲೆಲ್ಲೋ ಕೂತ್ಕೊಂಡು ದೈವಾವೇಶ ಬರುತ್ತೆ ಅಂತ ಬಂದಾಗ, ನಾಳೆ ಇದೇ ತಾವು ಹೇಳಿದಂತ ಪಾಣರವರು ಅವರು ಒಂದು ದೈವ ಕಟ್ಟಿದಾಗ ಅವರಿಗೂ ಕೂಡ ದೈವಾವೇಶ ಆದಾಗ ತಾವುಗಳು ಅಥವಾ ನಮ್ಮ ಸಮಾಜ ಯಾವ ರೀತಿ ನೋಡುತ್ತೆ? ಒಂದು ಪೊಕ್ಕಡೆಯ ಎಂಕು ತೂತ ಥಿಯೇಟರ್ ಎಲ್ಲ ಮೀಟ್ ಬರ್ಬಿಡು, ಮೊಕ್ಳೆಲ್ಲ ಮೀಟ್ ಬರ್ಬಿಡು, ಆಕ್ಟಿಂಗ್ ಅಂತೊಂದು ಮೊಕ್ಕಲು ಒಂದು ನಿಜ ಸಾಧ್ಯ ನಿಜ ಅಂತ ಹೇಳ್ತಾರೆ, ಇದು ನಿಜ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಂಥ ಸಂದೇಶಗಳು ಹೋಗುತ್ತೆ ಸರ್. ಇದನ್ನ ನೀವುಗಳು ಯೋಚನೆ ಮಾಡ್ತಾ ಇಲ್ವಾ? ನನ್ನ ಪ್ರಕಾರ ನಾನು ಒಂದು ಇದೊಂದು ವಿಚಾರ ಖಂಡಿತ ಯೋಚನೆ ಮಾಡ್ತೀವಿ ಸರ್. ನಾನ್ ಹೇಳ್ತಾ ಇರೋದು ಪರ್ಸೆಂಟೇಜ್ ಆಫ್ ಇದು ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಮಾಡ್ತಾ ಇರೋದು ಒಂದು 3-4 ಜನ. ಒಂದು ಊರಂದವಾಗ ಒಂದು ಹುಳಗಳು, ಒಂದು 3 ಹುಳಗಳಿದೆ. ಹುಳ ಎಲ್ಲ ಮಾತಾಡ್ಬೇಡಿ, ನೀವು ಹುಳ ಎಲ್ಲ ಹೇಳ್ಬೇಡಿ. ನಾವೆಲ್ಲ ತಿಳ್ಕೊಂಡೆ ಮಾತಾಡ್ತಿದ್ದೇವೆ, ನೀವು ಹುಳ ಎಲ್ಲ ಹೇಳಿಕ್ ಹೋಗ್ಬೇಡಿ ಸರ್, ಆಯ್ತಾ? ನಾವೆಲ್ಲ ಜ್ಞಾನ ಇಟ್ಕೊಂಡೆ ಮಾತಾಡ್ತಿದ್ದೇವೆ. ಯಾರು ಇಲ್ಲಿ ಇವಾಗ ನಮ್ಗೆ ಏನೇನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಂತದ್ನ ಆಚರಣೆ ಮಾಡೋದು, ತೋರ್ಸೋದು ಮಾಡ್ಲೇಬಾರ್ದು ಅಂತಂದ್ರೆ, ಇವಾಗ ಎಷ್ಟೋ ಜನ ಇವಾಗ ಬಾಂಬೆಲಿರೋರು, ಬೆಂಗಳೂರಿರೋರು, ಈ ಕೋಲ ಇದ್ರ ಬಗ್ಗೆ ಮಾಹಿತಿ ಇಲ್ಲದವರು ಕಾಂತಾರ ಸಿನಿಮಾ ನಂತರ ಅವ್ರ ಮನೆಯಲ್ಲಿ ಬಂದು ಆಚರಣೆ ಮಾಡಿದ್ದಾರೆ, ಮತ್ತೆ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಅವ್ರ ಮನೆಯವರೇ ನಮ್ಗೆ ನಮ್ ಇದರಲ್ಲಿ ಮಾತಾಡಿದ್ದಾರೆ. ಈ ಏನು ಈ ತರ ನಮ್ಗೆ ಮಂಗಳೂರು ಕಡೆ ಎಲ್ಲ ಆಚರಣೆ ಮಾಡೋ ಮನೆಗಳೇನಿದಾವೆ ಅವರೇ ಹೇಳಿದಾರಲ್ಲ ಸರ್. ಸರ್ ಅಂದ್ರೆ ಅದು ಮನೆಗೆ ಬಂದ ಅಥವಾ ತುಳುನಾಡಿಗೆ ಬಂದ ಅಥವಾ ಅವರ ಮನೆಯಲ್ಲಿ ಅಂದ್ರೆ ಮುಂಬೈಯಲ್ಲಿ ಅಥವಾ ಬೆಂಗಳೂರಲ್ಲ ಹೇಗೆ? ಅಲ್ಲ ಅವ್ರು ಏನ್ ಇವಾಗ ನೆಕ್ಸ್ಟ್ ಜನರೇಷನ್ ಏನಿದೆ ಆಚರಣೆ ಮಾಡುವಂತ ಇವಾಗ ನಮ್ ಜನರೇಷನ್ ಇವಾಗ ಏನಿದೆಯಲ್ಲ, ಅವ್ರಿಗೂ ತುಂಬಾ ಜನಕ್ಕೆ ಆಚರಣೆಗಳ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಈ ಕಾಂತಾರ ಸಿನಿಮಾ ಬಂದ ನಂತರ ನಮ್ಮ ಊರಲ್ಲೋ ನಮ್ಮ ಈ ತರ ಒಂದು ಆಚರಣೆ ಇದೆ, ನಮ್ಮ ಈ ತರ ದೇವರುಗಳು ಇದ್ದಾರೆ, ಅದನ್ನ ಅದ್ರ ಆಚರಣೆ ನಾವು ಭಾಗವಹಿಸ್ತಾ ಭಾಗವಹಿಸ್ತಾ ಇದ್ದಾರೆ ಸರ್. ಒಳ್ಳೇದು ಆಗಿದೆಯಲ್ಲ, ಜಾಸ್ತಿನೇ ಒಳ್ಳೇದಾಗಿದೆ, ಕೆಟ್ಟದ್ದಾಗಿಲ್ಲ ಅಂತ ಹೇಳಲ್ಲ. ಇವಾಗ 100 ಜನರಲ್ಲಿ 3 ಜನ ಕೆಟ್ಟದ್ ಮಾಡಿದ್ರೆ ಅದಕ್ಕೆ ಅದನ್ನ ನಾವೇನೋ ವಿರೋಧ ಮಾಡ್ಬೋದು, ಅವ್ರ ಹತ್ರ ಏನೋ ತಪ್ಪಾಯ್ತು ಅಂತ ಕೇಳಿಸ್ಬೋದು, ಏನೋ ಮಾಡ್ಬೋದಲ್ಲ ಸರ್. ಹಾಗಂತ ನೀವು 97 ಜನ ಆಚರಣೆ ಮಾಡ್ಬೇಕಾದ್ರೆ 3 ಜನ ಕೆಟ್ಟ ರೀತಿಯಲ್ಲಿ ಬಿಂಬಿಸಿದವಾಗ ಅವ್ರನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಹೊರತು ಇದನ್ನ ನಾವು ತೋರ್ಸ್ಲೇಬಾರ್ದು ಮಾಡ್ಲೇಬಾರ್ದು ಅಂತ ಹೆಂಗೆ ಸರ್? ಕಂಟ್ರೋಲ್ ಯಾರು ಮಾಡ್ಬೇಕು ಸರ್? ಕಂಟ್ರೋಲ್ ಯಾರು ಮಾಡ್ಬೇಕು? ಕಂಟ್ರೋಲ್ ಯಾರು ಮಾಡ್ಬೇಕಂದ್ರೆ ಇವಾಗ ಸಿನಿಮಾ ತಂಡದವರು ಮಾಡ್ತಾ ಇದಾರೆ. ನಮ್ಗೆ ನೆಮ್ಮದಿ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ ಜನ ಇನ್ ಮುಂದೆ ಅದ್ರ ಬಗ್ಗೆ ಆತರ ಮಾಡಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ನನ್ನ ಚರ್ಚೆಗೆ ಕಾರಣವೇ ಅದೇ. ನಾನು ಹೇಳ್ತೀನಿ ಏನ್ ಗೊತ್ತಾ, ಯಾರು ಮಾಡ್ಬೇಕಿತ್ತು? ಚಿತ್ರತಂಡದವ್ರು ಮಾಡ್ಬೇಕಿತ್ತು ಅಂತ ತಾವು ಹೇಳ್ತೀರಿ. ಚಿತ್ರತಂಡದವರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಕರೆಕ್ಟ್ ಆಗಿರುವಂತಹ ಒಂದು ಪರ್ಫೆಕ್ಟ್ ಆಗಿರುವಂತಹ ಪ್ಲಾನಿಂಗ್ ಗಳಿಲ್ಲ, ಅವರಲ್ಲಿ ರಿಯಲ್ ಆಗಿರೋ ಡಿಸಿಷನ್ ಗಳಿಲ್ಲ. ನಿನ್ನೆ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ, ಈ ರೀತಿ ಯಾರು ಕೂಡ ಅನುಕರಣೆಯನ್ನ ಮಾಡಬೇಡಿ, ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಅದೇ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಮತ್ತೊಂದು ಪೋಸ್ಟ್ ಅನ್ನ ಹಾಕ್ತಾರೆ, ವಿನಂತಿಗಳ ರೀತಿಯಲ್ಲಿ ಮಾಡ್ತಾರೆ. ಇದು ಕ್ಲಾರಿಟಿ ಇಲ್ಲ ಸರ್, ಇದು ದ್ವಂದ್ವ ನಿಲುವು ಒಂದು, ಗೊತ್ತಾಯ್ತಾ? ಇನ್ನೊಂದ್ ಕಡೆ ನೋಡಿ, ರಿಷಬ್ ಶೆಟ್ರು ಏನು ಬೇರೆಯವರಲ್ಲ, ನಮ್ಮ ತುಳುನಾಡಿನವರು, ನಮ್ಗೆ ಗೊತ್ತಿದೆ ಅವರುಗಳಿಗೆ ದೈವಾರಾಧನೆ ಏನು ಅಂತ. ಹಾಗಾಗಿ ಅವರಿಗೆ ನಾನು ಹೇಳ್ತೇನೆ, ನೇರವಾಗಿ ಹೇಳಿದೆ, ಅವರಿಗೆ ದೈವ ಒಲಿದಿದೆ. ಯಾಕಂದ್ರೆ ಇಲ್ದಿದ್ರೆ ಅಂತಹ ರಿಷಬ್ ಶೆಟ್ರು ನ್ಯಾಷನಲ್ ಅವಾರ್ಡ್ ಗಳನ್ನ ಪಡೆದುಕೊಂಡು, ಜೊತೆಗೆ ಅವರ ಚಿತ್ರ ಕೂಡ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡು ರಾಷ್ಟ್ರಪತಿ ಭವನದಲ್ಲೂ ಕೂಡ ಅದು ಚಿತ್ರ ಪ್ರದರ್ಶನ ಆಗುತ್ತೆ ಅಂತ ಬಂದಾಗ ಇದೆಲ್ಲವೂ ಕೂಡ ದೈವದ ಕಾರಣಿಕ ಸರ್. ಪಂಜುರುಳಿ ದೈವದ ಕಾರಣಿಕ. ಕೊನೆಯ ಕ್ಷಣದಲ್ಲಿ ಅವ್ರು ಮಾಡುವಂತಹ ನೃತ್ಯ ಏನು ಅವ್ರ ನಲಿಕೆ ಏನಿದೆ ನೋಡಿ, ದೈವದ ಕಾರಣಿಕ ಎಲ್ಲವೂ ಕೂಡ, ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ಹೇಳುವಂಥದ್ದು ಎಲ್ಲವೂ ಕೂಡ ರಿಷಬ್ ಶೆಟ್ಟಿಗೆ ಗೊತ್ತಿದೆ. ನೀವು ಹೇಳ್ತೀರಿ ಡಿಸ್ಕ್ಲೈಮರ್ ಹಾಕ್ತೀರಿ ಅಂತ ಹೇಳಿ. ಏನ್ ಸರ್ ಡಿಸ್ಕ್ಲೈಮರ್? ಸಣ್ಣದೊಂದು ಡಿಸ್ಕ್ಲೈಮರ್ ಬಂದು ಹೋಗುತ್ತೆ, ಟಕ್ ಅಂತ ಹೇಳಿ ಪಾಸ್ ಆಗುತ್ತೆ, ಟಕ್ ಅಂತ ಹೇಳಿ ಇಷ್ಟೇ. ಯಾವನಿಗೂ ಕೂಡ ಓದ್ಲಿಕ್ಕೆ ಪುಡ್ಸೋತಿಲ್ಲ ಅದನ್ನ, ಯಾವನಿಗೊಬ್ನಿಗೂ ಕೂಡ ಓದ್ಲಿಕ್ಕೆ ಪುಡ್ಸೋತಿಲ್ಲ ಅದನ್ನ. ಸತ್ಯ ಹೇಳ್ತೀನಿ ನಾನು. ಅಂತಹ ರಿಷಬ್ ಶೆಟ್ಟಿಗೆ ಒಂದು ವಿಡಿಯೋ ಮಾಡ್ಕೊಂಡು ಇಷ್ಟು ಪಿಕ್ಚರ್ ಮಾಡಿದಾರಲ್ವಾ, ಒಂದು ವಿಡಿಯೋ ಶುರುವಿನಲ್ಲಿ ಒಂದು ವಿಡಿಯೋ, ಇದು ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ, ನಮ್ಮ ತುಳುನಾಡಿನ ಅಸ್ಮಿತೆ. ಎಲ್ಲಾ ವೀಕ್ಷಕರಲ್ಲೂ ಕೂಡ ಕೇಳುವಂತದ್ದು ಒಂದೇ, ನನ್ನ ವಿನಂತಿ ರಿಷಬ್ ಶೆಟ್ಟಿ ವಿನಂತಿ. ನಾನು ಮಾತಾಡ್ಬೋದಾ? ಬರ್ತೀನಿ. ಇವಾಗ ನಾನು ಹೇಳ್ತೀನಿ ಕೇಳಿ, ಈ ಸಿನಿಮಾ ಅಲ್ಲ, ಫಸ್ಟ್ ಸಿನಿಮಾ ಬಂದಾವಾಗ್ಲೇ ತುಂಬಾ ಕಾರ್ಯಕ್ರಮಗಳಲ್ಲಿ ಅವರು ಈ ತರ ನಾನು ಇದನ್ನ ಮಾಡ್ಬೇಕಾದ್ರೆ ತುಂಬಾ ಆಚರಣೆ ಮಾಡಿ ತುಂಬಾ ನೇಮ ನಿಷ್ಠೆಯಿಂದ ನಾನು ಇದನ್ನ ಮಾಡಿದ್ದೀನಿ. ಇದನ್ನ ಅನುಕರಣೆ ಮಾಡಕ್ ಹೋಗ್ಬೇಡಿ ಅಂತ ಲೈವ್ ಬಂದಲ್ಲ, ಹೇಳಿದಾರೆ.
ಈ ತರ ಎಲ್ಲಾ ಮಾಡಬೇಡಿ. ವೇದಿಕೆಗಳಲ್ಲಿ ಬಿಷಪ್ ರವರು ಕೆಳಗಿದ್ದಾರೆ, ಎಷ್ಟೋ ವೇದಿಕೆಗಳಲ್ಲಿ ಓಪನ್ ಆಗಿ ಆ ಕಾಂತಾರದ ನೃತ್ಯ ಆಗಿದೆ. ಇದೇನ್ ಗೊತ್ತಾ, ಈ ಬೆಂಗಳೂರಲ್ಲಿ ವಿಸರ್ಜನೆಗಳ ಕಾರ್ಯಕ್ರಮಗಳಲ್ಲಿ ಕೊನೆಯ ಕಾರ್ಯಕ್ರಮ ಏನ್ ಗೊತ್ತಾ, ಕಾಂತಾರ ನೃತ್ಯ ಮಾಡುದೇನ್ ಗೊತ್ತಾ, ಹೌದಪ್ಪ. ನಮ್ಮ ಕೋಲ ಅದು. ಅದರ ಬಿಷಪ್ ಶೆಟ್ಟಿ ಎಷ್ಟು ಜನ ಮಾಡಿದ್ದಾರೆ ಮೇಡಮ್? 50 ಲಕ್ಷ ಜನ ಸಿನಿಮಾ ನೋಡಿದಾರೆ, 3-4 ಜನ ಮಾಡಿದ್ದಾರೆ. ಅದು ಮಾಡಿದ್ದು ಸರಿ ಅಂತ ಹೇಳ್ತಾರೆ, ತಪ್ಪೇನೆ. ನಮಗೂ ನೋವಿದೆ, ನಮಗೂ ನೋವಿದೆ. ಆದ್ರೆ ನಾನು ಒಂದ್ ಹೇಳ್ತೀನಿ, ಇವಾಗ ನಿಮ್ ಕಡೆ ಇದಾಗ್ಬೇಕಾದ್ರೆ ಈ ಏನು ಈ ಭೂತ ಕೋಲಗಳಾಗ್ಬೇಕಾದ್ರೆ ನಿಮ್ಮವರೇನೆ ನಿಮ್ ಮನೆ ಮಾಡೋರೇನೆ ಲೈವ್ ಮಾಡ್ತಾರೆ. ಆ ಲೈವ್ ಏನಕ್ಕೆ ಮಾಡ್ತೀರಾ ಮೇಡಮ್? ನೀವು ಇದಕ್ಕೆ ವಿರೋಧ ಮಾಡೋರು, ಆ ಲೈವ್ ಅವರೇ ಲೈವ್ ಮಾಡ್ತಾರೆ. ದಯಾನಂದ್ ಕಕ್ಕಲ್ ಸರ್ ಹೇಳ್ತಾರೆ ಇದು ಮಾಡೋಂಗಿಲ್ಲ ಅಂತಾರೆ. ಅವರೇ ಯಾವ್ದೋ ಒಂದು ಚಿತ್ರಕ್ಕೆ, ನಾಟಕಕ್ಕೆ ಸಂಭಾಷಣೆ ಬರ್ಕೊಡ್ತಾರೆ, ಇದು ಬರ್ಕೊಡ್ತಾರೆ, ಅವರೇ ಸಹಾಯ ಮಾಡ್ತಾರೆ. ಅವರು ವಿರೋಧ ಮಾಡಿಲ್ಲ, ನೀವು ವಿರೋಧ ಮಾಡ್ಬೋದಲ್ಲ. ಸರ್ ಈಗ ನೀವು ಪರ್ಟಿಕ್ಯುಲರ್ ಆಗಿ ಕಾಂತಾರ ವಿರೋಧ ಮಾಡ್ತಾ ಇದ್ರಲ್ಲ, ನಿಮ್ ಕಡೆ ಅಲ್ಲಿಂದ ಶುರು ಮಾಡಿ, ನಿಮ್ಮಿಂದ ಶುರು ಮಾಡಿ. ಅದು ನಾಟಕಗಳಾಗಿಲ್ವಾ, ಸಿನಿಮಾಗಳಾಗಿಲ್ಲ, ಅಲ್ಲಿಂದ ಶುರು ಮಾಡ್ಕೊಂಡು ಬನ್ನಿ. ವೇಟ್ ಸರ್, ನಿಮ್ಮ ಹೆಸರು ಮಾಡ್ತಾ ಇದ್ದೀನಿ, ಸ್ವಲ್ಪ ಜಸ್ಟ್ ವೇಟ್ ಸರ್. ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾ ಒಂದು ನಾನು ಕೇಳ್ತೀನಿ ನೋಡಿ. ಒಂದು ವಿಡಿಯೋ ಇಲ್ಲ ನೀವು ಹೇಳಿದ್ರಲ್ಲಿ ತಪ್ಪಿಲ್ಲ ಸರ್, ನಾವು ಖಂಡಿತ ಹೇಳ್ತೀನಿ ತಪ್ಪಾಗಿದೆ. ನಾನು ಹೇಳ್ತಾ ಇರೋದು ಒಂದು 50 ಲಕ್ಷ ಜನ ಸಿನಿಮಾ ನೋಡುವಾಗ ಅದ್ರ ಬಗ್ಗೆ ಗೊತ್ತಿಲ್ಲದವರು ಒಂದು 3 ಜನ ಇದ್ದಾರೆ, ಅವರನ್ನ ಸರಿಪಡಿಸುವಂತ ಪ್ರಯತ್ನ ಮಾಡುವ. ಅದನ್ನ ಬಿಟ್ಕೊಂಡು ನನ್ನ ಭಾವನೆ ರಿಷಬ್ ಶೆಟ್ರು ಒಂದೇ ಸಲ ಒಂದು ಪ್ರಥಮದಲ್ಲಿ ಮೇಡಮ್ ಅವ್ರಿಗೆ ಸ್ವಲ್ಪ ಬೇರೆಯವ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡಕ್ ಹೇಳಿ. ಅವ್ರಿಗೆ ನಾನು ನೋಡ್ತಾ ಇದ್ದೇನೆ, ನೀನ್ ತಾನಂತ ಮಾತಾಡ್ತಾರೆ ನೋಡಿ. ಮರ್ಯಾದೆ ಕೊಟ್ಟು ತಗೊಳ್ಳೋದು, ಚಿಕ್ಕವನಿರ್ಲಿ ದೊಡ್ಡವನಿರ್ಲಿ, ಅವನಿಗೆ ಇವನಿಗೆ ಅದೆಲ್ಲ ಬೇಡ. ನಾವು ನೀವು ಅಂತ ಇದ್ದೀವಿ, ನೀವು ಹಂಗೆ ಮಾತಾಡಿ. ಮರ್ಯಾದೆ ಕೊಟ್ಟು ತಗೊಳ್ಳೋದು, ನೀವು ಮರ್ಯಾದೆ ಕೊಟ್ಟವಾಗ ನೀವು ಮರ್ಯಾದೆ ಹೇಳ್ತಾವ, ನಾವು ಅದನ್ನ ಒಪ್ಕೊಂತೀವಿ. ಧನ್ಯವಾದ. ಓಕೆ ನಾನು ಬರ್ತೀನಿ. ನನ್ನೆರವಾಗಿ ಈ ವಿಚಾರವನ್ನು ಬಹುಶಃ ಇದರಲ್ಲಿ ತಪ್ಪೇನಿದೆಯಾ ಗಿಳಿಯರ್ ಅವರೇ ಅಂತ ಕೇಳ್ತೀನಿ. ಯಾಕಂತ ಬಂದಾಗ ಒಂದು ರಿಷಬ್ ಶೆಟ್ರು ಒಂದು ವಿಡಿಯೋವನ್ನ ಚಲನಚಿತ್ರ ಪ್ರಾರಂಭದಲ್ಲಿ ಮಾಡ್ತಾ ಇದ್ರೆ, ದಯಮಾಡಿ ಇದು ನಮ್ಮ ಮಣ್ಣಿನ ಶಕ್ತಿ, ಇದು ನಮ್ಮ ಮಣ್ಣಿನ ಅಸ್ಮಿತೆ, ದೈವಾರಾಧನೆ ನಮ್ಮ ನಂಬಿಕೆ, ಅಸ್ತಿತ್ವ, ಈ ರೀತಿ ಅನುಕರಣೆ ಮಾಡಬೇಡಿ, ಕಳಕಳಿಯ ವಿನಂತಿ. ಪ್ರಥಮ ಚಿತ್ರದಲ್ಲಿ ಈ ರೀತಿ ಮಾಡಿದ್ದೀನಿ, ನಮಗೆ ಬಹಳಷ್ಟು ನೋವಾಗಿದೆ. ನಾನು ಕಳಕಳಿಯ ವಿನಂತಿ ಅಂತ ಹೇಳಿ ಪ್ರೇಕ್ಷಕ ಪ್ರಭುಗಳಲ್ಲಿ ಕೇಳ್ತಾ ಇದ್ದೀನಿ ಅನ್ನೋದು ಒಂದೇ ಒಂದು ವಿಡಿಯೋವನ್ನ ರಿಷಬ್ ಶೆಟ್ರು ಪ್ರಥಮವಾಗಿ ಮಾಡ್ತಾ ಇದ್ರೆ, ಅಥವಾ ಅವರು ಥರ್ಡ್ ಸಿಕ್ವೆಲ್ಗೆ ಇನ್ನೊಂದು ಪಾರ್ಟಿಗೆ ಹೋಗ್ತಾ ಇದ್ದಾರೆ ವೆಬ್ ಸೀರೀಸ್ ತರ. ಸೊ ಅಲ್ಲೂ ಕೂಡ ಬಿಫೋರ್ ದಟ್, ಅದಕ್ಕಿಂತ ಮೊದಲು ರಿಷಬ್ ಶೆಟ್ರು ಇಂತಹ ಒಂದು ಮಾಹಿತಿಯನ್ನ ಜನರಿಗೆ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದಿದ್ರೆ ಏನಾಗ್ತಾ ಇತ್ತು? ಅಟ್ಲೀಸ್ಟ್ ಅದನ್ನ ಮಾಡಬಹುದಿತ್ತು. ಇದು ನನ್ನ ಸಣ್ಣ ಕನ್ಸರ್ನ್. ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಒಂದು ಏನು ಅಂತ ಹೇಳಿ ನಟ ರಾಕ್ಷಸನ ರೀತಿಯಲ್ಲಿ ಅವರು ಅಭಿನಯ ಮಾಡಿದ್ರು. ಅತ್ಯದ್ಭುತವಾಗಿರುವಂತಹ ನಟನೆ, ಅತ್ಯದ್ಭುತವಾಗಿರುವ ಡೈರೆಕ್ಷನ್, ಅತ್ಯದ್ಭುತವಾಗಿರುವಂತಹ ಟೆಕ್ನಿಷಿಯನ್, ನೋ ಡೌಟ್. ನಮ್ಗೆ ಹೆಮ್ಮೆ ಆಗುತ್ತೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಅಂತ ಒಂದು ಚಲನಚಿತ್ರ ಬಂದಿದೆ ಅನ್ನೋದು ನಮ್ಗೆ ಎದೆ ತಟ್ಟಿ ಹೇಳ್ತೀನಿ, ಹೆಮ್ಮೆ ಆಗುತ್ತೆ. ಆದ್ರೆ ದೈವದ ಬಗ್ಗೆ ಸಣ್ಣ ಒಂದು ಕನ್ಸರ್ ಇರಬೇಕಾಗಿತ್ತು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಎಸ್ ಸರ್, ಏನ್ ಹೇಳ್ತೀರಿ ಗಿಳಿಯರ್ ಅವರು? ಈಗ ರಿಷಬ್ ಶೆಟ್ಟಿ ಅವರು ವಿಡಿಯೋ ಮಾಡ್ಬೇಕಿತ್ತು ಎನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಅದನ್ನ ಇನ್ನಾದ್ರೂ ಮಾಡ್ಲಿ ಅಂತ ಹೇಳಿ ನಾವು ಕೂಡ ವಿನಂತಿ ಮಾಡ್ಕೊಡುವ. ಅದರ ಜೊತೆಗೆ ಆ ಉಳಿಗೆ ದೈವದ ಘಟ್ಟದ ಬಗ್ಗೆ ಹೇಳಿದ್ರು. ನನಗೆ ದೈವ ನರ್ತಕರಿಂದ ಒಂದು ಪ್ರತಿಕ್ರಿಯೆಯನ್ನ ನಾನು ಕೇಳಬೇಕು. ಒಂದು 400 ದಶಕದಲ್ಲಿ 4th ಸೆಂಚುರಿಯಲ್ಲಿ ನಮ್ಮ ನಲಿಕೆಯವರು ಆ ಗಡ್ಡ ಮಾಡ್ಕೊಂಡು ಹೇಗೆ ಮಾಡ್ತಾ ಇದ್ರು, ಅದ್ರ ಬಗ್ಗೆ ನಿಮ್ಗೆ ಅನುಭವದಲ್ಲಿ ಅಥವಾ ಕೇಳಲ್ಪಟ್ಟಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. 400 ವರ್ಷದ 400ನೇ ಸೆಂಚುರಿಯಲ್ಲಿ 400 ವರ್ಷಗಳ ಹಿಂದೆ, ಅಂದ್ರೆ ಈ ಚಲನಚಿತ್ರದಲ್ಲಿ ಕನ್ನಡ ಮಾತಾಡೋ ಸರ್, ತುಳು ಮಾತಾಡೋ ಸರ್, 4th ಸೆಂಚುರಿಯಲ್ಲಿ ಗಡ್ಡ ಹೇಗೆ ತೆಗಿತಾ ಇದ್ರು ಅಂತ ಪನ್ನಗ ಈ ಪಿಕ್ಚರ್ ಹೆಂಗ ರಿಷಬ್ ಶೆಟ್ರ್ ಆರು ಗುಳಿಗನ ವೇಷ ಪಾಡುವೇರು. ಗುಳಿಗನ ವೇಷ ಪಾಡ್ದು ಗಡ್ಡ ಉಪ್ಪುನಾರ ಈತ್ ಗಡ್ಡ ಉಪ್ಪನ ಆ ಗಡ್ಡಡೆ ಗುಳಿಗನ ವೇಷ ಪಾಡುವೇರು. ಅವೇನ್ ಪಳ್ಳ ಕೆಡ ಅಬ್ಬುಲಿಗೆ ಪೂಪುರ ಕೆಂಡತಲ್ಲ ವಿಡಿಯೋ ಮುಟ್ಟ ಬರ್ಪುಂಡು ಅಂಚೆ ಗುಳಿಗನ ವೇಷ ಪಾಡ್ದು ಆರ್ ನೃತ್ಯ ಮನ್ಪೇರು. ಸ್ವಂಚದ ಉಪ್ಪನ ಗೀತೆ ಕೇಳ್ಪುನು ದುಂಬುದ 400 ವರ್ಷದ ಪಿರಾಕಿಗೆ ಈ ಒಂಜಿ ಗಡ್ಡದ ಇದು ದೈವ ನರ್ತಕರು ಕಟ್ಟೊಂತೆರ ಕೋಲ ಗೊತ್ತುಂಡ. ಬಹುಶಃ ಇತ್ತೆ ದೈವಾರಾಧನೆ ಬಂದಾಗ ಒಂಜಿ ಜಾತಿಗೆ ಸೀಮಿತವಾಯಿನ ವಿಚಾರ ಇತ್ತೆ ನಲಿಕೆ ಪಾನರರು ಪರವೇರು ಬೊಕ್ಕ ಇಂಚೆ ಕೇರಳ ದಕ್ಷಿಣ ತಮಿಳುನಾಡು ಮಲವೇರು ಪನ್ಪಿನ ವಿಚಾರ ಉಂಟು. ಹತ್ರ ಐತೈತೇನೆ ಜಾತಿ ಪದ್ಧತಿದ ಕೆಲವು ಸಂಪ್ರದಾಯಗಳು ಉಂಟು. ಇತ್ತು ದಾಯಕನ್ನಾಗ ಮೋನೆಗೆ ಬನ್ನ ಬಾಡ್ನಂಚಿನ ವಿಚಾರ ಬಂದಾಗ ಆಯ್ನೆಡು ಮೋನೆಡು ಗಡ್ಡ ಉಪ್ಪೆರೆ ಬಲ್ಲಿ ಪನ್ಪಿನಂಚಿನ ಸಂಪ್ರದಾಯಗಳು ಉಂಟು. ದಾಯ ಬನ್ನಾಗ ಕೆಲವು ಸಂಪ್ರದಾಯಗಳು ಅರಸು ದೈವಲೆಗೆ ಮೀಸೆ ಕಟ್ಟುನಂಚಿನ ಸಂಪ್ರದಾಯ ಉಂಟು, ಮೀಸೆ ಮಾತ್ರ. ಮತ್ತೆ ಮೂಡಾಯಿ ಕುಟುಂಬದ ಒಂದು ಧರ್ಮಸ್ಥಳದ ಹಿನ್ನೆಲೆಗೆ ಪೋನಾಗ ಅಲ್ಪದ ಧರ್ಮ ದೇವತೆಗಳಿಗೆ ಗಡ್ಡ ದೀದತ್ತು ಬೊಕ್ಕ ಗಡ್ಡ ಒಂಜಿ ನೆಲೆಟ್ ಬರ್ಪಿನ ಒಂಜಿ ಸಂಪ್ರದಾಯಗಳು ಉಂಟು. ಧರ್ಮ ದೇವತೆಯನ್ನ ಒಂಜಿ ಸ್ವರೂಪ ತೋನಾಗ ಅಂಚಾನಿ ಗಡ್ಡ ಇತ್ತದ ನೇಮ ಕಟ್ಟುನ
ಕೆಲವು ಸಂದರ್ಭತೆ ಬರ್ಪುಜಿ ಒಂಜಿ 40 ವರ್ಷದ ಪಿರಾಕಡ್ ಆ ಸಂದರ್ಭ ಇತ್ತನ ಅಂದಕ್ಕೆ ಅನ್ನಗ ಇತ್ತೆ ಸಾಧಾರಣ 200 ವರ್ಷದ ಇತಿಹಾಸವು ತುಂಬಪಣಂದು ಇತ್ತನ ಅನ್ನಲ್ಲ ಕೆಲವೊಂಜಿ ದೈವಾರಾಧನದ ಇತ್ತೆಲ್ಲ ಕೆಲವು ದಾಖಲೀಕರಣ ಉಂಡು ಛಾಯಾತ್ರಿ ಚಿತ್ರೋಳ್ಳ ಮತ್ತು ನೆನೆಟ್ಟು ಅಂಚಿನ ಸನ್ನಿವೇಶ ಸ್ವಲ್ಪ ತಿಕ್ಕದು ಜನಂಕ್ ಒಂಜಿ ವೇಳೆ ಆ ದೈವಾರಾಧನದ ಕಲಕ ಬನ್ನಾಗ ಎಂಚಕ್ಕೆ ಅನ್ನಗ ನಿರ್ಮಲ ಅತಿ ನಿರ್ಮಲ ಆದ ಐಟ್ಲ ಮೌನದ ಬನ್ನ ಐಟ್ಲ ಮೌನದ ಗಡ್ಡ ಬಂತ ಎತ್ತದೆ ಬನ್ನ ಪಾಡೋಡು ಒಂದು ಇತ್ತುಂಡಲ್ಲ ಅರದಲ್ಲ ಅಥವಾ ಬಾಕಿದ ಬನ್ನ ಪಾಡೋಡು ಗುಳಿಗನ ವೇಷಭೂಷಣ ಅಥವಾ ಗುಳಿಗನ ಬನ್ನ ಪಾಡೋಡು ಅನ್ನಲ್ಲ ಮೊನ್ನೆ ಅಂತಿರು ನಿರ್ಮಲ ಎತ್ತದ ಗಡ್ಡ ಗೊತ್ತದ ಎತ್ತದ ಆ ಬನ್ನ ಪಾಡನ ಎಡ್ಡೆ ಪನ್ಬೇನಂಜಿ ಸಂಪ್ರದಾಯಲು ಉಂಟು ಅಂಚಾದ ಇದ್ದದ್ದು ಗಡ್ಡ ಬಾಕಿದ ಯೋಲೆಗೆ ಆಕರ್ಷಣಾಪಿನಂಚಿನ ಸಂದರ್ಭ ಬೇತೆ ದೈವ ಒಂಜಿ ಮೈ ಮಾನಿಸಿಡ ಬರ್ಪಿನಿ ಆಕರ್ಷಣಾಪಿನಿ ಅವು ಸಾಮಾನ್ಯ ಮನುಷ್ಯರ ಕೆಲವೊಂಜಿ ಪೊರ್ತುಕು ಕುಡಿಯಾಡಿಟ್ಟು ಆ ಜಾತಿ ಅವು ಆ ಸಂಬಂಧಪಟ್ಟಿನ ಚಾಕಿರ ವರ್ಗದಕ್ಲೆಗೆ ಒಂಜಿ ರೀತಿಯ ಆಕರ್ಷಣವನ್ನ ಗಡ್ಡ ಒಪ್ಪೆರವಲ್ಲಿ ಪನ್ಪಿನ ಶಕ್ತಿ ಅವು ಚೈತನ್ಯ ಒಂಜಿ ಶಕ್ತಿ ಆಕರ್ಷಣ ಆಪಿನ ಈ ಗಡ್ಡ ಇಪ್ಪನಂಚಿನ ವ್ಯಕ್ತಿ ಆಕರ್ಷಣ ಆಪಿನಕ್ಕೆಲ್ಲ ಮಕ್ಕ ದೈವದ ನೇಮ ಮಲ್ಪನ ಪ್ರಕ್ರಿಯೆಗಳ ಮಸ್ತ್ ಡಿಫರೆನ್ಸ್ ಉಂಡು ಅಂಚ ಒಂಜೇ ಮೇಟ್ ನಂಗೆ ತಾಳೆ ಮಲ್ಪೆರ ಸಾಧ್ಯತೆ ಇಜ್ಜಿ ಒಂಜೇ ಸ್ಕೇಲ್ಡ್ ಸತ್ಯ ಧರ್ಮನ ಒಂಜೇ ಸ್ಕೇಲ್ಡ್ ನಮಕ್ ಒಂಜೇ ರೀತಿ ಒಂಜಿ ವ್ಯಕ್ತಿನ ಚರಿಯನ್ನು ಒಂಜೇ ರೀತಿ ತೂಕೆರ ಸಾಧ್ಯತೆ ಇಜ್ಜಿ ಮಣ್ಣ ಒಂಜಿ ರಡ್ಡು ಸ್ಕೇಲ್ ಇಡ್ಲ ಸಮಾನತೆ ತೂಡು ಸರಿ ಹೋಗು ತಪ್ಪು ನಮ್ಮ ತೂರ ಮಲ್ಪಡು ಅಂಚ ಮೇರು ಮಲ್ಪುನ ಅರೆಗೆ ದಾದ ಕೊರತೆ ಉಂಡು ಒಂದು ಅಲ್ಪ ಜ್ಞಾನದ ಅಲ್ಪ ಆ ವ್ಯಕ್ತಿಗೆ ಅವೇನು ಮಲ್ಪುನಕ್ಕೆ ಕೊರತೆ ದಾದ ಅಂದ್ ಐಕ್ಯ ಬನ್ನಿನವ ಆ ಮೂಲ ಜನಾಂಗದ ಕಡೆ ಕೇಳದೆ ಅವಂತ ವಿಚಾರಣು ತೆರಿ ಒಂದೊಡಿತ್ತನು ಮನ್ಪಿನ ಈಕಲ್ ಮಲ್ಪೋಡುಂದೇ ಮನ್ಪುಜ ಆ ವಿಷಯ ನಕಲ್ ಮಲ್ಪುಲೇ ಮನ್ಪಿನ ನಿಕಲ್ ಪ್ರದರ್ಶನ ಮಲ್ಪುಲೆ ನಿಕಲ್ ಪ್ರಚಾರ ಮಲ್ಪುಲೆ ಅಂತ ಒಂಜಿ ಗಮನ ಗೆತ್ತೊಂದು ಬಡ್ ಅಂಚ ಈ ಆಧ್ಯಾತ್ಮ ಅಲ್ಲ ಬೊಕ್ಕ ನಮ್ಮ ಧಾರ್ಮಿಕತೆ ಅಲ್ಲ ಒಂದು ಸಮಾನತೆ ಇಡಿತ್ತನ್ನ ಮಾತ್ರ ಬ್ಯಾಲೆನ್ಸ್ ಆದ ಪೋಂಡ ಮಾತ್ರ ಜಗತ್ತಿಗೆ ಮುಟ್ಟನು ಜಗತ್ತು ಮತ್ತೆ ಇಜ್ಜಿನಾಂಡ ಒಂಜಿ ವರ್ಗ ಅವನ್ ಪ್ರಚಾರ ದೆಪ್ಪೋಡು ಪನ್ಪಿನಿ ಗುಳಿಗನ ಪಾತ್ರಧಾರಿ ಅದು ಕೂಡ ಏರ ಪಾತ್ರಧಾರಿ ಗಡ್ಡನ್ ದೆಪ್ಪೋಡು ಮಟ್ಟ ನಮ್ಮ ತೂಪಿನ ವರ್ಗ ಅಂಚನೆ ಗಡ್ಡ ದೆಪ್ಪೋಡು ನನ್ನಲ ನಿಖಲೆಗೆ ನೆತ್ತ ಬಗೆಟ್ ನನ್ನಲ ವಿಶ್ವಾಸ ಇಜ್ಜಿ ಗಮನ ಇಜ್ಜಿನಾಂಡ ಐತನೇ ಐನಂಚಿನ ಸಂಪ್ರದಾಯದ ಜನಾಂಗದ ಕುಲ್ಲೆ ನಲಿಕ ಸಮಾಜದ ಅಕಲ್ಡ ತೆರಿದಿನಕಲ್ಲ ಪ್ರಾಜ್ಞೆಯನ್ನಕಲ್ಲ ಕೇಳ ವಿಮರ್ಶೆ ಮಲ್ತ ನೆಡ್ಡೆ ವಿಚಾರ ಎಸ್ ಸರ್ ಗಿಳಿಯರ್ ಅವರ ಎಸ್ ಗಡ್ಡವನ್ನ ಇಟ್ಟು ರಿಷಬ್ ಶೆಟ್ರು ಗುಳಿಗನ ಪಾತ್ರವನ್ನ ಮಾಡಿದ್ದಾರೆ ಇದು ಒಂದು ಚರ್ಚೆಯನ್ನ ನಾವು ತೆಗೆದಿರುವಂತದ್ದು ಸಹನ ಅವರು ಹೇಳಿರುವಂತದ್ದು ಸೊ ಹಾಗಿದ್ದಾಗ ಏನ್ ಹೇಳ್ತೀರಾ ಒಂದು ಇನ್ನು ಎರಡು ಮನುಷ್ಯನ ಮೇಲೆ ದೈವ ಆಹ್ವಾನ ಬಂದು ಕೊಲ್ಲುವಂತದಿಲ್ಲ ಒಮ್ಮೆ ಗುಳಿಗೆ ಬರೋದು ಒಮ್ಮೆ ಚಾವುಂಡಿ ಬರೋದು ಒಮ್ಮೆ ಶಿವನ ಇದು ಬರೋದು ಅದೆಲ್ಲ ಇಲ್ಲಿ ಹೌದು ದೈವ ಏನ್ ಹೇಳ್ತೀರಿ ಎಸ್ ಹೇಳಿದ್ರೆ ಹಾಗಿದ್ರೆ ದೈವ ಬಂದು ಕೊಲ್ಲಿಕ್ಕೆ ಸಾಧ್ಯ ಉಂಟಾ ಈ ಕಾನೂನಿನ ವ್ಯವಸ್ಥೆಯಲ್ಲಿ ದೈವ ಆಕರಣೆಯಾಗಿ ಏನಾದ್ರೂ ಕೊಲ್ಲೋದುಂಟಾ ಅದು ಸಿನಿಮಾ ಅದೊಂದು ಕತೆ ಒಂದು ದೈವದ ಮಾಯಕದ ಕಥೆಗಳು ಸಂದೇಶ ಸಮಾಜಕ್ಕೆ ಬೇರೆ ಹೋಗ್ತದೆ ಅಂತ ನಾವು ಹೇಳೋದು ದೈವ ಕೊಲ್ಲುತ್ತೆ ಸಾಂಕೇತಿಕವಾಗಿ ಕಾಣಿಸಲ್ಪಟ್ಟಿದೆ ಮಾಯದ ಪೆಟ್ಟು ಅನ್ನೋದಿದೆ ದೈವ ಬಂದು ಕೊಂದಿದ್ದು ಹಾಗೆಲ್ಲ ಅದನ್ನ ವಿಶ್ಲೇಷಣೆ ಮಾಡುವಂತದ್ದಲ್ಲ ಅಂದ್ರೆ ನೀವು ಹೇಳುವಂತ ವಿಚಾರದಲ್ಲಿ ಎಲ್ಲವೂ ವಿರೋಧಾಭಾಸ ಅಂತ ನಾನು ಹೇಳ್ತಾ ಇಲ್ಲ ಅದರಲ್ಲಿ ಕೆಲವೊಂದನ್ನ ಒಪ್ಪತಕ್ಕಂತ ವಿಚಾರಗಳಿವೆ ಆದರೆ ನೀವು ದೈವ ಕೊಲ್ತದ ಕೇಳುವ ಪ್ರಶ್ನೆಗೆ ಅರ್ಥ ಇರೋದಿಲ್ಲ ಅದೊಂದು ಸಿನಿಮಾ ಅದು ನಾವು ನೋಡ್ತಾ ಸಿನಿಮಾದಲ್ಲಿ ಚೋಮ ಕೇಳ್ತಾನೆ ಪಂಜುರ್ಲಿ ನನಗೊಂದು ತುಂಡು ಜಾಗವನ್ನ ಕೊಡು ಅಂತ ಹೇಳಿ ಅದಕ್ಕೆ ಕೆಲವು ಲಾಜಿಕ್ ಆಗಿ ನಾವು ಇಲ್ಲಿ ಸಿನಿಮಾವನ್ನ ಇಟ್ಕೊಂಡು ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಸಿನಿಮಾ ಒಂದು ಕಾಲ್ಪನಿಕ ಕತೆ ಮತ್ತು ನೈಜ ಪಾತ್ರಗಳ ಹೆಸರುಗಳನ್ನ ಬಳಸ್ಕೊಂಡಿರಬಹುದು ನಾವು ಹೇಳುವಂತದ್ದು ರಿಷಬ್ ಶೆಟ್ರು ಒಂದು ದೈವಕ್ಕೆ ನೋಡಿ ನಮ್ಮ ಭಾರತದಲ್ಲಿ ಒಂದು ಕನ್ನಡದ ಸಿನಿಮಾ ಒಂದನ್ನ ರಾಷ್ಟ್ರಪತಿ ಭವನದ ಒಳಗಡೆ ರಾಷ್ಟ್ರಪತಿಗಳು ನೋಡುವಂತಹ ಒಂದು ಸುಯೋಗ ಬರುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಮ್ಮ ಈ ನೋಡಿ ಕಾಂತಾರದ ಕತೆ ಹೇಳುವಂತದ್ದು ಏನ್ ಹೇಳಿ ಕೆಳವರ್ಗದ ಅಥವಾ ಬುಡಕಟ್ಟು ಜನಾಂಗದವರು ತಮ್ಮ ಅಸ್ತಿತ್ವವನ್ನ ಪ್ರಶ್ನೆ ಮಾಡುವಂತದ್ದು ತಮ್ಮ ಅಸ್ತಿತ್ವವನ್ನ ನಾಶ ಮಾಡುವಂತ ವ್ಯವಸ್ಥೆಯ ವಿರುದ್ಧ ಬಂಡಾಯ ಹೇಳುವಂತಹದ್ದು ಅಂದ್ರೆ ನಮ್ಮ ಇಡೀ ದೈವಾರಾಧನೆಯ ಅಥವಾ ದೈವಗಳ ಹುಟ್ಟಿನ ಕಥೆಗಳ ಹಿಂದೆ ಇರುವುದು ಕೂಡ ಬಂಡಾಯ ಆ ತರಹದ ಒಂದು ಪ್ರತಿಮಾತ್ಮಕವಾದಂತ ಒಂದು ಕಥೆಯನ್ನ ಕಟ್ಟಿಕೊಂಡು ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅದು ನಮಗೆ ಅರ್ಥ ಆಗಿದೆ ಈ ಗಿಳಿಯರ್ ಅವರು ಇದಕ್ಕಿಂತ ಮುಂಚೆ ಹೇಳಿದ್ದು ಇವರು ಯಾರು ಈ ಗುಳಿಗನ ಪಾತ್ರದಲ್ಲಿ ಮಾಡಿ ಗಡ್ಡ ತೆಗಿಲಿಕ್ಕೆ ಉಂಟಾ ಅದು ಹೇಗೆ ತೆಗಿತಾರೆ 400 years ಬ್ಯಾಕ್ 1,500 ವರ್ಷದ ಹಿಂದೆ ಒಪ್ಪಿತವಾಗುವಂತ ಉತ್ತರವನ್ನ ಕೊಟ್ಟಿದ್ದಾರೆ
ಹೌದೌದು, ಅವರು ಒಪ್ಪಿತವಾದ ಉತ್ತರ ಕೊಟ್ಟಿದ್ದಾರೆ. ನನಗೊಂದು ಪ್ರಶ್ನೆ ಇದೆ ಅದರ ಮೇಲೆ ನಿಮ್ಮ ಹತ್ರ. 4th ಸೆಂಚುರಿಗೆ ಹೋದ್ರೆ ನೀವು ಹೇಗೆ ಗಡ್ಡ ಮಾಡ್ತಾ ಇದ್ರು ಕೂಲಕಟ್ಟೋರು? ಆ ಸಾಂದರ್ಭಿಕತೆಯ ಬಗ್ಗೆ ಅಲ್ಲ, ನೀವು ಯೋಚನೆ ಕೇಳಿದ್ದು ಮಾಡ್ಬೇಕಲ್ಲ. ಆ ಸಮಯದಲ್ಲಿ ಗಡ್ಡವನ್ನ ಹೇಗೆ ತೆಗಿತಾ ಇದ್ರು, ತೆಗೆಯುವಂತ ಇದಿತ್ತ 400 years ಬ್ಯಾಕ್ ಅದು ಫಿಲ್ಮ್. ನೀವು ಅದನ್ನ study ಮಾಡಿ ಹೇಳಿ. ನನ್ನ ಪ್ರಶ್ನೆ ಇನ್ನೊಂದು ನಿಮ್ಮ debate ಅಲ್ಲಿ ಹೇಳಿ ಹತ್ರ ಅದನ್ನ. ಉಂಟು. ಅಂದ್ರೆ ಅದರಲ್ಲಿ ಸ್ವರಾಜ್ ಅವರು ಪಂಜುರ್ಲಿ ಕಟ್ಟಿದ್ದಾರೆ. ನನ್ನ ಪ್ರಶ್ನೆ ಇದೆ ನಿಮ್ಮ ಹತ್ರ. ಹೇಳಿದ್ರೆ ನೀವು ಅದನ್ನೊಂದು ಸಿನಿಮಾವಾಗಿ ಯಾಕೆ ನೋಡೋದಿಲ್ಲ? ಅಲ್ಲಲ್ಲ, ನನ್ನ ದೈವಾರಾಧನೆಗೆ ಸಂಬಂಧಪಟ್ಟಂತ ಒಂದು documentary ಅಲ್ಲ. ನಿಮ್ಮ ಪ್ರಶ್ನೆಗೆ ನನಗೊಂದು ಪ್ರಶ್ನೆ ಇದೆ. ಅಲ್ಲಿ ಸ್ವರಾಜ್ ರವರು ಪಂಜುರ್ಲಿಗೆ ಕಟ್ಟಿದ್ದಾರೆ, ಅದರಲ್ಲಿ ಸ್ವರಾಜ್ ರವರು ಗಡ್ಡ ತೆಗೆದಿದ್ದಾರೆ. 400 years ಬ್ಯಾಕ್ ಸ್ವರಾಜ್ ರವರಿಗೆ ಪಂಜುರ್ಲಿ ಕಟ್ಟುವ ಗಡ್ಡ ತೆಗಿಲಿಕ್ಕಿತ್ತು, ಗುಳಿಗನಿಗಿಲ್ಲ ಅನ್ನೋ ತರ ಇದೆ ನಿಮ್ದು. ನೋಡಿ, ಕ್ಲೈಮ್ಯಾಕ್ಸ್ ಅಲ್ಲಿ ಗುಳಿಗ ಅಲ್ಲಿ ಆ ಪಾತ್ರ ಇದೆ, ರಿಷಬ್ ಶೆಟ್ಟಿಯ ಪಾತ್ರ, ಆ ಪಾತ್ರದ ಮೇಲೆ ಆವಾಹನೆ ಆಗುವಂತದ್ದು. ಇಲ್ಲ ಇಲ್ಲ, ಓಕೆ ಬರ್ತೀನಿ ಸರ್. ಇಲ್ಲ ಪಾತ್ರದ ಮೇಲೆ ಪರಿಹಾರ ಏನ್ ಗೊತ್ತಾ, ಇದಿಲ್ಲ. ಪಾತ್ರದ ಮೇಲೆ ರಿಷಬ್ ಶೆಟ್ಟಿ ಅನ್ನುವಂತಹ ರಿಷಬ್ನ ಪಾತ್ರದ ಮೇಲೆ ಆಹ್ವಾನ ಆಗುದಲ್ಲ, ಅಲ್ಲ. ನೇರವಾಗಿ ಅಲ್ಲಿ ಗುಳಿಗನ ವೇಷವನ್ನ ಹಾಕಿರುವಂತದ್ದು. ಆ ಒಂದು ದೃಶ್ಯಾವಳಿಗಳ ನಾವು ಒಂದು ಫೋಟೋವನ್ನ ಪ್ಲೇ ಮಾಡಿ ಒಂದ್ಸಲ. ಎಸ್ ಸರ್, ನೋಡಿ, ಇದು ರಿಷಬ್ ಶೆಟ್ರು ಓಕೆ, ಇದು ಮೊದಲು ಆ ಕೋಲ ಆಗುವ ಸಂದರ್ಭದಲ್ಲಿ ಇದು ಹೇಳ್ತಿರೋದಲ್ಲ. ಹೌದೌದು, ಇದು ಕೊನೆಯದಾಗಿ ನೋಡಿ. ಇದ್ರಲ್ಲಿ ನೀವು ಅಲ್ಲಿ ಮುಖಕ್ಕೆ ಬಣ್ಣ ಹಾಕಿ ಆ ಗಡ್ಡವನ್ನು ಮರೆಮಾಚಿದಾಗಿದೆ ನನಗೆ ಕಾಣಿಸ್ತಾ ಇರುವಂತದ್ದು. ಇಲ್ಲ ಗಡ್ಡ ಇದೆ ಸರ್, ನೋಡಿ ಗಡ್ಡ ಇದೆ. ನನ್ಗೂ ಕೂಡ ಚಿತ್ರದಲ್ಲಿ ಅಲ್ಲಲ್ಲ, ಇದು ಇದ್ರಲ್ಲಿ ಪಾತ್ರಕ್ಕೆ ಬಣ್ಣ ಹಾಕಿದ್ದಾರೆ, ಅದು ಇರ್ಲಿ. ನನ್ನ ಪ್ರಶ್ನೆ ಇರುವುದು 400ನೇ ಏನು 4th ಸೆಂಚುರಿಯ ಗುಳಿಗನ ಏನು ಅಧ್ಯಯನ ಇವ್ರ ಹತ್ರ ಏನಾದ್ರು ಇದೆಯಾ? ಇದ್ರೆ ಅದ್ರ ಬಗ್ಗೆ ನನಗೆ ನನ್ನ ಕುತೂಹಲಕ್ಕೆ ನಾನು ಕೇಳೋದು, ಅದು ಹೇಗೆ ಅಲ್ಲಿ ಕೋಲಗಳನ್ನ ಹೇಗೆ ಕಟ್ತಾ ಇದ್ರು ಅನ್ನೋದು ನನಗೂ ಕೂಡ ಒಂದು ಕುತೂಹಲ ಇದೆ. ಅದನ್ನ ಕೇಳಿದ್ ನಾನು. ಒಂದಿದಾದಕ್ಕೆ ಅನ್ನಗ ಅರಸುನ್ನ ಒಂದು ದೈವದ ಪಾರದ ನಡುಬರ್ಪಣೆಂಚಕ್ಕೆ ಅನ್ನಗ ಸಿರಿವುಲ್ಲ ಮೋನದ ಕಲಿಕಲಿಪನ ಏರನ್ನಕ್ಕೆ ಘಟ್ಟದ ಮಿತ್ತುವರೆ ಸೆಟ್ಟಿ ಬನ್ನಾಗಿ ಒಂಜಿ ಬಾಲೆ ಒಂಜಿ ಮಾನಿ ಕಡ ಬಿಡದಿರ. ಬಹುಶಃ 400 ವರ್ಷ ಅಲ್ಲ 800 ವರ್ಷದ ಇತಿಹಾಸವನ್ನು ತೆಕೊಂಡು ಹೋಗುವಾಗ ಕೂಡ ಆ ಪಾರ್ಧನದಲ್ಲಿ ಅರಸು ದೈವಗಳ ಪಾರ್ಧನದಲ್ಲಿ ಆ ಸಿರಿವುಳ್ಳ ಮೋನದ ಗಡ್ಡವನ್ನು ತೆಗೆಯುವಂತ ಘಟ್ಟಗಳನ್ನು ಇಳಿದು ಬರುವಂತ ಸಂದರ್ಭದಲ್ಲಿ ಆ ಪಾರ್ಧನ ಸಾಹಿತ್ಯದಲ್ಲಿ ಉಂಟು. ಪಾರ್ಧನದಲ್ಲೂ ಕೂಡ ಇದೆ. ಸಿರಿವುಳ್ಳ ಮೋನದ ಕಲಿಕಲೇಪನ ಪನ್ಪಿನ ಅದು ಸ್ಪಷ್ಟವಾಗಿ ಪಾರ್ಧನದಲ್ಲೂ ಇದೆ ಅಂತೆ. ಅಲ್ಲ 400 ಅಲ್ಲ 800 ವರ್ಷಗಳ ಹಿಂದಿನ ಪಾರ್ಧನದಲ್ಲೂ ಇದೆ. ಅದೇ ಚಲನಚಿತ್ರದಲ್ಲಿ ಸ್ವರಾಜ್ ಶೆಟ್ರು ಗಡ್ಡವನ್ನ ಮೀಸೆಯನ್ನ ತೆಗೆದಿದ್ದಾರೆ. ಅದನ್ನು ಕೂಡ ಹಾಕಿ ಫೋಟೋವನ್ನ ಹಾಕಿ ಪಂಜುರ್ಲಿಯ ಫೋಟೋವನ್ನ ಹಾಕಿ ಸ್ವರಾಜ್ ಶೆಟ್ರದ್ದು. ಮತ್ತೆ ಇದು ಸುಲಭ ಇಲ್ಲ ನಿತಿನ್ ರವರೇ. ಇದರಲ್ಲಿ ಒಂದು ಗಮನಿಸಿ, ಇದು ಪಂಜುರ್ಲಿಯ ವೇಷವನ್ನು ಹಾಕಿರುವಂತಹ ಸ್ವರಾಜ್ ಶೆಟ್ರು ಸಂಪೂರ್ಣವಾಗಿ ಗಡ್ಡವನ್ನ ತೆಗೆದಿದ್ದಾರೆ, ಮೀಸೆಯನ್ನ ತೆಗೆದಿದ್ದಾರೆ. ಇದು ಲಾಸ್ಟ್ ಸೀನ್ ಅಲ್ಲಿ ಬರುತ್ತೆ. ಇದೇ ಸೀನ್ ಅಲ್ಲಿ ರಿಷಬ್ ಶೆಟ್ರು ಗಡ್ಡವನ್ನ ತುಂಬಾ ದೊಡ್ಡದಾಗಿ ಬಿಟ್ಟಿದ್ದಾರೆ. ನನ್ಗೂ ಕೂಡ ಆಭಾಸ ಆಯ್ತು ನೀನೆ ನೋಡಿದಾಗ ಚಲನಚಿತ್ರ. ಏನಪ್ಪಾ ಈ ರೀತಿ ಇದೆ ಒಂಥರ ಕಾಣ್ತಾ ಇತ್ತು ಸರ್. ಗುಳಿಗ ಅಂತ ಬಂದಾಗ ಅದು ಏನು ರೂಪದಲ್ಲಿ ಸ್ವಲ್ಪ ಕ್ರೂರವಾಗಿರುತ್ತೆ ಅಷ್ಟೇ. ಅದನ್ನ ನೋಡುವಾಗ ಅಷ್ಟೇ ನಮ್ಗೆ ಗೌರವ ಬರುತ್ತೆ, ಗಾಂಭೀರ್ಯತೆ ಇರುತ್ತೆ, ಅಂತಹ ಒಂದು ಪಾತ್ರ. ಅದೇ ನಿನ್ನೆ ಅವ್ರು ಗಡ್ಡವನ್ನ ಇಟ್ಟು ಒಂಥರ ವಿಚಿತ್ರವಾಗಿ ಕಾಣ್ತಾ ಇತ್ತು ನನಗೆ, ನಿಜವಾಗ್ಲೂ ಕೂಡ ನಾನು ಹೇಳ್ತಾ ಇರುವಂತದ್ದು. ಎಸ್ ಸರ್, ಈ ಒಂದು ವಿಚಾರ ಸರ್, ಈ ರೀತಿ ಮೆಸೇಜ್ ಕನ್ವೆ ಆದ್ರೆ ಹೇಗಿರುತ್ತೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇರುವಂತ ತಪ್ಪಲ್ವಾ? ಗೊತ್ತಿದ್ದವರು ಯಾರು ಗೊತ್ತಿಲ್ಲದವ್ರು ಮಾಡಿದ್ರೆ ಸರಿ. ನೋಡಿ ಇಲ್ಲಿಗೆ ಮುಗಿಲಿಲ್ಲ ವಸಂತ್ ಗಿಳಿಯರ್ ಅವರು. ನೋಡಿ ವಿಚಾರ ಏನಂತ ಹೇಳಿದ್ರೆ, ಇಲ್ಲೊಂದು ತುಳುವಲ್ಲಿ ಒಂದು ಮೂವಿ ಬರ್ತಾ ಇದೆ ತುಳುವಲ್ಲಿ. ಅದು ಕೊರೆಗಜ್ಜನ ಕಾರಣಿಕದೊಂದು ಚಲನಚಿತ್ರ. ಆ ಚಲನಚಿತ್ರದಲ್ಲಿ ಗುಳಿಗನ ವೇಷ ಕೂಡ ಇದೆಯಂತೆ, ಪಾತ್ರ ಕೂಡ ಇದೆಯಂತೆ. ಆ ಪಾತ್ರವನ್ನ ಮಾಡ್ಲಿಕ್ಕೆ ಬಾಲಿವುಡ್ ಇಂದ ಒಬ್ರು ಕೊರಿಯೋಗ್ರಾಫರ್ ಅನ್ನ ತಂದುಕೊಂಡು ಮಾಡ್ತಾರೆ. ಇಲ್ಲಿ ಬಾಲಿವುಡ್ ನಿಂದ ಒಬ್ಬ ಕೊರಿಯೋಗ್ರಾಫರ್ ಬಂದು ಗುಳಿಗನ ನೃತ್ಯವನ್ನ ಮಾಡ್ತಾನೆ ಅಂತ ಬಂದಾಗ ಗೊತ್ತಾಯ್ತಾ ಏನ್ ಕತೆ ಇದು? ಆ ರೀತಿ ಮಾಡಿದಂತ ವ್ಯಕ್ತಿಗೆ ನಾನು ಪ್ರಶ್ನೆ ಮಾಡಲ್ಲ. ಅದು ಕೂಡ ರಿಷಬ್ ಶೆಟ್ಟಿ ಗೊತ್ತಿದೆ ನಮ್ಮ ದೈವ ಏನು, ಅದರ ಒಂದು ಆರಾಧನೆ ಏನು, ಯಾವ ರೀತಿ ಇದೆ ಅನ್ನುವಂಥದ್ದು. ಸೊ ತಪ್ಪಲ್ವ ಅನ್ನೋ ಪ್ರಶ್ನೆ. ಏನ್ ಹೇಳ್ತೀರಿ? ಎಸ್ ಗಿಡಿಯರ್ ಅವರೇ ಹೇಳಿ ಸರ್. ರಿಪೀಟ್ ಮಾಡ್ಬೇಕಾ? ರಿಪೀಟ್ ಮಾಡಿ ಬೇರೆ. ಓಕೆ, ದಯಮಾಡಿ ಡಿಸ್ಟ್ರಿಕ್ಷನ್ ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸರ್. ಏನ್ ಗೊತ್ತಾ, ನೋಡಿ ರಿಷಬ್ ಶೆಟ್ರು ಈ ರೀತಿ ಅಂದ್ರೆ ನಮ್ಮ ದೈವ ಏನು, ದೈವದ ವಿಚಾರ ಏನು ಅಂತ ಗೊತ್ತಿರುವಂತವರು ಈ ರೀತಿ ಮಾಡಿದ್ರೆ ತಪ್ಪಲ್ವ ಅಂತ ಪ್ರಶ್ನೆನ ಕೇಳ್ತಾ ಇರೋದು. ಯಾಕಂದ್ರೆ ನೋಡಿ, ಒಂದು ತುಳುವಲ್ಲಿ ಒಂದು ಪಿಕ್ಚರ್ ಬರುತ್ತೆ ಇನ್ನು ಮುಂದಕ್ಕೆ. ಅದು ಯಾವ ರೀತಿ ಅಂತ ಬಂದಾಗ ಕೊರಗಜ್ಜನ ಕಾರಣಿಕದ ಚಿತ್ರ. ಅದರಲ್ಲಿ ಒಂದು ಗುಳಿಗನ ಪಾತ್ರ ಇರುತ್ತಂತೆ. ಆ ಗುಳಿಗನ ಪಾತ್ರ ಮಾಡ್ಲಿಕ್ಕೆ ಬಾಲಿವುಡ್ ನಿಂದ ಕೊರಿಯೋಗ್ರಾಫರ್ ಅನ್ನ ತಂದಿದ್ದಾರೆ. ಬಾಲಿವುಡ್ ನ ಕೊರಿಯೋಗ್ರಾಫರ್ ಇಲ್ಲಿ ಬಂದು ಗುಳಿಗನ ನೃತ್ಯ ಮಾಡಿದ್ದಾನೆ. ಆತನಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಬಹುದಿತ್ತೇನೋ. ಆದ್ರೆ ರಿಷಬ್ ಶೆಟ್ಟಿಗೆ ಗೊತ್ತಿದೆ ದೈವ ಅಂದ್ರೆ ಏನು, ಯಾವ ರೀತಿ ಇರಬೇಕು. 800 ವರ್ಷಗಳ ಹಿಂದೆಯೂ ಕೂಡ ಈ ರೀತಿ ಇಲ್ಲ, ಗಡ್ಡೆಲ್ಲ ಹಾಕೊಂಡು. ಆ ರೀತಿ ಇದ್ದಾಗ ರಿಷಬ್ ಶೆಟ್ಟಿ ಮಾಡಿದ್ದು ಸರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಅಂದ್ರೆ ರಾಂಗ್ ಮೆಸೇಜ್ ಅಲ್ವಾ? ಈಗ ರಿಷಬ್ ಶೆಟ್ಟಿ ಅವರ ಈಗ ನೋಡಿ ಸರ್, ಈಗ ದೈವಾರಾಧನೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿರುವಂತದ್ದು.
ಈಗ ನಮ್ಮ ದೈವ ನರ್ತಕರಿದ್ದಾರೆ, ಮೊದಲು ಮುಖವರ್ಣಿಕೆಯನ್ನ ಯಾವ ಪರಿಕರಗಳಿಂದ ಬಳಸ್ತಾ ಇದ್ರು, ಇವತ್ತು ಅದು ಯಾವ ಮಾರ್ಪಾಟನ ಹೊಂದಿದೆ. ಹಿಂದಿನ ಏನು ಆ ವೇಷಭೂಷಣಗಳು ಅದು ಮೂಲತಃ ಮೂಲಗಂಧವನ್ನೇ ಉಳಿಸ್ಕೊಂಡು ಇವತ್ತಿಗೂ ಕೂಡ ಅನುಸರಣೆ ಮಾಡ್ತಾ ಇದ್ದಾರೆ. ಇವತ್ತು ಯಕ್ಷಗಾನದಲ್ಲಿಯೂ ಕೂಡ ಬದಲಾವಣೆಗಳಾಗಿವೆ. ಹಾಗೆಯೇ ಕೋಲ ಕಟ್ಲಿಕ್ಕೆ ಹಿಂದೆ ಮರದ ಯಾವ ಮರದ ಎಲೆಗಳನ್ನ ಹೂವುಗಳನ್ನ ಅದನ್ನ ಕೊಯ್ದು ತಂದು ಅದನ್ನ ಹುಡಿ ಮಾಡಿ ಇಂಥ ಕಾಲದಲ್ಲೇ ಇಂಥ ನಕ್ಷತ್ರದಲ್ಲೇ ಅದನ್ನ ಮುಖವರ್ಣಿಕೆಯಾಗಿ ಬಳಸುವಂತದ್ದಿತ್ತು. ಇವತ್ತು ಅಂಗಡಿಯಿಂದ ತರುವಂತ ಪುಡಿಯನ್ನ ಬಳಸ್ತಾ ಇದ್ದಾರೆ. 4th ಸೆಂಚುರಿಯಲ್ಲಿ ಹೇಗಿತ್ತು ಕೋಲದ ಆಚರಣೆ, ಅದರ ಏನು ನಡಾವಳಿಗಳು ಹೇಗಿತ್ತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವರು ಪಾಡ್ದನಗಳಲ್ಲಿ ಇರುವುದನ್ನು ಇವರು ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಗೌರವದಿಂದ ಅದನ್ನ ರಿಸೀವ್ ಮಾಡ್ಕೊಳ್ತೇನೆ. ಆದ್ರೆ ಇದು 4th ಸೆಂಚುರಿಯ ಸ್ಟೋರಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೊಮ್ಮೆ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಮಾಡಿದವರಲ್ಲಿ ತಿಳಿದು ನಾನು ಪ್ರತಿಕ್ರಿಯೆಯನ್ನ ಕೊಡ್ತೇನೆ. ಓಕೆ ಓಕೆ, ಯಾಕಂದ್ರೆ ಪಾಡ್ದನಗಳಲ್ಲಿ ಉಲ್ಲೇಖ ಆಗಿದ್ದನ್ನೇ ನಾವು ನೋಡುವಂತದ್ದು. ಜೊತೆಗೆ ದೈವಗಳಿಗೆ ಎಲ್ಲಿ ಮೈಯಲ್ಲಿ ಬರುತ್ತೆ ಆವೇಶ ಬರುತ್ತೆ ಅಂತ ಬಂದಾಗ ಪಾಡ್ದನಗಳನ್ನ ಹೇಳಿದಾಗ ಸುಖ ಸುಮ್ಮನೆ ದೈವಗಳು ಆಕ್ರೋಶ ಏನು ಆವೇಶ ಬರಲ್ಲ. ಈ ನನ್ನ ಬೇಸರ ಏನು ಅಂತ ಹೇಳಿದ್ರೆ ನೋಡಿ, ಥಿಯೇಟರ್ ಅಲ್ಲಿ ನೋಡ್ಕೊಳ್ತಾರೆ, ಥಿಯೇಟರ್ ನೋಡ್ಕೊಂಡು ನಮ್ಮ ದೈವಾರಾಧನೆ ಯಾವ ರೀತಿ ಇರುತ್ತೆ. ನಾನು ತಿಳಿದ ಮಟ್ಟಿಗೆ ನಾನು ಏನು ದೈವಾರಾಧಕ ಚಿಂತಕ ಅಂತದೇನಿಲ್ಲ, ನಾನು ದೈವವನ್ನು ನಂಬುವ ಆಸ್ತಿಕ. ಸೊ ಹಾಗಿದ್ರೆ ನಾನು ಕೇಳೋದು ನನ್ನ ನಂಬಿಕೆ, ನಾನು ದೈವವನ್ನು ನಂಬ್ತೀನಿ. ನಮ್ಮ ಪ್ರಕಾರ ದೈವಾರಾಧನೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಒಂದು ಮಣ್ಣಿನ ಒಂದು ಶಕ್ತಿ ಇರುತ್ತೆ, ಒಂದು ಮಣ್ಣಲ್ಲಿ ಒಂದು ದೈವದ ಶಕ್ತಿ ಇರುತ್ತೆ, ಅಥವಾ ಎದುರಲ್ಲಿ ಒಂದು ಕಲ್ಲು ಇರುತ್ತೆ, ಒಂದು ನೀರಲ್ಲಿ ಹರಿತಾ ಇರುವಂತಹ ಒಂದು ಇದ್ದಂತಹ ಒಂದು ಕಲ್ಲು, ಆ ಕಲ್ಲನ್ನ ತಂದು ನಾವು ಪೂಜೆ ಮಾಡ್ತೀವಿ. ಆ ಕಲ್ಲಲ್ಲಿ ದೈವದ ಶಕ್ತಿ ಇರುತ್ತೆ, ಅಥವಾ ಒಂದು ಮಣ್ಣಿನಲ್ಲಿ ದೈವದ ಶಕ್ತಿ ಇರುತ್ತೆ. ಯಾಕಂದ್ರೆ ಆ ರೀತಿ ನಂಬಿದವರು ನಾವು. ಆದ್ರೆ ಇದು ಎಲ್ಲಿರುತ್ತೆ ಅಂತ ಬಂದಾಗ ಥಿಯೇಟರ್ಗಳಲ್ಲಿ, ಅಂದ್ರೆ ಥಿಯೇಟರ್ ಸ್ಕ್ರೀನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಬೀದರ್ನಲ್ಲಿ ಆಗಿರುತ್ತೆ, ಎಲ್ಲೋ ಇನ್ನೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಆಗಿರುತ್ತೆ. ಅಲ್ಲಿ ಥಿಯೇಟರ್ ನಲ್ಲಿ ಕೂತ್ಕೊಂಡಿರ್ತಾರೆ. ಆ ಸಂದರ್ಭ ಆಟೋಮೆಟಿಕ್ ಆಗಿ ಏನು ದೈವದ ಆವೇಶ ಬಂತಂತೆ, ಆಟೋಮೆಟಿಕ್ ಆಗಿ ದೈವ ಬಂದಂತ ರೀತಿಯಲ್ಲಿ ಅವರು ಬೊಬ್ಬೆ ಹೊಡಿತಾರೆ. ಬರ್ತೀನಿ ಸರ್ ಇದನ್ನ ನಮ್ಮ ಇತರ ಚಾನೆಲ್ಗಳು, ಅಂದ್ರೆ ನಮ್ಮ ಕರಾವಳಿ ಭಾಗ ಅಲ್ಲ, ಇತರ ನಮ್ಮ ಸ್ಟೇಟ್ ಚಾನೆಲ್ಗಳು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಬಂದಾಗ ಕಾಂತಾರ ಚಲನಚಿತ್ರ ನೋಡಿದಂತಹ ವ್ಯಕ್ತಿಯ ಮೇಲೆ ದೈವ ಆವೇಶ, ದೈವ ಮೈಯಲ್ಲಿ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಇದು ರಾಂಗ್ ಮೆಸೇಜ್ ಕನ್ವೆ ಆಗುತ್ತೆ ಸರ್. ಅಂದ್ರೆ ನಮ್ಮ ದೈವ ಎಲ್ಲೆಲ್ಲೂ ಕೂಡ ಮೈಯಲ್ಲಿ ಬರುತ್ತೆ, ಯಾರ್ಯಾರು ಕೂಡ ಮೈಯಲ್ಲಿ ಬರುತ್ತೆ. ಅಲ್ಲಿ ಎದುರಲ್ಲಿ ಕಲ್ಲು ಬೇಡ, ಅಲ್ಲಿ ಎದುರಲ್ಲಿ ಮಣ್ಣು ಬೇಡ, ಆರಾಧನೆಗಳು ಬೇಡ. ಇದೇ ರೀತಿ ಕಳೆದ ಬಾರಿ ನಮ್ಗೆ ಗೊತ್ತಿರ್ಬೋದು, ನಾಗಮಂಡಲ ಬಹಳಷ್ಟು ಚರ್ಚೆಗೆ ಈಡಾಗಿತ್ತು. ಬೆಂಗಳೂರಲ್ಲಿ ನಾಗಮಂಡಲ ಮಾಡಿದ್ರು. ನಾಗಮಂಡಲ ಅಂದ್ರೆ ನಾಗವನ್ನ ದೇವರಾಗಿ ಪೂಜಿಸಿದವರೇ ತುಳುನಾಡಿನವರು. ಇಲ್ಲಿ ಬಿಟ್ರೆ ನಾಗಗಳಿಗೆ ಶಕ್ತಿ ಇದೆ ಅಂತ ನಾನು ನಂಬಲ್ಲ. ಸೊ ಹಾಗಿದ್ದಾಗ ನಾಗನ ಮಣ್ಣು ಇರುವಂತ ತುಳುನಾಡಿನಲ್ಲಿ, ಬೆಂಗಳೂರಲ್ಲಿ ಎಲ್ಲಿ ಮಣ್ಣಿನಲ್ಲಿ ಶಕ್ತಿ ಬಂತೋ, ಅಥವಾ ಬೆಂಗಳೂರಲ್ಲಿ ಯಾವ ಕಲ್ಲಿಗೆ ದೈವ ಆ ಒಂದು ನಾಗನ ಆವೇಶ ಬಂತು ನಮ್ಗೆ ಅರ್ಥ ಆಗಿಲ್ಲ. ಅಂದ್ರೆ ಇದು ಸಂಸ್ಕೃತಿಯನ್ನ ಕೊಲ್ಲುವಂತಹ ಹಂತ. ಪ್ರಚಾರ ಬೇಡ ಸರ್, ನಮ್ಗಳಿಗೆ ಪ್ರಚಾರ ಬೇಕಾಗುವಂತ ಪ್ರಶ್ನೆ ಇಂಥ ವಿಚಾರ. ಯಾಕಂದ್ರೆ ರಾಜ್ಬಿ ಶೆಟ್ಟರ್ ಕ್ಲಿಯರ್ ಆಗಿ ಬರ್ತೀನಿ. ರಾಜ್ಬಿ ಶೆಟ್ಟರ್ ಕ್ಲಿಯರ್ ಆಗಿ ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ. ಯಾಕಂದ್ರೆ ಇದನ್ನ ಏನು ಪ್ರಚಾರ ಮಾಡೋ ಅವಶ್ಯಕತೆಗಳಿಲ್ಲ. ಇದು ನಮ್ಮ ತುಳುನಾಡು, ನಮ್ಮ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ ಭಾಗಗಳಿಗೆ ಸೇರುವಂತದ್ದು. ನಾವು ಕೂಡ ಆರಾಧನೆ ಮಾಡ್ತಿದೀವಿ. ಇದನ್ನ ಪ್ರಚಾರ ಮಾಡೋ ಅವಶ್ಯಕತೆಗಳಿಲ್ಲ ಅನ್ನುವಂಥದ್ದು ಅವರು ಹೇಳ್ತಾರೆ ರಾಜ್ಬಿ ಶೆಟ್ಟರು. ಹೌದಾ, ಈ ರೀತಿ ಆಗುತ್ತೆ ಅಂತ ಬಂದಾಗ ನಮ್ಮ ಒಂದು ನಂಬಿಕೆಗಳು ಕೊನೆಗೆ ಮೂಢನಂಬಿಕೆ ಆಗುತ್ತೆ. ಯಾರ್ಯಾರಿಗೂ ಎಲ್ಲೆಲ್ಲೂ ಸಿಕ್ಕಲ್ಲಿ ಮೈಯಲ್ಲಿಗೆ ಬರುತ್ತೆ. ಏನ್ ಹೇಳ್ತೀರಿ? ಈಗ ದೈವಗಳ ಅಥವಾ ಆಕರ್ಷಣೆ ಆಗುವಂತದ್ದು ಕೇವಲ ತುಳುನಾಡಿನಲ್ಲಿ ಮಾತ್ರ ಅಲ್ಲ. ನೀವು ಮಂಡ್ಯಕ್ಕೆ ಹೋದ್ರೆ ಕಬ್ಬಾಳಮ್ಮ ಇದೆ, ಬೆಂಗಳೂರಿನಲ್ಲಿ ಅಣ್ಣಮ್ಮ ಇದೆ. ಮಹಾರಾಷ್ಟ್ರಕ್ಕೆ ಹೋದ್ರೆ ಸಾರಿ ವೆರಿ ಸಾರಿ, ಇಲ್ಲ ನಾನು ದೈವದ ಬಗ್ಗೆ ಹೇಳಿರೋ, ತುಳುನಾಡಿನ ದೈವಗಳ ಬಗ್ಗೆ. ಹಾಗೆ ನೋಡಿದ್ರೆ ನಮ್ಮ ಊರಿನಲ್ಲೂ ಕೂಡ ಉರ್ವ ಮಾರಿಯಮ್ಮ ದೇವರಿದ್ದಾರೆ, ಅಥವಾ ಇನ್ನಿತರ ದೇವರುಗಳಿದ್ದಾರೆ, ಮೈಯಲ್ಲಿ ಬರುತ್ತೆ ಸರ್, ಇಲ್ಲ ಅಂತ ಇಲ್ಲ. ದೇವರುಗಳೇ ಬೇರೆ, ದೈವಗಳೇ ಬೇರೆ. ಚೌಡಮ್ಮ ಅಂತ ಹೇಳಿ ನೋಡಿ. ಈಗ ಆಕರ್ಷಣೆಯ ಬಗ್ಗೆ ಇದನ್ನ ಸೈನ್ಸ್ ಆಗಿ ನೀವು ನೋಡಿದಾಗ್ಲೂ ಈಗ ಒಂದು ನಾನು ಆಗ್ಲೇ ಹೇಳಿದೆ, ಇನ್ನೊಂದು ಬರ್ತೀನಿ. ತಾವು ಹೇಳಿದ್ರಿ ದೇವರುಗಳು ಚೌಡಮ್ಮ ಮಾರಮ್ಮ ದೇವಿಯ ಬಗ್ಗೆ ಹೇಳಿದ್ರಿ. ನಮ್ಗೆ ಗೌರವ ಇದೆ, ನಂಬಿಕೆ ಇದೆ. ಅದೇ ದೇವರುಗಳನ್ನ ಆಕರ್ಷಣೆ ಆಗುವಂತದ್ದು ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಆಗುವಂತಹ ಇದೇ ರೀತಿಯ ನಡಾವಳಿಗಳಿರುವಂತಹ ಉಲ್ಲೇಖಗಳನ್ನು ಕೂಡ ನಾನು ಕೊಡಬಲ್ಲೆ ನಿಮ್ಗೆ. ಅಲ್ಲ ಸರ್, ದೈವಗಳ ಆವೇಶ ನಾನು ಉದಾಹರಣೆ ಸಮೇತ ಕೊಡ್ತೀನಿ ಅಂತ ಹೇಳಿ ಜೀವಂತ ಸಾಕ್ಷಿ ಹೇಳ್ತಾ ಇದ್ದೇನಲ್ಲ ಇಲ್ಲಿಗ. ಅಂದ್ರೆ ಹೇಗೆ ಜೀವಂತವಾಗಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ನಂಗೆ ಇದು ಬೇಕು. ಮಹಾರಾಷ್ಟ್ರದಲ್ಲಿ ಇಂತಹ ಪರಂಪರೆಗಳಿವೆ. ಇಲ್ಲಿ ಒಂದು ನಮ್ಮಲ್ಲಿ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಗೊತ್ತಿರಬಹುದು. ನಮ್ಮ ದೈವ ನರ್ತಕರಿದ್ದಾರೆ, ಪೂಜನೀಯ ದೈವ ನರ್ತಕರಿಗೆ ಗೊತ್ತಿರಬಹುದು. ನಮ್ಮಲ್ಲಿ ಔಂದರಾಯನ ವಾಲ್ಗವೆ ಅಂತೇಳಿ ಒಂದು ಜಾನಪದ ನಡಾವಳಿ ಇದೆ.
ತುಳಸಿ ಕಟ್ಟೆಯ ಸುತ್ತ ಒಂದು ನರ್ತನವನ್ನ ವಿಶೇಷವಾದ ಪ್ರಾಕಾರದಲ್ಲಿ ನರ್ತನವನ್ನ ಮಾಡುವಂತದ್ದು. ಆ ನರ್ತನ ಮಾಡುವಂತ ಸಂದರ್ಭದಲ್ಲಿ ವೀಕ್ಷಕರಾಗಿ ಕುಳಿತವರ ಮೇಲೂ ಕೂಡ ಒಂದು ಹಂತಕ್ಕೆ ಆಕರ್ಷಣೆ ಆದಂತ ಉದಾಹರಣೆಗಳು ಆಗುವಂತ ಉದಾಹರಣೆಗಳಿವೆ. ಈಗ ಸಿನಿಮಾಗಳಲ್ಲಿ ನೋಡುವಾಗ ಅಲ್ಲಿ ಮುಂದೆ ಸಿನಿಮಾವನ್ನ ವೀಕ್ಷಣೆ ಮಾಡುತ್ತಾ ಕುಳಿತಂತ ಮಹಿಳೆಯರಿದ್ದಾರಲ್ಲ, ಅವರಲ್ಲಿ ಆಕರ್ಷಣೆ ಆಗಿರುವಂತದ್ದು ಅದು ದೈವ ಅಂತ ನಾನು ಹೇಳುವಂತದ್ದಲ್ಲ. ಅಲ್ಲಲ್ಲ, ಆಕರ್ಷಣೆ ಆಗುತ್ತೆ ಅನ್ನುವಂಥದ್ದಂದ್ರೆ ಏನು ದೈವ ಆಕರ್ಷಣೆ ಆಗುತ್ತೆ? ಆಗ್ತದೆ ನೋಡಿ. ನಾನು ಒಂದು ನಮ್ಮ ಮೈಂಡ್ ಮೆಕ್ಯಾನಿಸಮ್ ಕ್ಲಾಸಿಗೆ ನಾನು ಹೋಗ್ತೇನೆ. NLP ಟ್ರೈನಿಂಗ್ ಸೆಂಟರ್ಗಳಲ್ಲಿ ಕ್ಲಾಸ್ಗಳಲ್ಲಿ ಯಾವುದೋ ಒಂದು ಕೋಲದ ವಿಡಿಯೋವನ್ನ ತಂದಾಗಲೂ ಕೂಡ ಅಲ್ಲಿ ಉಳಿದಂತ ಎಷ್ಟೋ ಜನರಿಗೆ ಆಕರ್ಷಣೆ ಆಗ್ತದೆ. ಹಾಗಾದ್ರೆ ಇವರ ಪ್ರಕಾರ ಇವರು ಮೊದಲು ಹೇಳಿದ್ ಸುಳ್ಳು. ಏನು ಥಿಯೇಟರ್ಗಳಲ್ಲಿ ಅನುಕರಣೆ ಮಾಡುದು ತಪ್ಪು ಅಂತ ಹೇಳಿ ಸುಳ್ಳು. ಥಿಯೇಟರ್ಗಳಲ್ಲಿ ಅನುಕರಣೆಯನ್ನ ಏನು ಕೋಲದ ಬಟ್ಟೆಯನ್ನ ಹಾಕಿಕೊಂಡು ಮುಖವರ್ಣಿಕೆಯನ್ನ ಹಾಕಿಕೊಂಡು ತಮಿಳುನಾಡಿನ ದಿಂಡಿಗಲ್ನಲ್ಲಿ ಯಾರೋ ಒಬ್ಬ ನಮ್ಮ ಸೇಮ್ ಕರಾವಳಿಯಲ್ಲಿ ಇರುವ ರೀತಿಯಲ್ಲಿ ಹಾಕಿ ಯಾಕಂದ್ರೆ ಅವನಿಗೆ ಆ ಮುಖವರ್ಣಿಕೆಯನ್ನ ವಿರೋಧ ಮಾಡುವಂತ ಗುಂಪಿನವರೇ ಅದನ್ನ ಮಾಡಿಸಿರ್ಬೋದಾ ಅನ್ನೋದು ಒಂದು ಅನುಮಾನ ಇದೆ ನನಗೆ. ಮತ್ತೆ ಆ ರೀತಿಯಲ್ಲಿ ಆ ವೇಷವನ್ನ ಹಾಕಿಕೊಂಡು ಅದನ್ನ ಅನುಕರಣೆ ಮಾಡ್ತಾ ಇದ್ರೆ, ಇಮಿಟೇಷನ್ ಮಾಡ್ತಾ ಇದ್ರೆ ನಾನು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತೇನೆ. ಆದರೆ ಅದಾದ ನಂತರ ಕೆಲವರಿಗೆ ಎಷ್ಟೋ ಜನರಿಗೆ ಅವಮಾನ ಕೂಡ ಆದ ಹಾಗೆ ಅವರ ಭಾವನೆಗಳು ನಾವು ನೋಡ್ತೀವಿ. ಯಾವುದೋ ದೇವಸ್ಥಾನದಲ್ಲಿ ದೈವಗಳ ನರ್ತನ ಆಗುವಾಗ ಅಥವಾ ಯಾವುದೋ ಒಂದು ಡಮರು ಸೇವೆ ಆಗುವಾಗ, ಧಕ್ಕೆ ಬಲಿ ಆಗುವಾಗ ಬೆಂಗಳೂರಿನಿಂದಲೂ ಮುಂಬೈಯಿಂದಲೂ ಬಂದಂತ ಹೆಣ್ಣು ಮಗಳಿಗೆ ಮೈ ಮೇಲೆ ಆವೇಶ ಬಂದಿರುವಂತ ದೃಶ್ಯಗಳನ್ನ ನಾವು ನೋಡಿದ್ದೇವೆ. ಸರಿ, ಬರ್ತೀನಿ. ಅಲ್ಲಲ್ಲ, ಕರೆಕ್ಟ್ ಸರ್, ಗಿಲಿಯರ್ ಸರ್, ಈಗ ಕರೆಕ್ಟ್. ಈಗ ನೋಡಿ, ಮುಂಬೈಯಿಂದ ಬಂದಂತಹ, ಬೆಂಗಳೂರಿಂದ ಬಂದಂತಹ ಮಹಿಳೆಗೆ ಧಕ್ಕೆ ಬಲಿ ಆದಾಗ ಆವೇಶ ಬಂದದನ್ನ ತಾವು ನೋಡಿದಿರಿ ಅಂತ ಹೇಳ್ತೀರಿ. ಎಸ್, ಕ್ಲಿಯರ್, ನಾನು ಇದನ್ನು ಒಪ್ಕೊಳ್ತೀನಿ. ಯಾಕಂತ ಬಂದ ಅಲ್ಲಿ ಡಕ್ಕೆ ಬಲಿ ಆಗ್ತಾ ಇದೆ, ಅಲ್ಲಿ ಆ ಜಾಗದ ಶಕ್ತಿ ಇದೆ, ಅಲ್ಲಿ ದೈವದ ದೃಷ್ಟಿ ಇದೆ, ಹಾಗಾಗಿ ಡಕ್ಕೆ ಬಲಿ ಬಂದಾಗ ಆಕೆಗೆ ಆ ಆವೇಶ ಆಗಿದೆ. ಅಂದ್ರೆ ಇಲ್ಲಿ ಥಿಯೇಟರ್ ನಲ್ಲಿ ಯಾವ ದೈವ ಆವೇಶ ಆಗಿದೆ ಅಂತ ನನ್ನ ಪ್ರಶ್ನೆ. ಯಾವ ಕಲ್ಲಿನಿಂದ ನಾನು ನಿಮ್ಗೆ ಹೇಳಿದೆ NLP. ಈಗ ನೋಡಿ, ನಾನೊಂದು ಮೈಂಡ್ ಮೆಕ್ಯಾನಿಸಮ್ ಕ್ಲಾಸ್ ನಲ್ಲಿ ದೃಶ್ಯವನ್ನ ಹಾಕಿದಾಗ ಆಕರಣೆಯಾದಂತ ಅಂದ್ರೆ ಆವೇಶ ಬಂದಾಗಿ ವರ್ತಿಸಿದಂತ ಮಹಿಳೆಯರನ್ನ ನೋಡಿದ್ದೇನೆ. ದಾಖಲೆಗಳ ಸಮೇತ ನಿಮ್ಗೆ ಕೊಡಬಲ್ಲೆ ನಾನು. ಅಂದ್ರೆ ಸರ್ ಹಾಗಂತೇಳಿ ಅದು ದೈವಗಳ ಆವೇಶ ಅಲ್ಲ. ಮೈಂಡ್ ಮೆಕ್ಯಾನಿಸಮ್ ಕ್ಲಾಸ್ಗೆ ಯಾಕೆ ಬರ್ತಾರೆ? ಸ್ವಲ್ಪ ಮನಸ್ಥಿತಿ ಬಂದ್ರೆ ನೀವೀಗ ಅದೇ ತರ ಥಿಯೇಟರ್ ನಲ್ಲಿ ಆ ತರಹದ ಕೆಲವು ನಂಬಿಕೆ ಇರುವಂತಹ ಅಥವಾ ನನ್ನೊಳಗಡೆ ಕಾಳಿ ಬರ್ತಾಳೆ, ನಾನು ಭದ್ರಕಾಳಿ, ದುರ್ಗಾ ಪರಮೇಶ್ವರಿ ಎನ್ನುವಂತಹ ಒಂದಿಷ್ಟು ಮೂಢನಂಬಿಕೆ ಇರುವಂತಹ ಕೆಲವು ಮಕ್ಕಳು ಬಂದಿರಬಹುದು, ಅವ್ರಿಗೆ ಆಗಿರ್ಬಹುದು. ನಾಟಕ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಅಲ್ಲಿ ಈಗ ನಾಟಕ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ನೀವು ನಮ್ಮ ಅಣ್ಣಮ್ಮ ದೇವಿಯ ಕರಗ ಉತ್ಸವ ಹೋಗುವ ಸಂದರ್ಭದಲ್ಲೂ ಆಕರಣೆಯಾದಂತ ಉದಾಹರಣೆಗಳು ನಾವು ಕೊಡಬಹುದು. ದೇವರ ಬಗ್ಗೆ ಮಾತಾಡ್ತಿದ್ದಾರೆ. ಸರಿ, ಬರ್ತೀನಿ. ಈಗ ಸರಿ, ಅಲ್ಲಿ ಆವೇಶವನ್ನು ದೈವಾವೇಶ ಅಲ್ಲ, ಅದು ಏನೋ ಒಂದ್ ಕಡೆ ಆಕರ್ಷಣೆ ಆಗುತ್ತೆ ಅಂತ ತಾವು ಹೇಳ್ತೀರಿ. ಆಕರ್ಷಕ್ಕೆ ಒಳಗಾಗಿ ಆಕರ್ಷಣೆಗೆ ಒಳಗಾಗುವಂತದ್ದು. ಆದ್ರೆ ಅದನ್ನ ಇತರ ನೋಡಿ ದೈವಗಳ ದರ್ಶನಗಳ ಬಗ್ಗೆ ನಿಮಗೆ ಆಯ್ತು. ದರ್ಶನ ಸಿರಿಪಾಡ ದನಗಳಲ್ಲಿ ಈಗ ದೈವನರ್ಥ ಕರೀತಾರೆ. ಅವರು ಆ ಹಿಂಗಾರದ ಹೂವನ್ನ ಹಿಡಿದುಕೊಂಡು ಆ ಸಂದರ್ಭಗಳು, ಆ ಲೋಬಾನದ ಹೊಗೆಯೋ, ಅದು ಯಾವುದು ಪಾತ್ರಿ ಅಂತ ಹೇಳಿದ್ರೆ ಏನು, ಪಾತ್ರಿ ದೈವದ ಪಾತ್ರವಾಗುವಂತ ಆಹ್ವಾನಿಗೆ ಒಳಗಾಗುವಂಥದ್ದು. ನಾನೀಗ ಪಂಜುರ್ಲಿ ಆಗ್ತಾ ಇದ್ದೇನೆ, ಪಂಜುರ್ಲಿ ಆಹ್ವಾನ ಆಗ್ತಾ ಇದೆ ಅನ್ನುವಂತ ಆ ಭಾವನೆಗಳೇ ಅವ್ರನ್ನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಅಲ್ಲಲ್ಲ ರಿಷಬ್ ಶೆಟ್ಟಿ, ಹೇಳ್ತೇನೆ ಹೇಗೆ ದೈವ ಆಳಿ ಬಂದಾಗ ಭೂತ ಭವಿಷ್ಯತ್ ವರ್ತಮಾನವನ್ನ ಆ ಪಾತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಎಡ್ಗರ್ ಕೈಸಿ ಸೆಲ್ಫ್ ಹಿಪ್ನೋಟೈಸ್ ಆಗಿ ಭೂತ ಭವಿಷ್ಯತ್ ವರ್ತಮಾನವನ್ನ ಹೇಳಬಲ್ಲವನಾಗಿದ್ದ. ಆ ದೈವದ ಪಾತ್ರಿಯೊಬ್ಬ ದೈವದ ಆಹ್ವಾನೆಗೆ ಒಳಪಟ್ಟಾಗ 6th ಸ್ಟೇಜಿನ ಮೇಲ್ಪಟ್ಟು ಹೋಗ್ತಾನೆ. ಆಗ ಎನರ್ಜಿ ಲೆವೆಲ್ ಅಲ್ಲಿ ಕನೆಕ್ಟ್ ಆಗ್ತಾನೆ. ಆ ಸಂದರ್ಭದಲ್ಲಿ ಎದುರಿರುವಂತ ವ್ಯಕ್ತಿಯ ಮನಸ್ಸಿನಲ್ಲಿರುವಂತದ್ದು ಅಥವಾ ಭವಿಷ್ಯದಲ್ಲಿ ಆಗುವಂತ ಘಟನೆಗಳನ್ನು ಕೂಡ ಆ ಪಾತ್ರಿ ಆ ದೈವದ ನೆಲೆಯಲ್ಲಿ ಆ ಭಾವನಾತ್ಮಕವಾದಂತ ಒಂದು ಕನೆಕ್ಷನ್ ಅದು. ಆ ರೀತಿ ಅದನ್ನು ಊಹಿಸಬಲ್ಲವನಾಗಿರ್ತಾನೆ. ಇದು ವೈಜ್ಞಾನಿಕವಾಗಿ ಹೇಳುವಂತದ್ದು, ಮೂಢನಂಬಿಕೆ ಅಲ್ಲ. ಈಗ ನಿಮ್ಗೆ ದೈವ ನೋಡಿ, ದೈವ ಯಾರೋ ಹೇಳ್ತಾರೆ, ರಿಷಬ್ ಶೆಟ್ಟಿ ಅವರು ಯಾರಾದ್ರೂ ಅನುಕರಣೆ ಮಾಡಿ ಅದನ್ನ ನಮಗೆ ಪ್ರಚಾರ ಕೊಡ್ಬೇಕು, ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಾಡಿರುವಂತದ್ದಲ್ಲ. ಮತ್ತೆ
ನಿಮ್ಮ ಟಾರ್ಗೆಟ್ ಅನ್ನುವಂಥದ್ದು ಒನ್ ಅಂಡ್ ಓನ್ಲಿ ರಿಷಬ್ ಶೆಟ್ಟಿ ಅಂಡ್ ವಿಜಯ್ ಕುಮಾರ್ ಕೋಡಿಯಲ್ ಭೈರವ. ಇಲ್ಲ ಇದನ್ನ ನಾನು ಒಪ್ಪುದಿಲ್ಲ. ಇವರ ಲೇಖನದಲ್ಲೂ ಅದನ್ನ ಹೇಳಿದ್ದಾರೆ. ನೀವು ಟಾಪಿಕ್ ಚೇಂಜ್ ಮಾಡ್ತಿದ್ದೀರಿ ಗಿಳಿಯಾರ್ ಅವರೇ. ನಾನು ಕರೆಕ್ಟ್ ಆಗಿ ಹೇಳ್ತೇನೆ, ನಮ್ಮ ಟಾರ್ಗೆಟ್ ರಿಷಬ್ ಶೆಟ್ಟಿ ಅಥವಾ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಅಲ್ಲ. ನಮ್ಗೆ ಏನೂ ಆಗ್ಲಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನಾನು ಕೇಳ್ತೇನೆ ನೋಡಿ. ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಅವರು ನನಗೂ ಆತ್ಮೀಯರು. ಇದನ್ನ ಒಪ್ಪುದಿಲ್ಲ. ಟಾಪಿಕ್ ಚೇಂಜ್ ಮಾಡ್ತಿದ್ದಾರೆ. ಗಿಳಿಯರ್ ಅವರೇ, ನನ್ನ ಒಂದು ನೋಡಿ ಆ ವಿಚಾರಗಳನ್ನು ಬಿಟ್ಟಾಕಿ ನಾನು ನೇರವಾಗಿ ನನ್ನ ಕನ್ಸರ್ನ್ ಹೇಳುವಂತ ನನ್ನ ನಂಬಿಕೆಯ ಮೇಲೆ ನನ್ನ ಕನ್ಸರ್ನ್ ನಾನು ಹೇಳ್ತೀನಿ ನೇರವಾಗಿ. ಈಗ ನೋಡಿ, ನೀವು ಹೇಳಿದ್ದು ನಾಲೆಜ್ ಫ್ಯಾಕ್ಟ್, ನೋ ಡೌಟ್. ನೀವು ಹೇಳಿದಂತ ನಾಲೆಜ್ ಕ್ಲಿಯರ್ ಕಟ್ ಆಗಿದೆ, ನೋ ಡೌಟ್. ನಾನು ವಿಚಾರ ಹೇಳ್ತೀನಿ ಏನ್ ಗೊತ್ತಾ ಸರ್, ಈಗ ಈ ರೀತಿ ಮೈಯಲ್ಲಿ ಆಹ್ವಾನ ಬರುತ್ತೆ, ಆವೇಶ ಬರುತ್ತೆ ಅಂತ ಹೇಳ್ತಾರೆ, ಹೌದಾ? ಇದನ್ನ ಇತರರು ನೋಡಿಕೊಂಡು ಈಗ ಸ್ಟೇಟ್ ಚಾನೆಲ್ ನಾನು ಈಗಾಗಲೇ ಹೇಳಿದೆ, ದೈವ ಮೈಯಲ್ಲಿ ಬಂತು, ಕಾಂತಾರ ಚಲನಚಿತ್ರವನ್ನ ನೋಡಿ ದೈವ ಮೈಯಲ್ಲಿ ಬಂತು, ದೈವಾವೇಶ ಆಯ್ತು ಅನ್ನುವಂತಹ ವಿಚಾರಗಳನ್ನ ಹಾಕ್ತೀರಿ. ಹಾಕಿದಾಗ ಏನ್ ಹೇಳ್ತಾರೆ ನೋಡಿದಾಗ ದೈವ ಮೈಯಲ್ಲಿ ಬಂತು ಅನ್ನೋದು ಬರುತ್ತೆ. ನಾಳೆದು ಬಿಸ್ನೆಸ್ ಆಗುತ್ತೆ. ಏನಾಗುತ್ತೆ ಅಂತ ಬಂದಾಗ ಇಲ್ಲಿ ನಮ್ಮ ಭಾಗದ ನಲಿಕೆ ಸಮುದಾಯದವರು, ಪಂಬದ ಪರವ ಸಮುದಾಯದವರು ಅವ್ರು ಏನ್ ಮಾಡ್ತಾರೆ ಅಂತ ಬಂದಾಗ ಅವರು ಕೂಡ ನಾಳೆ ಈ ರೀತಿ ಮೈಯಲ್ಲಿ ದೈವಾವೇಶ ಮಾಡಿದಾಗ, ಆಕ್ರೋಶ ಬಂದಾಗ, ಆವೇಶ ಬಂದಾಗ ಇದು ಸುಳ್ಳಾಗಿರಬಹುದೇನೋ ಅನ್ನುವಂತ ವಿಚಾರ ಬರುತ್ತೆ. ಯಾಕೆ ಗೊತ್ತಾ, ಅವರಲ್ಲಿ ಯಾಕೆ ಆವೇಶ ಬರುತ್ತೆ? ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಇರ್ತಾರೆ ಅವರು, ವೃತಾಚರಣೆಯನ್ನ ಮಾಡ್ತಾರೆ, ಬೇಕಾಬಿಟ್ಟಿಯಾಗಿ ಬರಲ್ಲ. ಆದ್ರೂ ಕೂಡ ಅವ್ರು ನಿಂತಾಗ ಯಾವಾಗ ಆವೇಶ ಬರುತ್ತೆ ಅಂತ ಬಂದಾಗ ಪ್ರಾರ್ಥನೆಗಳನ್ನ ಹೇಳಲಿಕ್ಕೆ ಶುರು ಮಾಡಿದಾಗ, ವಿತೌಟ್ ಪ್ರಾರ್ಥನೆಗಳನ್ನ ಹೇಳದೆ ಅವರಿಗೂ ಕೂಡ ಆವೇಶ ಬರಲ್ಲ. ಸೊ ಅಷ್ಟು ಕ್ಲಿಯರ್ ಕಟ್ ಆಗಿರುವಂತಹ ಆಚರಣೆಗಳಿವೆ. ಜೊತೆಗೆ ಆ ಮಣ್ಣಿನ ಒಂದು ಕಾರಣಿಕ ಇರುತ್ತೆ, ಅಥವಾ ಎದುರಲ್ಲಿರುವಂತಹ ಒಂದು ಕಲ್ಲು ಇರುತ್ತೆ, ಕಲ್ಲಿನ ಒಂದು ಕಾರಣಿಕೆ ಇರುತ್ತೆ. ಒಂದು ನೇರವಾಗಿ ಆವೇಶ ಬರುತ್ತೆ ಅಂತ ಬಂದಾಗ ನಾಳೆ ಈ ನಂಬಿಕೆಯ ಮೇಲಿರುವಂತಹ ಒಂದು ಗಟ್ಟಿ ನಂಬಿಕೆ ಕಳಚಿ ಹೋಗುತ್ತೆ, ಮೂಢನಂಬಿಕೆ ಆಗಿ ಹೋಗುತ್ತೆ. ಯಾರಿಗೂ ಕೂಡ ಮೈಯಲ್ಲಿ ಬರಬಹುದು ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಬಹುಶಃ ನಿಮಗೆ ನಾಗಮಂಡಲ ಗೊತ್ತಿದೆ ಸರ್, ನಾಗಮಂಡಲ ಗೊತ್ತಿದೆ ಅಲ್ವಾ? ಈ ಭಾಗದಲ್ಲಿ ನಾಗಮಂಡಲ ಬಹಳಷ್ಟು ಯಥೇಚ್ಛವಾಗಿ ನಡೀತಾ ಇತ್ತು. ಯಾವಾಗ ತುಳುನಾಡಿನ ಜನರಿಗೆ ನಾಗಮಂಡಲ ಮೇಲೆ ಸ್ವಲ್ಪ ನಂಬಿಕೆ ಹೋಯಿತು ಗೊತ್ತಾ? ಯಾವಾಗ ನಾಗಮಂಡಲ ಬೆಂಗಳೂರಲ್ಲಿ ಆಯ್ತು ನೋಡಿ, ಆ ಸಂದರ್ಭ. ಯಾಕಂದ್ರೆ ಗೊತ್ತಾ, ನಾನು ಆಗ್ಲೇ ಹೇಳಿದೆ, ನಾಗಮಂಡಲ ಅಥವಾ ನಾಗನನ್ನ ದೇವರು ಅಂತ ಆರಾಧನೆ ಮಾಡಿದಂತಹ ಭೂಮಿ ಅಂತಿದ್ರೆ ಅದು ನಮ್ಮ ತುಳುನಾಡು ಕರಾವಳಿ ಭಾಗ. ಈ ಭಾಗದಲ್ಲಿ ಮಾತ್ರ ನಾಗದೇವರಿಗೆ, ನಿಮ್ಗೆ ಗೊತ್ತಿದೆ, ಹೇಳ್ಬೇಕಾಗಿಲ್ಲ ನಾನೇನು, ಈ ಭಾಗದಲ್ಲಿ ಮಾತ್ರ ನಾಗದೇವರಿಗೆ ದೇವರು ಅನ್ನುವಂತ ಒಂದು ಆರಾಧನೆ ಸ್ಥಾನಮಾನವನ್ನ ನಾವು ನೀಡುವಂತದ್ದು. ಯಾಕಂದ್ರೆ ಪರಶುರಾಮನ ಸೃಷ್ಟಿ, ಬೆರ್ಮಿನ ಸೃಷ್ಟಿ ಅನ್ನುವಂತ ವಿಚಾರ. ಅದೇ ನಾಗ ಆರಾಧನೆ ಬೆಂಗಳೂರಲ್ಲಿ ಮಾಡಿದ್ರು ನಾಗಮಂಡಲ. ಯಾವ ಜಾಗದ ನಾಗ ಮೈಯಲ್ಲಿ ಬಂತು ಅಥವಾ ಯಾವ ಕಲ್ಲಿನ ನಾಗ ಮೈಯಲ್ಲಿ ಬಂತು ಅವರುಗಳಿಗೆ ಗೊತ್ತಿಲ್ಲ. ಆದ್ರೆ ಈ ಆರಾಧನಾ ಪರಂಪರೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಅದು ಮತ್ತೆ ಬಹಳ ವಿವಾದಕ್ಕೂ ಕೂಡ ಕಾರಣ ಆಗ್ತದೆ. ನಮ್ಮ ನಾಗನ ಮೂಲ ನೆಲೆ ಎಂದು ನಾವು ನಾಗಮಂಡಲಗಳಿಲ್ಲ. ಈ ರೀತಿಯಾಗಿ ನಂಬಿಕೆಗಳು ಕೊನೆಗೆ ಮೂಢನಂಬಿಕೆಗಳಾಗಬಾರ್ದು ಅನ್ನೋದು ನನ್ನ ಕನ್ಸರ್ನ್, ನನ್ನ ಟಾರ್ಗೆಟ್ ಇಲ್ಲಿ ಯಾರಿಗೂ ಕೂಡ ಇಲ್ಲ. ನಾನು ಇದನ್ನು ಕೇರ್ ಮಾಡುದು, ನಮ್ಮ ನಂಬಿಕೆಗಳು. ನಾನು ಈಗಲೂ ಹೇಳ್ತೀನಿ, ಚಿತ್ರ ಇದೆಯಲ್ಲ ಅಮೇಸಿಂಗ್ ಆಗಿದೆ, ನೋ ಡೌಟ್. ನಾನು ಬಹಳಷ್ಟು ಅಪ್ರಿಶಿಯೇಟ್ ಮಾಡ್ತೀನಿ, ಎದೆ ತಟ್ಟು ಹೇಳ್ತೀನಿ, ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಇಂತಹ ಚಿತ್ರ ಬಂದಿದೆ ಅಂತ ಹೇಳಿ ನಂಗೆ ಹೆಮ್ಮೆ ಇದೆ. ಆ ನಟನೆಯ ಬಗ್ಗೆ, ಡೈರೆಕ್ಷನ್ ಮೇಲೆ ಬಹಳಷ್ಟು ಹೆಮ್ಮೆ ಇದೆ. ಆದ್ರೆ ಸಣ್ಣ ಕನ್ಸರ್ನ್ ಇದೆ ನಮ್ಮ ದೈವಗಳ ಮೇಲೆ, ಅದರ ಮೇಲೆ ವಿಚಾರ. ಯಾಕಂದ್ರೆ ನಾವು ಯಾರ್ಯಾರು ಅಲ್ಲಿ ನೀವು ಚಿತ್ರವನ್ನ ನೋಡಿಲ್ಲ ಸರ್ವನಾಶ ಆಗಿ ಹೋಗ್ತೀರಾ ಅಂತ ಹೇಳಿ ಒಬ್ಬ ಮೇಯಲ್ಲಿ ಬಂದವನ ರೀತಿಯಲ್ಲಿ ಆಕ್ಟ್ ಮಾಡ್ತಾನೆ, ಅವನ ತಪ್ಪದು. ಆದ್ರೆ ರಾಂಗ್ ಮೆಸೇಜ್ ಹೋದಾಗ ರಿಷಬ್ ಶೆಟ್ಟಿ ಈ ಬಗ್ಗೆ ಕ್ಲಾರಿಫಿಕೇಶನ್ ನೋಡಿ. ಅಲ್ಲಿ 3 ದೃಶ್ಯಗಳನ್ನ ಹೇಳ್ತೇನೆ ನಾನು ನಿಮ್ಗೆ. ಒಬ್ಬ ಥಿಯೇಟರ್ ನ ಹೊರಗಡೆ ಬಂದು ಒಬ್ಬ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಹಾಕೊಂಡು ಒಂದು ನಾಟಕ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಟಿ ಶರ್ಟ್ ಹಾಕೊಂಡು ದಾಡಿ ಬಿಟ್ಕೊಂಡು ಒಬ್ಬ ಮಾಡ್ತಾನೆ, ಇನ್ನೊಬ್ಬ ದೊಂದೆ ಇಟ್ಕೊಂಡು ಹುಚ್ಚದ ತರ ಒದರ್ತಾ ಇದ್ದಾನೆ. ಆ 3 ಜನರಿಗೆ ಪ್ರಚಾರದ ತೆವಲಿದೆ. ಆಮೇಲೆ ಥಿಯೇಟರ್ ನಲ್ಲಿ ದೃಶ್ಯ ಏನು, ಆ ಮುಖವರ್ಣಿಕೆ ಹಾಕೊಂಡು ಹೋದವನಿಗೂ ಕೂಡ ಪ್ರಚಾರದ ತೆವಲಿದೆ. ಅಲ್ಲಿ ಮಾತೆಯರು 2-3 ಜನ ಮಹಿಳೆಯರು ಆಗಿದ್ದಾರೆ. ಅದು ನಿಜವಾದ ಆಕರ್ಷಣೆ, ದೈವದ ಆಕರ್ಷಣೆ ಅಲ್ಲ. ಅವ್ರ ಮನಸ್ಸಿನಲ್ಲಿ ಅದರ ಬಹಳ ಎಮೋಷನಲಿ ಕನೆಕ್ಟ್ ಆದ ಕಾರಣಕ್ಕಾಗಿರುವಂತ ಒಂದು ಬೆಳವಣಿಗೆ. ನಾವೆಲ್ಲರೂ ನಾಟಕ ಮಾಡಿದ್ರ ಅಂತ ಹೇಳೋದಲ್ಲ, ಇಂತಹದ್ದು ನಿಲ್ಬೇಕು. ಈಗ ಯಾರು ಇದನ್ನ ತನ್ನ ವೈಯಕ್ತಿಕ ಈಗ ನೋಡಿ, ಪ್ರಚಾರ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಖಾಲಿ ಕೇವಲ ಆವೇಶದ ಬಗ್ಗೆ ಅಲ್ಲ, ನಮ್ಗೆ ಫಿಲ್ಮ್ ಇದೆ, ಅದನ್ನು ಮಾತಾಡ್ಬೇಕು ಇವ್ರು ಗಿಳಿಯಾರ್ ಅವರು. ಫಿಲ್ಮ್ ಅಲ್ಲಿ ಎಷ್ಟು ಡಿಫೆಕ್ಟ್ಸ್ ಇದೆ ಅದನ್ನು ಮಾತಾಡ್ಲಿ ಅವ್ರು. ಈಗ ನಾನು ಹೇಳ್ತೇನೆ, ಗುಳಿಗ ದೈವ ಇದೆಯಲ್ಲ, ಬಹಳ ಕಾರ್ಮಿಕ ದೈವ. ಈಗ ಇವರೆಲ್ಲ ಇದ್ದಾರೆ, ಗಿಳಿಯಾರ್ರವ್ರೆ, ನೀವು ನಿಮ್ಮ ಸ್ನೇಹಿತರ ಪಿಕ್ಚರ್ ನಲ್ಲಿ ಇರುವಂತಹ ಕೆಲವು ಬಗ್ಗೆ ಸಹ ನಮ್ಗೆ ಉತ್ತರ ಕೊಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಖಾಲಿ ಆವೇಶದ ಬಗ್ಗೆ ಮಾತಾಡ್ತಾರೆ, ಬಹುಶಃ ಅವ್ರು ಕೊಡ್ಲೂಬಹುದು. ಅದು ಆ ಚಿತ್ರತಂಡವರನ್ನ ಗಮನಿಸಿ ಅದ್ರ ಬಗ್ಗೆ ಹೇಳಿಕೆಯನ್ನ, ಅಂದ್ರೆ ನೀವು ಏನು ನಿರೀಕ್ಷೆ ಮಾಡ್ತಿರುವಂತ ವಿಡಿಯೋ ಹೇಳಿಕೆಯನ್ನ ಅವರು ಕೊಡ್ಲೂಬಹುದು, ಕೊಟ್ಟರೆ ಒಳ್ಳೇದು. ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದ್ರೆ ಆಹ್ವಾನ ಆದ ವಿಷಯದ ಬಗ್ಗೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ
ನಿಮಗೆ ಉದಾಹರಣೆಗೆ ಇಶಾ ಫೌಂಡೇಶನ್ ಆ ಮೆಡಿಟೇಷನ್ ಸೆಂಟರ್ ಒಳಗಡೆ ಹೋದಾಗ ನಾನು ಕೆಲವರಿಗೆ ಅಲ್ಲಿ ಆಕರ್ಷಣೆ ಆದಂತ ಅನುಭವಗಳನ್ನ ನಾನು ನೋಡಿದ್ದೇನೆ. ಅವ್ರು ನಾಟಕ ಮಾಡ್ತಾ ಇದ್ದದ್ದಲ್ಲ, ಯಾಕಂದ್ರೆ ಅಲ್ಲಿ ವಿಡಿಯೋ ಅಥವಾ ಮೊಬೈಲ್ಗೆ ಅವಕಾಶನೂ ಇರ್ಲಿಲ್ಲ. ಅಂದ್ರೆ ನಿಜವಾಗಿಯೂ ಕೆಲವರಿಗೆ ಒಂದು ಆಕರ್ಷಣೆ ಆಗ್ತದೆ ಕೆಲವು ಸಂದರ್ಭಗಳಲ್ಲಿ. ಆ ದೈವಗಳ ಅಲ್ಲಿ ತೆರೆಯ ಮೇಲೆ ಆಡಿ ಬರುವಾಗ ಇವರ ಮೈಂಡ್ ನಲ್ಲಿ ಒಂದು ಕನೆಕ್ಟ್ ಆಗಿ ಆಗುವಂತದ್ದು. ಆದ್ರೆ ನಾಟಕ ಮಾಡುವವರ ಬಗ್ಗೆ ನಮ್ದು ವಿರೋಧ ಇದೆ, ಸತ್ಯವಾಗಿಯೂ ವಿರೋಧ ಇದೆ. ಓಕೆ ಸರಿ, ಬರ್ತೇನೆ. ಮತ್ತಷ್ಟು ಕರೆಗಳಿದೆ, ದಯಮಾಡಿ ಕ್ಷಮಿಸಿ, ನಾನು ಬಹಳಷ್ಟು ಕರೆಗಳನ್ನ ಹೋಲ್ಡ್ ಮಾಡಿಟ್ಟಿದ್ದೀನಿ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ. ಉಜಿರೆಡ್ದು ಈಗ ಬುದಾರ? ರಾಜೇಶ್. ಎಸ್ ಸರ್, ಮಾತಾಡಿ ಸರ್. ಪಾತಿರ್ಲೆ ಹಲೋ. ಪಾತಿರ್ಲೆ. ಹಲೋ. ಪಾತಿರ್ಲೆ ಸರ್, ಇದನ್ನ ಜಾಸ್ತಿ ಡ್ರಾಗ್ ಅನ್ನ ಕಾಲ್ ಕಟ್ ಮಾಡ್ಪೋ, ಸಾರಿ. ಓಕೆ, ಸಾರಿ, ಕಟ್ ಮಾಡಿ. ನೆಟ್ವರ್ಕ್ ಇಶ್ಯೂಸ್, ಕಟ್ ಮಾಡಿ. ಓಕೆ ದಯಮಾಡಿ ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಜೊತೆಗೆ ತಾವು ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ದಯಮಾಡಿ, ಯಾಕಂದ್ರೆ ಬಹಳಷ್ಟು ಕರೆಗಳಿದೆ, ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ, ಸಾರಿ ಫಾರ್ ದಟ್. ಎಸ್ ಸರ್, ಈಗ ಎಸ್ ಸರ್, ಇತ್ತೆ ಸಿಕ್ಸ್ ಸೆನ್ಸ್ ಬಗ್ಗೆ ಪಾತೀರಿ ಗಿಲಿಯರ್ ಸಿಕ್ಸ್ ಸೆನ್ಸ್ ಬಗ್ಗೆ ಎಂಕಲೆಗೆ ಖಾಲಿ ದೈವಾರಾಧನೆ ಮಾತ್ರ ವಿಚಾರ ಅತ್ತಂದೆ, ಬಾಕಿದಂಗ್ಲ ಆಧ್ಯಾತ್ಮಿಕತೆ ಬಗ್ಗೆ ಕೆಲವೊಂದು ವಿಚಾರಗಳು ಗಮನ ಇದೆ, ಕೆಲವೊಂದು ವಿಚಾರ ಮಂಡಿಸಾವ್ ಕೆಲವೊಂದು ಸರ್ತಿ ದಯಕನ್ನ ದೇಹುಡುಪುನಂಚಿನ ಷಟ್ಚಕ್ರ ಮೂಲಾಧಾರದ ಬತ್ತಿನ ಸಹಸ್ರಾರ ಮುಠ ದೈವಾರಾಧನೆಗೆ ಸಂಬಂಧಪಟ್ಟಿನ ಶಕ್ತಿಗಳು ಮಾತ್ರ ಜಾಗೃತಿ ಆಪುನ ಐತೊಟ್ಟಿಗೆ ಪಾತ್ರಿಗಳು ಆ ಮಟ್ಟೊಡಿ ಏರುನಂಚಿನ ಸಂಪ್ರದಾಯ ಬರ್ಪುನು ಅಕಲ್ ಕೊರ್ನಂಚಿನ ಭೂತ ವರ್ತಮಾನ ಭವಿಷ್ಯತ್ ಮೂಜಿಲ ಕಾಲೋಡು ವಿಶೇಷವಾಯಿನಂಚಿನ ವಿಚಾರ ಇತ್ತಿನ ಭೂತ ಕಾಲೋಡು ದಾದಾತನ ವರ್ತಮಾನ ಕಾಲೋಡು ಇತ್ತ ದಾದಾ ಒಂದುಂಡು ಭವಿಷ್ಯತ್ ದಾದಾಪುನ ಮನ್ಪಿನೇನು ದೈವ ಖಂಡಿತವಾದಲ ಕೊರಪಿನಂಚಿನ ನುಡಿಟ್ಟು ಅವು ಕಾಡೆ ಮದಿತಿನೇನು ಬಯ್ಯದೊಲೆ ಕೊಡೆತ್ತ ಅದು ಕೊರ್ತಿನಂಚಿನ ಸೂರ್ಯ ಉದಯ ಕೊರ್ನಂಚಿನ ನುಡಿ ಸೂರ್ಯ ಅಸ್ತಂಗತಾಪಿನ ಉಲೈ ನೆನನೆ ಪೊಡಿಪೋದು ಕಿರಂಚಾವಡು ಅಂಡ ಸತ್ಯವನ್ನು ಸತ್ಯತ್ಯಲಗ ತೆರಿಪಾವೆ ಅಂತ ಪನ್ನೊಂ ಬರ್ಪಿನ ದೈವದ ಕೊಡಿಯಟ್ಟಿಟ್ಟು ಬರ್ಪುನು ನನ್ನೊಂಜಿ ವಿಚಾರ ಪಿರಿಪಿನಂಜಿನ ಗಲಿಗಡಿ ಚೆಂಡಲ್ನ ಕಂಡೊಲ್ನ ಏರು ಒಟ್ಟಿಗೆ ದಂಟ್ಪೆನ ಪೊತ್ತವನಂಜಿನ ನಂದಾದೀಪುನೆಯಪ್ಪ ತೆಕ್ಕಾಯಿರ ಬರ್ಪೆನ ಅವಾಗ ಆಯನ ತರಮಂಡ ಯಾನ ಪತ್ತವೇ ಬನ್ಪನಂಜಿನ ನುಡಿ ಕಟ್ಟು ವಿಶೇಷವಾದ ದೈವದ ಕೊಡಿಯಡಿಟ್ಟು ಬರ್ಪಿನ ವಿಶೇಷ ಐಟ್ಲ ಅವ್ರ ಪನ್ನಂಚಿನ ವಿಚಾರ ಇತ್ತೆ ಮೂಢನಂಬಿಕೆಗೆಲ್ಲ ಮೂಲನಂಬಿಕೆಗೆಲ್ಲ ಮಸ್ತ್ ವ್ಯತ್ಯಾಸ ಉಂಟು. ಎಂಕಲ್ ಪಿದಾರ್ದಿಂದ ಆದಕ್ಕೆ ಎಂಕಲ್ನ ಮೂಲನಂಬಿಕೆ ಒರಿಪಯರಿಗೋಸ್ಕರವಾದ ಕ್ಷಮಿಸೋಡಿ ದಯಪಣಗೆ ಇಂಟರಪ್ಟ್ ಮಾಡ್ತೀನಿ. ಎನ್ನೆಲ್ಲ ವಿಚಾರವೇ ಮೂಢನಂಬಿಕೆ ಉಪ್ಪರ ಮೂಲನಂಬಿಕೆ ಒರಿಯೋಡು ಬನ್ನ ಕಾನ್ಸೆಪ್ಟ್ ಇಡಿ ಅಂತ ದಯಪನ ತುಲೆ ಅಲ್ಪ ಮೇಟ್ ಬರ್ಪುಣ ಬನ್ನ ಎಂಕ್ಲಿಗೆ ಬೇಜಾರಾಪುಂಡು ದಯಪಣ ಎಂಕಲ್ನ ಇಲ್ಲ ಏನ್ ಪನ್ನ ಹೆಂಗ್ ಗೊತ್ತು ಜಡನೇಕೇನು ನಮ್ಮ ಪ್ರಕಾರ ಮೇಟ್ ಬರ್ಪುಣ ಓಲ್ ಪನ್ನಾಗ ಒಂಜ ಎದುರು ಕಲ್ಲು ಪೋಡು ದೈವದ ಪಾಪೆ ಪೋಡು ಅತಡ ತಿರ್ತು ಮಣ್ಣದ ಶಕ್ತಿ ಪುಣ್ಣ ಆ ಮಣ್ಣಿಡ ನಲ್ತನ ಪನ್ನಾಗ ಅತ ಮಣ್ಣು ಹಿಡಿತನ ಪನ್ನಾಗ ದೈವ ಮೇಟ್ ಬರ್ಪುಣ ಆವೇಶ ಮಾಡೋಣ ಆ ಜಾಗದ ದೈವ ನಂಬಿಕೆ ಅಂದತೆ ಮೂಲನಂಬಿಕೆದ ತಾಯಿ ಬೇರೆಗೆ ನಂಗೆ ಪೆಟ್ಟಾಗಿರವಲ್ಲಿ ವಟವೃಕ್ಷ ಏತುಮಲ್ಲ ವೃಕ್ಷ ಅನ್ನಂದಾಣ ಲೈಕ್ ತಾಯಿಗೆ ಬೇರೆಗೆ ಪೆಟ್ಟುದಾಣ ಏತುಮಲ್ಲವಾಯಿ ನಂಚಿನ ವಟವೃಕ್ಷಲ ಮಗುರುಡು ಇನ್ನು ದಾದಕ್ಕೆ ಅನ್ನಗ ಮೂಲ ನಂಬಿಕೆದ ಆರಾಧನೆ ನಡೆದು ಆಧಾರದ ಹತ್ರ ನಮಗೆ ಇನ್ನು ಬದುಕೊಂದಿಲ್ಲ ನಂಗೆ ಆ ವಟವೃಕ್ಷ ಮಾತಿರ ನೀರೆಲ್ಲ ಅದು ಉಂಟುದು ನಮ್ಮ ಕರ್ತವ್ಯದಾದ ಅಂದಕ್ಕೆ ಅನ್ನಗ ಈ ವಟವೃಕ್ಷಗೂ ಮೊದಲಿಗೆ ನೀರು ಮಾಯ್ತದೆ ಆ ವಟವೃಕ್ಷ ಆಲಾ ಬಂದಿಲ್ಲಕ ನಮ್ಮ ಜೋಪಾನ ಮಲ್ಪನ ನಮ್ಮ ಕರ್ತವ್ಯ ಮೂಲನಂಬಿಕೆದ ತಾಯಿ ಬೇರು ಸಂರಕ್ಷಣೆ ಮಲ್ಪನವು ನಮ್ಮ ಇಡೀ ತುಳುವೇರ್ನ ಐಟ್ಲ ಇಡೀ ದೈವಾರಾಧಕರ ನಮ್ಮ ಕರ್ತವ್ಯ ಒಂಜಿ ವೇಳೆ ಈ ವಟವೃಕ್ಷಗೂ ದಾದಾಂಡಲ ಪೆಟ್ಟಾಪನುಂದಾಂಡಗ ಅವೇನು ಜೋಪಾನ ಮಲ್ಪನ ನಮ್ಮ ಕರ್ತವ್ಯ ನಂಗೆ ದಾಯಕ್ಕೆ ಅನ್ನಗ ಅವು ಅಪ್ಪೆ ನುಪ್ಪು ಕೊಡ್ತನು ಆಶ್ರಯ ಕೊಡ್ತನು ನೆರಳು ಕೊಡ್ತನು ನಂಗೆ ಬದುಕು ಕೊಡ್ತನು ದೈವ ಆಕರ್ಷಣೆ ಆಪುಂಡ ಹೆಜ್ಜಿ ದಾಯಕ್ಕೆ ಅನ್ನಗ ಒರಿಪವನ ನಮ್ಮ ಕರ್ತವ್ಯ ನಮ್ಮ ದಾಯಿನಿ ಪಾತ್ಯರೊಂದಿಲ್ಲ ಅಂದಕ್ಕೆ ಅನ್ನಗ ಮೂಢನಂಬಿಕೆಗಳ ಮೂಲನಂಬಿಕೆಗೆ ಒಪ್ಪುನಂಚಿನ ರೀತಿಯ ಗರ್ಜನೆ ಅರಣ್ಯ ಆಯ್ನಂಚಿನ ವಿಚಾರ ಖಂಡಿತವಾದಿಲ್ಲ ಪ್ರತಿವರಿಯಗಲ ಆಯನಂಚಿನ ಆಕಲ್ನ ವಾಕ್ ಸ್ವಾತಂತ್ರ್ಯ ಮಾತಿರೆಗಳುಂಟು ನಮಕ್ ಆಯ್ತ ಬಗ್ಗೆ ಅಪಚಾರ ಅನ್ನಗಲ್ಲ ಬರ್ಪೆ ವಿಷಯ ಬರ್ಪೇನ ದಾಯಕ್ಕೆ ಅನ್ನಗ ದೈವಾರಾಧನೆ ಬನ್ನಾಗ ಎಕಡೆ ಸುರುಕೆ ಪೀಟಿಗೆ ಎಡ್ಬಂಡೆ ಮಾತಕಟ್ಟಿಟ್ಲ ಆಕರ್ಷಣೆ ಆಪಿನ ವಿಷಯ ಹತ್ತು ಅಂಚ ಇತ್ತೆ ಯಾನು ಸಾಧಾರಣ ಇರಗ ದಕ್ಷಿಣದ ಬತ್ತಿನಂಚಿನ ಉತ್ತರ ಸಾಧಾರಣ ವಂಚಿನ ದೇಶ ಸಂಚಾರ ಮಲ್ತಿನಿಟ್ಲ ನಮ್ಮ ಕನ್ಯಾಕುಮಾರಿ ಇಟ್ಲ ಬೋತಾನ ಅಲ್ಪನಕ್ಕೆ ವಿಶೇಷವಾಯಿನಂಚಿನ ಆರಾಧನಾ ಪರಂಪರೆ ತಮಿಳ್ನಾಡದ ಆರಾಧನಾ ಪರಂಪರೆ ಎಂಚುಂಡು ಉತ್ತರ ಕನ್ನಡದ ಆರಾಧನಾ ಪರಂಪರೆ ಎಂಚುಂಡು
ಇತ್ತ ಉತ್ತರ ಕನ್ನಡ ಅಂಚಿ ಬೋಣುಂದನ ಇತ್ತ ಗಾನಗ ದಕ್ಷಿಣ ವಿಶೇಷವಾನಿಂಚಿನ ಗಾನಗ ಬುರೋಟು ಇಂಚಿನ ಒಂಜಿ ಆಕರ್ಷಣ ಆಪಿನ ಒಂಜಿ ಆಕರ್ಷಣ ಶಕ್ತಿಲೇನು ಮತ್ತು ಬತ್ತದ ಅಂಚಿನ ಆಕರ್ಷಣ ಅಂತ ಕೊಣದ ಬುಡುಪಿನ ಅಂಚಿನ ಒಂಜಿ ಸಂಪ್ರದಾಯ ಉಂಡು ಅಲ್ಪ ಅಲ್ಪ ಗುರುಕುಲವಿನ ಮಾತ ನಿವಾರಣೆ ಮಲ್ಪೇರು ವೈದ್ಯನಂಚಿನ ಶಕ್ತಿಲೇನು ಮಾತ ಆಯ್ನ ವೈದ್ಯನಂಚಿನ ಶಕ್ತಿನ ಆಹ್ವಾನವಿನ ಮಾತ ನಿವಾರಣೆ ಆಪುಂಡು ಮುಕ್ಕ ನನದಾದ ಕೆನ್ನಗ ಒಂದು ಅಂಚಿನ ಕ್ಷೇತ್ರತ್ ಟಿನಿಮ ಥಿಯೇಟರ್ ಒಂದು ಬನ್ನಗ ಅಂಚಿನ ಕ್ಷೇತ್ರತ್ ಒಂದು ಅವು ಥಿಯೇಟರ್ ಖಾಲಿ ಒಂಜಿ ದೃಶ್ಯ ಮಾಧ್ಯಮದ ತೋಪಿನ ಅಂಚಿನ ಮನೋರಂಜನೆಗೆ ತೋಪಿನ ಅಂಚಿನ ಒಂಜಿ ಸಿನಿಮಾ ಇಟ್ಲ ಆಪರೇಷನ್ ಮಲ್ಪೋನು ಒಂದು ವನ್ಪನಮ ಒಂಜಿ ಚಿಕಿತ್ಸೆ ಮಲ್ಪೋನು ಶಸ್ತ್ರಚಿಕಿತ್ಸೆ ಓಲು ಮಲ್ಪೋಡು ಮಲ್ಪಡ ಏನಂಚಿನ ಜಾಗಿಡೆ ಮಲ್ಪೋಡು ನಂಗೆ ಆಪರೇಷನ್ ಥಿಯೇಟರ್ ಎಡೆ ಮಲ್ಪೋಡು ಬಯಲು ಪ್ರದೇಶ ಮಲ್ತಣ್ಣ ದಾದಾಪು ಅದೇ ಕರೆಕ್ಟ್ ಆ ಪ್ರದೇಶಡು ಆ ಕ್ರಿಯೆನ ಎಂಚ ಮಲ್ಪೋಡ ಅವೇ ಪ್ರದೇಶ ಮಲ್ತನ ಸರಿ ಬಯಲು ಪ್ರದೇಶ ಮಲ್ತಣ್ಣ ಶಸ್ತ್ರಚಿಕಿತ್ಸೆ ಕೈಕಾಲು ಬೋವು ಒಂದು ಜಾಗೃತಿ ಅವಡೊಂದು ಆಯ್ನೆಟ್ಟ ಹತ್ರ ಸರಿ ಒಂಜಿ ವಿಚಾರನು ಅವನ ಸಮರ್ಥನೆ ನಮ್ಗೆ ಮಲ್ತಂದು ಬೋಲಿ ಅಣ್ಣ ಮೂಲ ಬೇರುಗ ಮೂಲ ತಾಯಿ ಬೇರುಗ ನಮ್ಮ ಹಿರಿಯ ಆಕಲಿಂಚ ಮಲ್ತೇರ ಅವೇನು ತೋಡಪ್ಪ ಮೂಲಡು ದಾದ ವ್ಯತ್ಯಾಸ ಆದ ಬೋತನು ವ್ಯತ್ಯಾಸ ತಾಯಿಕೆನ್ನಾಗ ನಮ್ಮ ದಾಯ ಪಾತಿರುವ ದಾಂದಕ್ಕೆನ್ನಾಗ ತುಳುನಾಡ್ದು ಒಂಜಿ ಸಂಪ್ರದಾಯ ಉಂಡು ಒಂಜಿ ವೇದ ಸುಲ್ಲ ಅನ್ನಲ್ಲ ಗಾದೆ ಸುಲ್ಲ ಪೂಜೆ ಉಚ್ಚು ಕೆರಿನಾಯಗಲ ದೋಷ ತುಯಿನಾಯಗಲ ಕೊಟ್ಟ ಅಂತ ನಮ್ಮ ತೂದು ಮನಿ ಪಂದ ಕೊಲ್ಲೆ ರಾಪುಜಿ ಈ ವಿಷಯ ಆಯ್ನಟ್ಟ ಹತ್ರ ಎಂಗ್ಲು ಮನಿಪಿನ ಅಂಚಿ ಇತ್ತಿನ ಜಾಗಿಲಡೆ ನಮ್ಮ ಮುಂಚೆ ಜಾಗೃತಿ ಆದ ದಯಕೆನ್ನಾಗ ಸಿನಿಮಾ ಒಂಜಿ ಪ್ರಾರಂಭ ಅನ್ನಗ ಸಿನಿಮಾ ಥಿಯೇಟರ್ ಸುರ ಮದ್ಯಪಾನ ಮಲ್ಪನ ಸಿಗರೇಟ್ ಬರ್ಪುನ ಅನ್ನಗ ಒಂದು ಆರೋಗ್ಯಕ್ಕೆ ಹಾನಿಕಾರ ಅಂತ ಇಂಚಿನ ಒಂಜಿ ಸನ್ನಿವೇಶ ಇಂಚ ಉಂಡು ನನಗೆ ಸುರುಕೆ ಟೈಟಲ್ ಮಾಡೋಡಪ್ಪ ಜಾಗೃತಿ ಅದು ಉಪ್ಪುಲೆ ನಿಖಲ ಒಂಜಿ ದರ್ಶನ ಬರ್ಪುಂಡ ಆಕರ್ಷಣೆ ಬರ್ಪುನುಂದಂಡ ತೂಪಿನಡೆ ಬರ್ಚಿ ಕೇಮಣನೆ ಬರ್ಚಿ ಅಂಚಿತನ ಗಮನ ಇಂಚಿತನ ವಿಚಾರ ಅಚ್ಚನ ಅಂಡ ಐಕೊಂಜಿ ಒಂಜಿ ಜವಾಬ್ದಾರಿನಿಗೆ ತೊಂಡ ಅಂಚಿತನ ಒಂಜಿ ಆಕರ್ಷಣೆ ಆಪುನುಂದಂಡ ಐಕೊಂಜಿ ಸಂಬಂಧ ಪಟ್ಟಿನ ಫಿಲ್ಮ್ ಇಂಡಸ್ಟ್ರಿ ದಕ್ಕಲ ಐಕೊಂಜಿ ಜವಾಬ್ದಾರಿಗೆ ತೊಂದು ಉಂತವನ ಕರ್ತವ್ಯ ಜವಾಬ್ದಾರಿ ಬಗ್ಗೆ ನೆನಪಾಯ್ತು ಸರ್ ಒಂದು ವಿಚಾರ ದಯಮಾಡಿ ಕ್ಷಮಿಸಿ ಈಗ ಗಿಳಿಯರ್ ಸರ್ ಏನಾಯ್ತು ಅಂತ ಹೇಳಿದ್ರೆ ನಿನ್ನೆ ದಿನ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಹೊಂಬಾಳೆ ಚಿತ್ರತಂಡ ಆ ಪೋಸ್ಟ್ ಅನ್ನ ಹಾಕಿ ತದನಂತರ ಡಿಲೀಟ್ ಅನ್ನ ಮಾಡ್ತಾರೆ ಅಂದ್ರೆ ಅದರಲ್ಲಿ ಕಾನೂನು ಕ್ರಮ ಕೈಗೆತ್ತಿಕೊಳ್ಳಲಾಗುವುದು ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಯಾರು ಈ ರೀತಿ ಮಿಸ್ಬಿಹೇವ್ ಮಾಡ್ತಾರೆ ಅನುಚಿತವಾಗಿ ವರ್ತನೆಯನ್ನ ಮಾಡ್ತಾರೆ ಈ ರೀತಿ ಅಪಹಾಸ್ಯ ಮಾಡ್ತಾರೆ ಅವ್ರ ಮೇಲೆ ಅದನ್ನ ಡಿಲೀಟ್ ಮಾಡಿ ಮತ್ತೊಂದು ಪೋಸ್ಟ್ ಅನ್ನ ಹಾಕ್ತಾರೆ ಅಂದ್ರೆ ಏನು ಯಾತಕ್ಕೋಸ್ಕರ ಈ ಒಂದು ದ್ವಂದ್ವ ನಿಲುವು ಅನ್ನುವಂಥದ್ದು ಅದರಲ್ಲಿ ಈ ರೀತಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಅನ್ನುವಂಥ ವಿಚಾರಗಳು ಬರಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಏನಿದು ವಿಚಾರ ಯಾಕೆ ಈ ರೀತಿ ಡಬಲ್ ಸ್ಟ್ಯಾಂಡ್ ಈಗ ಅಲ್ಲಿ ಅದು ಹೊಂಬಾಳೆ ಫಿಲ್ಮ್ ಏನು ಪ್ರೊಡಕ್ಷನ್ ಸೆಂಟರ್ ನ ಟೆಕ್ನಿಕಲ್ ಇಶ್ಯೂಸ್ ಇರಬಹುದು ಸಾರ್ವಜನಿಕವಾಗಿ ಕಾನೂನು ಕ್ರಮವನ್ನ ಕೈಗೊಳ್ಳಿಕ್ಕೆ ಅವರಿಗೆ ಅವಕಾಶ ಇಲ್ಲದೆಯೂ ಇರಬಹುದು ಈಗ ಸಹನಾ ಕುಂದರ್ ಅವರು ಒಬ್ರು ಅಡ್ವೊಕೇಟ್ ಅವ್ರಿಗೆ ಗೊತ್ತಿರಬಹುದು ಅದು ಅದ್ರ ಬಗ್ಗೆ ನಾನೇನು ಹೇಳಲಾರೆ ನನಗೆ ಅದ್ರ ಬಗ್ಗೆ ಯಾವ ಅಭಿಪ್ರಾಯವೂ ಇಲ್ಲ ಅವರು ಒಂದು ಸ್ಪಷ್ಟೀಕರಣವನ್ನ ಅವರು ಅಧಿಕೃತವಾಗಿ ಹೊರಡಿಸಿದ್ದಾರೆ ಅನ್ನುವಂಥದ್ದು ಸ್ವಾಗತಾರ್ಹ ಅದರಲ್ಲಿ ವರ್ಡ್ಸ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರಬಹುದು ಅಂದ್ರೆ ಸಾರ್ವಜನಿಕವಾಗಿ ಕಾನೂನು ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಅವರಿಗೆ ಆ ರೈಟ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಅದೇನೋ ಇರ್ಬೋದು ಅದ್ರ ಬಗ್ಗೆ ನಾನೇನು ಹೇಳಲಾರೆ ಓಕೆ ಎಸ್ ಸರ್ ಬರ್ತೀನಿ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ನಮಸ್ತೆ ಎಸ್ ಸರ್ ತಮ್ಮ ಹೆಸರು ಎಲ್ಲಿಂದ ಸರ್ ಇದು ಪೆರುವಿಂದ ಬಾಲಕೃಷ್ಣ ಪೂಜಾರಿ ಅಂತ ನಮಸ್ತೆ ಮಾತಾಡಿ ಸರ್ ಏನ್ ಹೇಳ್ತೀರಿ ಈಗ ನಾನು ಹೇಳುವುದನ್ನ ನೀವು ಆಗ ಒಂಥರ ಹೇಳಿದಿರಿ ಈಗ ಭೂತ ಕಟ್ಟುವವರು ಒಂದು ದರ್ಶನ ಬಂದ್ರೆ ಅವರಿಗೆ ನಮಗೆ ಒಂದು ಭಕ್ತಿ ಇರ್ತದೆ ಎಲ್ಲ ಇರ್ತದೆ ಈಗ ಅವರು ಪಿಕ್ಚರ್ ನಲ್ಲಿಗೆ ಮಾಡಿದ್ರೆ ಅದ ದರ್ಶನಕ್ಕೆ ಅದು ಎಲ್ಲ ಒಂದು ಇದು ಮಾಡಿದ್ರೆ ನಮ್ಮ ಭಕ್ತಿ ಎಲ್ಲ ಕಡಿಮೆ ಆಗ್ತದೆ ನೀವು ಅದನ್ನೇ ಗಿಲಿಯಾರ್ ಅವ್ರ ಹತ್ರ ಹೇಳಿದ್ರಿ ಆಗ ಕರೆಕ್ಟ್ ಈಗ ಒಂದು ನಾವು ಶಾಲೆಯಲ್ಲಿ ಏನಾದ್ರು ನಾಟಕದಲ್ಲಿ ಏನಾದ್ರು ಮಾಡಿದ್ರೆ ತುಂಬಾ ಪ್ರತಿಭಟನೆ ಯಾವುದೆಲ್ಲ ಬಾರಿ ದೊಡ್ಡದಾಗಿ ಮಾಡ್ತಾರೆ ಅದನ್ನೇ ಇವರು ಮಾಡಿದ್ರೆ ಅದು ಸರಿಯೋ ಅಂತ ಇವರು ಕೆಲವು ಕೇಳ್ತಾ ಇದ್ದೀರಿ ಸರಿಯಾ ಅಂತ ಹೇಳಿ ಇವ್ರು ಮಾಡಿದ್ರೆ ಸರಿಯಾ ಅಂತ ತಾವು ಕೇಳ್ತಾ ಇದೀರಿ ಅಲ್ವಾ ಓಕೆ ಸರಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಎಸ್ ಸರ್ ಜೊತೆಗೆ ನಾನು ಬರ್ತೀನಿ ಮತ್ತೊಂದು ಕರೆ ಇದೆ ಬಿಫೋರ್ ದಟ್ ಈಗ ಎಸ್ ಸರ್ ಸಹನಾ ಅವ್ರ ಪ್ರಶ್ನೆಗಳಿದೆ ಕೊನೆಯದಾಗಿ ಅಲ್ಲ ನಾನು ಏನ್ ಹೇಳೋದಂದ್ರೆ ಈ ಫಿಲ್ಮ್ ಅಲ್ಲೂ ಲೂಪ್ ಹೋಲ್ಸ್ ಇದೆ ತುಂಬಾ ಮಂದಿ ನಮ್ಮ ಹತ್ರ ಏನ್ ಕೇಳ್ತಾರೆ ಅಂದ್ರೆ ಸಿನಿಮಾದಲ್ಲಿ ದೈವಕ್ಕೆ ಎಲ್ಲಿ ಅವಹೇಳನ ಆಗಿದೆ ಇದು ಬಹಳ ದೊಡ್ಡ ಪ್ರಶ್ನೆ ಸದ್ಯಕ್ಕೆ ನಡೀತಿರೋದು ಗುಳಿಗ ಅನ್ನೋದು ನಾವು ಅಂದುಕೊಂಡಷ್ಟು ಸುಲಭ ದೈವ ಅಲ್ಲ ಈ ಪೆದ್ದಿ ಬಂಜಿನ ಪೊಂಜೋವು ಜೋಕುಲು ಪೆತ್ತ ಕೈ ಕಂಜಿ ಒಂದು ಅಡ್ಡ ಇಜ್ಜಿ ಗುಳಿಗಾಗ
ಪೂರ ಆಹಾರಗೆ ಅಷ್ಟು ಗಾಂಭೀರ್ಯ ಮತ್ತು ಅಷ್ಟು ಭಯಭಕ್ತಿ ಇರುವಂತಹ ಒಂದು ದೈವ ಇದ್ರೆ ಅದು ಗುಳಿಗ. ಹಿಂದಿನಲ್ಲಿ ಈ ಗರ್ಭಿಣಿ ಹೆಂಗಸರು ಮತ್ತು ಮಕ್ಕಳು ಆ ಕೋಲವನ್ನ ನೋಡ್ಲಿಕ್ಕೆ ಇರ್ಲಿಲ್ಲ, ಕೇಳಿ ಹಿರಿಯರ ಹತ್ರ, ಅಷ್ಟು ಭಯ ಇತ್ತು. ಈಗ ಆ ಕೋಲವನ್ನ ಪೂರ್ತಿ ನೀವು ಸೀಮಾ ಥಿಯೇಟರ್ ಅಲ್ಲಿ ತೋರಿಸಿ ಇಡೀ ಕರ್ನಾಟಕಕ್ಕೆ ತೋರಿಸ್ತೇವೆ, ಪ್ರಪಂಚಕ್ಕೆ ತೋರಿಸ್ತೇವೆ, ಅದನ್ನ ಹಿಂದಿಯಲ್ಲೊಂದು, ಮಲಯಾಳಂ ಅಲ್ಲೊಂದು, ತಮಿಳಲ್ಲೊಂದು ಮಾಡಿದ್ರೆ ನಾವೆಲ್ಲಿ ಹೋಗೋಣ? ನಾವು ಆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದೇವಲ್ಲ. ಅದಕ್ಕೆ ಈಗ ದೈವಾರಾಧನೆ ಕಟ್ಟುಕಟ್ಟಳೆ ಸುಲಭ ಅಂತ ಅನ್ಕೊಂಡಿದ್ದೀರಾ? ಎಲ್ಲೆಲ್ಲೋ ಆಗದ ನ್ಯಾಯ ತೀರ್ಮಾನವನ್ನ ಮಾಡಿದ್ದು ನಮ್ಮ ದೈವಗಳು. ಯಾವುದ್ರಲ್ಲೂ ಆಗದ ನ್ಯಾಯ ತೀರ್ಮಾನ ಮಾಡಿದಂತಹ ನ್ಯಾಯದ ಕಟ್ಟುಕಟ್ಟಳೆಯನ್ನ ಇವತ್ತು ಎಲ್ಲ ನಿಯಮಗಳನ್ನ ಮೀರಿ ತಗೊಂಡೋಗಿದ್ದಾರೆ. ಆ ಚೌಂಡಿ ಫಿಲ್ಮ್ ನಲ್ಲಿ ಈ ರಕ್ತವನ್ನ ಮುಖಕ್ಕೆ ಇದು ಮಾಡೋದು, ಮತ್ತೆ ಒಂದೇ ಸಲಕ್ಕೆ 3-4 ದೈವಗಳು ಬರೋದು, ಆ ಹೀರೋಯಿನ್ ತಲೆಯನ್ನ ತಿರುಗಿಸೋದು, ಕಿನ್ನಿ ಪೆರಡೆ ಅಂತ ಒಬ್ಬ ಹುಡುಗಿಯನ್ನ ಕರೆಯೋದು, ಇದಿಲ್ಲ ರೀ. ಅಳಿಯ ಕಟ್ಟಿನ ಸಂಪ್ರದಾಯ ಇಲ್ಲಿ ಎಷ್ಟಿದೆ ಅಂದ್ರೆ ತುಳುವನಾಡಿನಲ್ಲಿ ಹೆಣ್ಣನ್ನ ಮೀರಿ ಇದು ಕಿನ್ನಿ ಪೆರಡೆ ಅಂತ ಸಂಬೋಧನೆ ಇದೆ. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ. ಇದು ಖಾಲಿ ಫಿಲ್ಮ್ ನ ಲೂಪ್ ಹೋಲ್ಸ್ಗಳು. ಫಿಲ್ಮ್ ನಲ್ಲಿ ಏನಾಗಿದೆ ಅಂತ ಕೇಳೋರಿದ್ದಾರೆ. ಈ ಹಿರಿಯರ ಹತ್ರ ನೀವು ಈಗ ಯಾರು ದೈವ ನರ್ತಕರಿದ್ದಾರೆ, ದೈವ ಚಾಕ್ರಿ ಮಾಡ್ತಿದ್ದಾರೆ, ದೈವದ ಬರ್ಕೆ ಗುತ್ತು, ಇವರ ಹತ್ರ ಎಲ್ಲ ಕೂತು ಕೇಳಿದ್ರೆ ನಿತಿನ್ ರವ್ರೆ ಯಾರಿಗೂ ಇದಕ್ಕೆ ಒಪ್ಪಿಗೆ ಇಲ್ಲ. ಇದು ಸ್ಪಷ್ಟ. ಯಾರಿಗೆ ಒಪ್ಪಿಗೆ ಇದೆ ಅಂತ ಇದೆಯೋ ಅವರ ಹೆಸರನ್ನ ಹೇಳಿ, ನಾವು ಅವ್ರ ಮುಂದೆ ನಿಂತು ಮಾಧ್ಯಮದಲ್ಲಿ ನಿಂತು ಕೂತು ಹೇಳಿ ಅವರು ಇಲ್ಲ ನಾವು ಸರಿ ಹೇಳಿದ್ದು ಅಂತ. ಅಥವಾ ಬೆಳಿಗ್ಗೆ ಎದ್ದು ಅವರು ಸ್ನಾನ ಮಾಡಿ ಅವರ ದೈವದ ಮಣೆ ಮಂಚವನ್ನ ಮೊಗಮೂರ್ತಿಯ ಮುಂದೆ ನಿಂತು ಹೇಳಿ, ಈ ರಿಷಬ್ ಶೆಟ್ಟಿ ಅವರು ನಿಜ ಗಗ್ಗರವನ್ನ ಕಟ್ಟಿದ್ದು ಕಾಂತಾರದಲ್ಲಿ, ಅರದಲ್ಲ ಹಾಕಿದ್ದು, ಅವರು ವೇಷಭೂಷಣವನ್ನು ಹಾಕಿದ್ದು ಸರಿ ಅಂತ ಒಬ್ಬ ತುಳುವ ಹೇಳಿ ನನಗೆ. ಈ ನಾಟಕ ಎಲ್ಲ ಬೇಡ. ಈ ಫೇಸ್ಬುಕ್ ನಲ್ಲಿ ರಿಷಬ್ ನನ್ನ ಮೆಚ್ಚಿಸ್ಲಿಕ್ಕೆ, ಗಿಲಿಯನ್ ರನ್ನ ಮೆಚ್ಚಿಸ್ಲಿಕ್ಕೆ ಯಾರು ಕಮೆಂಟ್ ಹಾಕೋದು ಬೇಡ. ಯಾರಿಗ್ ದಮ್ಮಿದೆ ಇದಿಷ್ಟು ಫಿಲ್ಮ್ ನಲ್ಲಿ ಮಾಡಿದ್ದು ಸರಿ ಅಂತ ಹೇಳುವಷ್ಟು ಧೈರ್ಯ ಯಾವ ತುಳುವನಿಗಿದೆ? ಎಸ್ ಗಿಳಿಯರ್ ಸರ್, ಈಗ ಧ್ವನಿ ಬಹುಶಃ ತಮ್ಗೆ ಗೊತ್ತಾಗಿರಬಹುದು, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಡಿಸ್ಕನೆಕ್ಟ್ ಆಗಿತ್ತಾ? ನಾನು ಅಷ್ಟನ್ನ ಹೇಳುದಿಲ್ಲ. ನಾನು ಒಂದು ಶಬ್ದ ಹೇಳ್ತೇನೆ ಬೇಕಾದ್ರೆ. ಭಾರತದೈನ್ ನೆಗೆಪಡ ಹೊಸದೈನು ತೋಡಡ ಅನ್ನುವ ಒಂದು ನಮ್ಮ ಹತ್ರ ತುಳುನಾಡಲ್ಲಿದೆ. ಅಂದ್ರೆ ಯಾವುದು ಹಳತಿದೆಯೋ ಅದನ್ನ ನೀನು ಮೀರಿ ಬದುಕಬೇಡ, ಹೊಸದ್ ಯಾವ್ದಿದೆಯೋ ಅದನ್ನ ಮತ್ತೆ ನೀನು ಅದ್ರಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಡ ದೈವಾರಾಧನೆ ಕಟ್ಟುಕಟ್ಟಳೆಯಲ್ಲಿ ಅಂತ. ಅಂದ್ರೆ ಇದು ಬದಲಾವಣೆ ಮಾಡ್ಲಿಕ್ಕೆ ಸಿನಿಮಾಗಳಲ್ಲಿ ಮಾಡ್ಲಿಲ್ಲ. ಬರ್ತೀನಿ ಗಿಳಿಯರ್ ಸರ್, ಈಗ ವಿಷಯ ನಿಮ್ದು ಡಿಸ್ಕನೆಕ್ಟ್ ಆಯ್ತು, ಅದನ್ನೇ ಸಹನ ಅವರು ಮಾತಾಡಿದ್ರು. ಹೇಳ್ತೇನೆ ಏನಂತ ಹೇಳಿದ್ರೆ, ದೈವಗಳಿಗೆ ಅಪಚಾರ ಆಗಿಲ್ಲ ಅಂತ ಹೇಳಿ ಹೇಳುವಂತದ್ದು ಒಂದು ವರ್ಗ, ಅಪಚಾರ ಆಗಿದೆ ಅನ್ನೋ ಹೇಳುವಂತದ್ದು ಮತ್ತೊಂದು ವರ್ಗ. ಸೊ ಹಾಗಿದ್ದಾಗ ಅವರು ಲಿಸ್ಟ್ ಅನ್ನ ಹೇಳಿದ್ರು. ಏನಂತ ಹೇಳಿದ್ರೆ, ಆ ಚಲನಚಿತ್ರದಲ್ಲಿ ಚಾಮುಂಡಿ ತಾಯಿಯನ್ನ ತೋರಿಸುವಂತದ್ದು, ಅದು ಸಾತ್ವಿಕ, ಸಾತ್ವಿಕ ದೈವ ಶಕ್ತಿ. ಚಾಮುಂಡಿ ತಾಯಿ ಯಾವ ಇರುತ್ತೆ ಅಂತ ಹೇಳಿದಾಗ ರಕ್ತ ಇಲ್ಲ ಸರ್, ಬಹುಶಃ ರಕ್ತ ಇಲ್ಲ ಅಲ್ಲ ಚಾಮುಂಡಿ ತಾಯಿಗೆ. ಕೆಲವು ಕಡೆ ರಕ್ತ ಅವರ ಕೊರಪಿನ ಸಾತ್ವಿಕವನ್ನು ರಾಜಸಲ ನಮ್ಮ ನಡುಂಡು ರಾಜಸ ಗುಣವನ್ನುಂಡು ಸಾತ್ವಿಕ ಸರಿ. ಇತ್ತು ವಿಷಯ ಏನ್ ಹೇಳ್ತಾ ಇದ್ದಾನೆ ಅಂತ ಬಂದಾಗ, ಇಲ್ಲಿ ನೇರವಾಗಿ ಅಲ್ಲಿ ಹೀರೋಯಿನ್ ಅಂದ್ರೆ ಅಲ್ಲಿ ಹೀರೋಯಿನ್ ಅನ್ನ ಕನಕಾವತಿ ಬಹುಶಃ ಎಸ್ ಅವರನ್ನ ಮೇಲಿಂದ ಕೆಳಗೆ ಮಾಡಿ ತಲೆಯನ್ನ ಕಟ್ ಮಾಡುವಂತದ್ದು, ಅಲ್ಲಿ ಏನು ಕಿನ್ನಿ ಪೆರಡ ಅಂತ ಹೇಳುವಂತದ್ದು. ಅಂದ್ರೆ ಈ ರೀತಿಯ ಪದ ಬಳಕೆನ ದೈವಗಳು ಯಾವತ್ತೂ ಕೂಡ ಮಾಡಲ್ಲ ಅನ್ನೋ ವಿಚಾರವನ್ನ ಅವರು ಹೇಳುವಂತದ್ದು. ಮತ್ತೆ ಡಿಸ್ಕನೆಕ್ಟ್ ಆಯ್ತು ಗಿಳಿಯರ ಹೊರತು. ಅವ್ರ ಜೊತೆ ಇದನ್ನ ಕೇಳಬೇಕಾಗಿತ್ತು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಅಲ್ಲಿ ಸಂಹಾರ ಮಾಡುತ್ತಾ ದೈವಗಳು ಸಂಹಾರ ಮಾಡುತ್ತಾ ಕಟ್ ಮಾಡುತ್ತಾ ಜನರು ಅದನ್ನೇ ಕೇಳ್ತಿದ್ದಾರೆ. ಆ ಫಿಲ್ಮ್ ನಲ್ಲಿ ದೈವಾರಾಧನೆಗೆ ಏನ್ ಅಪಮಾನ ಆಗಿದೆ ಹೇಳಿ ಅಂತ ಕೇಳ್ತಿದ್ದಾರೆ. ಆ ರೀತಿ ಕಟ್ ಮಾಡೋದು. ಮತ್ತೆ ನಾನು ಪ್ರಥಮ ಹಂತದಲ್ಲಿ ನಾವು ನೋಡಿದಾಗ ಅಲ್ಲಿ ಗುಳಿಗ ಬಂದು ಯಾವ ರೀತಿ ಅಂದ್ರೆ ಒಂದು ಮಾಯದ ರೀತಿಯಲ್ಲಿ ಸಂಹಾರ ಮಾಡುವಂತದ್ದು ಇತ್ತು. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಒಪ್ಕೊಳ್ಬಹುದಿತ್ತೇನೋ, ಅಂದ್ರೆ ಗುಳಿಗನ ಪೆಟ್ಟ ಅಂತ ಹೇಳ್ತಾರೆ, ಅಂದ್ರೆ ಏನು ಮತ್ತೆ ಸಂಬಂಧ ಚೌಂಡಿ ಮತ್ತೆ ಗುಳಿಗನಿಗೆ ಅಕ್ಕ ಮತ್ತು ತಮ್ಮನ ಸಂಬಂಧ ಕಟ್ಟಿದ್ದು ಅದಿಲ್ಲ. ಇಲ್ಲಿ ಎಷ್ಟು ಇದಿದೆ ನೋಡಿ, ಗಂಡ ಹೆಂಡತಿ ಅನ್ನುವ ದೈವಗಳಿಲ್ಲ ಇಲ್ಲಿ. ತಗೆ ತಂಗಡಿ ಈ ತರದ ದೈವಾರಾಧನೆಯಲ್ಲಿ ಮಾತ್ರ ಇದಿದೆ. ಇದು ಚೌಂಡಿ ಮತ್ತೆ ಗುಳಿಗನಿಗೆ ಅಲ್ಲಿ ಸಂಬಂಧವೇ ಬರೋದಿಲ್ಲ, ಬೆಡ್ ಲೈನ್ ಇಲ್ಲ. ಏನಂತ ಸಂಬಂಧ ಕಟ್ಟಿದ್ದಾರೆ ಅಲ್ಲಿಂದ್ರೆ ಈಗ ನೆಲವುಲ ಸಂಖ್ಯೆ ಮತ್ತು ಗಾಳಿಭದ್ರ ಕುಮಾರ ಇವರಿಬ್ಬರ ಮಗಳು ಚೌಂಡಿ, ಚೌಂಡಿಯ ತಮ್ಮ ಗುಳಿಗ. ಹಾಗಿಲ್ಲ ಅಲ್ಲ, ನೆಲವುಲ ಸಂಖ್ಯೆಯ ಮಗ ಗುಳಿಗ, ಚೌಂಡಿ ಎಲ್ಲಿ ಬಂದ್ರು? ಚೌಂಡಿ ಅಕ್ಕ ಮತ್ತು ತಮ್ಮ ಅನ್ನುವಂತ ಸಂಬಂಧವನ್ನ ಕಟ್ಟಿಯಾಗಿದೆ. ಅಕ್ಕ ಮತ್ತು ತಮ್ಮ ಅನ್ನೋ ಸಂಬಂಧವನ್ನ ಹಾಗೆ ಹೇಳ್ತಾರಲ್ಲ ಅವರು ಮೈಯಲ್ಲಿ ಬಂದು ಕೂಡ್ಲೆ ರಿಷಬ್ ಶೆಟ್ರು ಅದನ್ನೇ ಹೇಳುದವರು. ಎನ್ನ ಅಕ್ಕ ಬತ್ತಲು ಎನ್ನ ತಗೆ ಬತ್ತಲು ಅಂತ ಏನೋ ಒಂದು ಅಕ್ಕ ಅನ್ನೋದು ಬರುತ್ತಾ ಸರ್ ಇದರಲ್ಲಿ? ಚೌಂಡಿಗೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ. ಚಾಮುಂಡಿಗೆ ಆ ರೀತಿ ಚಾಮುಂಡಿಯ ಒಂದು ಸಂಪ್ರದಾಯ, ಭಾರತದ ಬೇರೆ, ಗುಳಿಗನ ಒಂದು ಸಂಪ್ರದಾಯ ಬೇರೆ. ಓಕೆ, ಸಂಪ್ರದಾಯವೇ ಬೇರೆ. ಅಕ್ಕ ತಂಗಿ, ಅಕ್ಕ ತಮ್ಮ ಅನ್ನೋ ರಿಲೇಶನ್ಶಿಪ್ ಇಲ್ಲ ಅಲ್ಲ. ಇಲ್ಲಿ ಈ ಕಲ್ಲುಟ್ಟಿಗೆ ಪಂಜುರ್ಲಿ ಗೊಪ್ಪರಂಜಿನ ಸಂಬಂಧ
ಅಂಚಾಂದಿತ ಕಲ್ಲುಟ್ಟಿಲ್ಲ ಪಂಜುರ್ಲಿಲ್ಲ ಮಿಗ್ದಿ ಬಲಿ ಎತ್ತು ಹಾ. ಆ ಕಲ್ಪನೆನ ನಮ್ಮ ಹಿರಿಯಾಕಲು ಪೂರ್ವ ಹಿರಿಯಾಕಲು ಮಲ್ತೊಂಬೈ ದಿನ ಭಾವನೆ ಅಂಡ ಕಲ್ಲುಟ್ಟಿ ಕಲ್ ಕೂಡ ಅಣ್ಣ ಕಲ್ಲುಟ್ಟಿ ಕಲ್ ಕೂಡ ಮಿಗ್ದಿ ಬಲಿ ನಕ್ಲ ಒಟ್ಟಿಗೆ ಇದು ಮೂಲ ಕತೆ ತಿರುಗಿಸಿದ್ರಲ್ಲ, ಈಗ ಬಂದ್ರು ಇವರು ಲೈನಿಗೆ ಗಿಳಿಯಲ್ರವರು. ಗಿಳಿಯರವರ ಇಲ್ಲಿ ಮೂಲ ಕಥೆಯನ್ನ ಸ್ವಲ್ಪ ತಿರುಗಿಸಲಾಗಿದೆ ಅನ್ನೋ ವಿಚಾರವನ್ನ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಚಾಮುಂಡಿ ಮತ್ತು ಗುಳಿಗನನ್ನ ಅಣ್ಣ ತಮ್ಮ ಮತ್ತು ಅಕ್ಕನಾಗಿ ತೋರಿಸಲಾಗಿದೆ ಅನ್ನುವಂಥದ್ದು. ಆ ರೀತಿ ಬರಲ್ಲ ಅನ್ನೋ ವಿಚಾರ, ಅಂದ್ರೆ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ರಿ ಅನ್ನೋದು ಹೇಳ್ತಾ ಇರುವಂತದ್ದು ಅವರು. ಮತ್ತೊಂದ್ ಕಡೆ ನೋಡಿದಾಗ ಇಲ್ಲಿ ಹೀರೋಯಿನ್ ಅನ್ನ ಅಂದ್ರೆ ಕನಕಾವತಿಯನ್ನ ಮೇಲಿಂದ ಕೆಳಗಡೆ ಹಾಕಿ ಕತ್ತನ್ನ ತಿರುಗಿಸುವಂತ ಸೀನ್ ಬರುತ್ತೆ. ಅಲ್ಲಿ ಏನುತ್ತೆ ಅಂತಂದ್ರೆ ಇದು ಕಿನ್ನಿ ಪೆರಡೆ ಅನ್ನುವಂತಹ ವಿಚಾರವನ್ನ ಹೇಳುತ್ತೆ. ಅಂದ್ರೆ ಈ ರೀತಿಯ ಪದ ಬಳಕೆ ಸಂಹಾರದ ಸಂದರ್ಭಗಳಲ್ಲಿ ಸರಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಜೊತೆಗೆ ಅಲ್ಲಿ ಕೊಲ್ಲುವಂತಹ ದೃಶ್ಯಗಳು ನೇರವಾಗಿ ದೈವಗಳು, ಅಂದ್ರೆ ನಾನು ಇಲ್ಲಿ ಒಂದು ಗುಳಿಗ ಪ್ರಥಮ ಸೀನ್ ಅಲ್ಲಿ ಒಂದು ಮಾಯದ ರೀತಿಯಲ್ಲಿ ಕೊಲ್ಲುವಂತಹ ಸೀನ್ ಬಂದಿತ್ತು, ಅದನ್ನ ನಾನು ಒಪ್ಕೊಳ್ತೀನಿ. ಯಾಕಂತ ಬಂದಾಗ ನಮ್ಗೆ ಇಲ್ಲಿ ಮಾಯದ ಪೆಟ್ಟು ಅಂತ ಹೇಳ್ತಾರೆ ಗುಳಿಗಂದು ಅಥವಾ ದೈವಂದು, ಆದ್ರೆ ನೇರವಾಗಿ ಗಾಳಿತ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೇ ಕತೆ ಮುಗಿಯುವಂಥದ್ದು. ಈ ರೀತಿ ಇಲ್ಲ, ನೇರವಾಗಿ ಇಲ್ಲಿ ಸಾಹಸಮಯ ದೃಶ್ಯದ ಮೂಲಕ ಕೊಲ್ಲುವಂತ ದೃಶ್ಯಗಳನ್ನು ತೋರಿಸಿದ್ದಾರೆ ತುಂಬಾ ಈ ರೀತಿ ಕ್ರೂಯಲ್ ಆಗಿ. ಸೊ ಇದು ನಮ್ಮ ನಂಬಿಕೆಗಳಿಗೆ, ನಾವು ನಂಬುವಂತಹ ಆರಾಧನೆಗಳಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಟಚ್ ಕೊಡುತ್ತಾ ಅನ್ನುವಂಥ ವಿಚಾರವನ್ನ ಸಹನ ಅವರು ಹೇಳುವಂಥದ್ದು. ಇದು ತಪ್ಪು ಸಂದೇಶ ಅಲ್ವಾ ಅನ್ನುವಂಥ ವಿಚಾರ. ಈಗ ದೈವಗಳ ಸಂಬಂಧಗಳ ಬಗ್ಗೆ ಇದಮಿತ್ತಮ್ ಎನ್ನುವಂತಹ ವಿಚಾರಗಳನ್ನ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಲಕ್ಷ್ಮೀ ಪ್ರಸಾದ್ ರವರ ಒಂದು ಲೇಖನದ ಬಗ್ಗೆ ನಂಗೆ ಸ್ನೇಹಿತರೊಬ್ರು ಉಲ್ಲೇಖ ಮಾಡಿದ್ರು. ಅದರಲ್ಲಿ ಗುಳಿಗೆ ಮತ್ತೆ ಚೌಂಡಿಯ ಸಂಬಂಧಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಈಗ ಗುಳಿಗೆ ಚೌಂಡಿ ಎನ್ನುವಂತಹ ಒಂದು ಪಾತ್ರವು ಕೂಡ ದೈವಾರಾಧನೆ ಇದರಲ್ಲೇ ಬರುವಂತದ್ದು. ಹಲವು ಗುಳಿಗೆಗಳಲ್ಲಿ ಅಗ್ನಿ ಗುಳಿಗ, ನೆತ್ತರು ಗುಳಿಗ ಅನ್ನೋ ಹಾಗೆ ಗುಳಿಗ ಚೌಂಡಿ ಅನ್ನೋದು ಒಂದು ಬರ್ತದೆ. ಅದ್ರ ಬಗ್ಗೆ ಅಧಿಕೃತವಾಗಿ ಹೇಳಲಿಕ್ಕೆ ನಾನು ತಗೊಳ್ಳುವ ವಿದ್ವಾಂಸವಲ್ಲ, ನನ್ಗೆ ಅದ್ರ ಬಗ್ಗೆ ಬಹಳ ಆಳವಾದ ಅಧ್ಯಯನ ಕೂಡ ಇಲ್ಲ. ಆಮೇಲೆ ಚಿತ್ರದಲ್ಲಿ ಆ ಪಾತ್ರಗಳನ್ನ ಬಳಸಲ್ಪಟ್ಟಿರುವಂತ ರೀತಿಗಳ ಬಗ್ಗೆ, ಸಹನ ಕುಂದರ್ ಅವರು ಮಾಡ್ತಿರುವಂತ ಆಕ್ಷೇಪಗಳ ಬಗ್ಗೆ ಕೂಡ ನಾನೇನು ಹೇಳಲಾರೆ. ಅದಕ್ಕೆ ಸಂಬಂಧಪಟ್ಟಂತ ಏನು ರಿಷಬ್ ಶೆಟ್ಟಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿರುವ ಹಾಗೆ, ಈ ಸಿನಿಮಾವನ್ನ ಮಾಡುವ ಮೊದಲು ಸಾಕಷ್ಟು ಪರಿಣಿತರ ಹತ್ರ, ತಜ್ಞರ ಬಳಿ, ಅಧ್ಯಯನಕಾರರ ಬಳಿ ನಾನು ಚರ್ಚೆಯನ್ನು ನಡೆಸಿದ್ದೇನೆ ಎನ್ನುವಂತ ಮಾತನ್ನ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆಲ್ಲ ರಿಷಬ್ ಶೆಟ್ಟಿ ಅವರೇ ಉತ್ತರ ಕೊಡ್ಲಿಕ್ಕೆ ಸೂಕ್ತ ಅಂತ ನಾನು ಭಾವಿಸ್ತೇನೆ. ಓಕೆ, ಬಟ್ ಅಲ್ಲಿ ಕೊಲ್ಲುವಂತಹ ಸೀನ್ಗಳು ಬಂದಾಗ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯ ವಿಚಾರಕ್ಕೆ ಹೋಗುತ್ತೆ, ಅಂದ್ರೆ ಅದು ಕ್ರೂಯಲ್ ತರ ತೋರಿಸುತ್ತೆ ಅನ್ನುವಂಥದ್ದು ಕೂಡ ನಿಮ್ಗೆ ಭಾಸ ಆಗಿಲ್ಲ ಒಬ್ಬ ವಿಷಯ. ಯಾಕಂದ್ರೆ ನೋಡಿ ನಿತಿನ್ ಅವರೇ, ನಮ್ಮಲ್ಲಿ ದೈವಗಳ ಅಣತಿಯನ್ನ ಮೀರಿದಾಗ ದೈವ ನರ್ತಕರೇ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿದಂತ ಪ್ರಸಂಗಗಳು, ಅಥವಾ ತಪ್ಪು ಮಾಡಿದವ ರಕ್ತಕಾರಿ ಸತ್ತಂತ ಸಂಗತಿಗಳನ್ನ ನಾವು ಕಾರಣಿಕದ ಕಥೆಗಳನ್ನೆಲ್ಲ ಕೇಳಿದ್ದೇವೆ ನಾವು. ಅದನ್ನು ಕೇಳಿದ್ದೇವೆ ಸರ್. ಅಂದರೆ ಇಲ್ಲಿ ಒಂದು ನೋಡಿ, ಇಲ್ಲಿ ಆ ಕಥೆಯನ್ನ ಹೇಳಿದ್ರೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ USA ಎಲ್ಲೋ ಅಥವಾ ಇನ್ನೆಲ್ಲೋ ಕುಳಿತ ವೀಕ್ಷಕರಿಗೆ ಅದು ಹೇಳಿದ್ರೆ ಸಂಕೇತಗಳ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಹಾಗಾಗಿ ಆ ಪಾತ್ರಗಳ ಮೂಲಕ ತೋರಿಸಿರ್ಬೋದು. ಸರಿ ಸರಿ, ನಾವು ಅದನ್ನೇ ಇದು ವಾಸ್ತವಿಕವಾಗಿ ಹೇಗೆ ಸಾಧ್ಯ? ಹಾಗಿದ್ರೆ ಅಲ್ಲೆಲ್ಲೋ ಕುಳಿತವ ರಕ್ತಗಾರಿ ಸಾಯ್ತಾನೆ, ದೈವದ ಪ್ರಕೋಪಕ್ಕೆ ಬಲಿಯಾದ ಅಂತೇಳಿ ಹೇಳುವಾಗ ದೈವದಿಂದ ಏನೋ ಒಂದು ಆಗಿರ್ಬೇಕು ಅಂತ ಅಲ್ವಾ? ಇದರ ಸಂಕೇತಗಳ ರೀತಿಯಲ್ಲಿ ಆ ಪಾತ್ರಗಳ ಮೂಲಕ ಮಾಡಿ ತೋರಿಸಿರ್ಬಹುದು ಅಂತ ನಾವು ಭಾವಿಸಬಹುದು ಅಷ್ಟೇ. ಅದು ಇದಮ್ಮಿತ್ತಮ್ ಅಂತೇಳಿ ನಾನು ಹೇಳುವಂತದ್ದಲ್ಲ. ಮೂಲತ್ವ ಇದೆಯಲ್ಲ, ಅಥವಾ ಹುಲಿಯಾಗಿ ಹುಲಿ ಬಂದು ಮನುಷ್ಯನ ಮುಂದೆ ಒಂದು ದೈವತ್ವವನ್ನು ಆರೋಪಿಸಿದಂತ ಹುಲಿ ಬಂದು ಮನುಷ್ಯನ ಮುಂದೆ ಬಂದು ಕಣ್ಣಿನಿಂದ ಯಾವುದೋ ಒಂದು ಎನರ್ಜಿಯನ್ನ ಪಾಸ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಈ ರೀತಿಯ ಲಾಜಿಕಲ್ ಕ್ವೆಶನ್ ಗಳನ್ನ ಸಿನಿಮಾದ ವಿಚಾರದಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ರಿಷಬ್ ಶೆಟ್ರು ಯಾವುದೋ ಡಾಕ್ಯುಮೆಂಟರಿಯನ್ನ ಮಾಡಿರುವಂತದ್ದಲ್ಲ, ಒಂದು ಸಿನಿಮಾ ಅಂತ ಹೇಳಿದ್ರೆ ಒಂದು ಕತೆ. ಅಂದ್ರೆ ಅವರು ಯುಎಸ್ಎ ಮೆಚ್ಚಿಸ್ಲಿಗೋಸ್ಕರ ಫಿಲ್ಮ್ ಮಾಡಿದ್ದಾರೆ. ಸಿನಿಮಾ ರೀತಿಯಲ್ಲಿ ನಾವು ನೋಡ್ಬೇಕಂತ ಹೇಳ್ತೀರಿ. ಆ ಸಿನಿಮಾವನ್ನ ಸಿನಿಮಾವಾಗಿ ನೋಡಿ. ಆಮೇಲೆ ಸಹನ ಕುಂದರ್ ಅವರು ಒಂದು ಡಾಕ್ಯುಮೆಂಟರಿಯನ್ನ ಸಿನಿಮಾಗಳ ಬಗ್ಗೆ, ಈ ಭೂತಾರಾಧನೆಯ ಬಗ್ಗೆ ಮಾಡಿದಾಗ ನಾವು ಅದನ್ನ ಭೂತಾರಾಧನೆಯ ಡಾಕ್ಯುಮೆಂಟರಿಯಾಗಿ ನೋಡ್ತೇವೆ. ಅವರಿಗೆ ನಮ್ ಬೆಂಬಲ ಇದೆ. ಆ ವಿಚಾರದ ಬಗ್ಗೆ ಅವ್ರು ಕೈಗೆತ್ತಿಕೊಳ್ಬೇಕು. ಈಗ ಏನು ಭೂತಾರಾಧನೆಯ ಬಗ್ಗೆ ಬಹಳ ಗಟ್ಟಿ ಧ್ವನಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವರು ಅದ್ರ ಬಗ್ಗೆ ಡಾಕ್ಯುಮೆಂಟರಿ ಮಾಡಿ. ಓಕೆ, ನಾನು ಬರ್ತೀನಿ. ಓಕೆ, ಕೊನೆಯದಾಗಿ ಒಂದೆರಡು ಕರೆಗಳಿವೆ, ತದನಂತರ ನಾನು ಕಾರ್ಯಕ್ರಮವನ್ನು ವೈಂಡ್ ಅಪ್ ಮಾಡ್ತೀನಿ. ಕೊನೆಯದಾಗಿ ಬಹಳಷ್ಟು ಕರೆಗಳು ಬರ್ತಾ ಇದೆ. ಐ ಆಮ್ ವೆರಿ ವೆರಿ ಸಾರಿ, ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಕೊನೆಯದಾಗಿ 2 ಕರೆಗಳನ್ನು ತೆಗೆದುಕೊಂಡು ನಾನು ವೈಂಡ್ ಅಪ್ ಮಾಡ್ತೀನಿ. ಲಾಸ್ಟ್ ಕಾಲ್. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್?
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳಿದೆ ಸರ್. ಎಸ್ ಸರ್, ಇನ್ನೊಬ್ಬರು ಒಲ್ಪಡ್ದು ಸರ್. ಸರ್ ನಾನು ರೋಷನ್ ಬಂದದ್ದು. ರೋಷನ್ ಸರ್, ರೋಷನ್ ರೊನಾಲ್ಡ್ ಬಂದು. ರೋಷನ್ ರೊನಾಲ್ಡ್ ನಮಸ್ತೆ. ತುಳು ಸಂಘಟಕರು ಸರ್. ತುಳು ಸಂಘಟಕರು ನಂಬಿಕೆ ಒರಿಪಾಗ. ಎಸ್ ದಾದ ಬಂದ್ಪಾಡ ಸರ್, ಪಲ್ಲೆ ಸರ್. ಸರ್ ಒಂಜಿ ಬಾರಿ ಒಂಜಿ ಬೇಜಾರ್ದ ವಿಷಯ ದಾದ ಬಂಡ ಒಂಜಿ ಪಾತ್ರ ಬಂತ ಇನಿ ದಾದ ಮಂದಿರ್ ಬಂಡ ಒಂಜಿ ಗ್ರೂಪ್ ಮಂತೊಂದಿರು ಅವ್ ಹಿಂಗ್ ಗೊತ್ತುಂಡ ಗ್ರೂಪ್ ದಾದ ಮಂತೊಂದಿರು ಬಂದ್ ಈ ಗ್ರೂಪ್ ಮಂತೊಂದು ಒಂಜಿ ಧರ್ಮ ರಕ್ಷಣೆಗೆ ಒಂದ್ ಇತ್ತಿನ ಗ್ರೂಪ್ ಇನಿ ಮುಗ್ಗುಲು ಸಿನಿಮಾ ರಕ್ಷಣೆಗೆ ಬಿದರ್ದೆಲ್ಲ ಕಾಪುಂಡು ಎಂಕುಲ್ಲ ರಾಷ್ಟ್ರೀಯವಾದಿಲಾದ ಎಂಕುಲ್ಲ ಧರ್ಮಸ್ಥಳ ವಿರೋಧವಾದ ಸಪೋರ್ಟ್ ಆದಿತ್ತಿನ ಅಕ್ಕುಲ್ಲ ಎಂಕುಲ್ಲ ಆಣ ಇನಿ ಎಂಕಲ್ಲ ದೈವಾರಾಧನೆ ಸಾಧಿಗೆ ಬೀಟಿಡು ಬಂದಾಗ ಎಂಕಲ್ಲ ರಕ್ಷಣೆ ಒಂದ್ಬೋಡ ಜವಾಬ್ದಾರಿ ಎಂಕಲ್ಲತೆ ಎಂಗುಲು ತುಳುವೇರಿ ಇನಿ ಪಾತಿರ್ನಾಗ ಮಕ್ಳಿಗೆ ಇನಿ ಎಂಗುಲು ಆ ಟೀಮ್ ದಕ್ಕಲು ಈ ಟೀಮ್ ದಕ್ಕಲು ಅಂದ ಅದು ಗೊತ್ತಾ ಹೆಂಗ್ ಯಾನ್ ವಸಂತ ಕಿಲ್ಲ ಬಂದ್ಬಿನಿ ಎಂಕುಲ್ಲ ರಾಷ್ಟ್ರೀಯವಾದಿ ನಕುಲು ಎಂಕುಲ್ಲ ಧರ್ಮಸ್ಥಳ ಪರವಾದಿ ಇತ್ತಿ ನಕುಲು ಅಂಚದಪ್ಪನ ಈರು ಒಂಚೂರು ಅರ್ಥ ಮಾಡ್ತಾ ನೋಡಿ ಬಂತೀನಿ ಕೆಲವೊಂದು ವಿಚಾರ ಇನ್ನು ಎಂಗುಲು ತುಳುವೇರು ನಮ್ಮೇನಂಚಿಂದ ಇನ್ನು ಮಾರ್ಕೆಟ್ ಬಲಿಪುನಾಗ ಟ್ರಕ್ ಪೆರ್ಚಿ ಕಟ್ಟಿನಾಗ ಥಿಯೇಟರ್ ಮತ್ತ ಬರ್ತಿನ ಜಾಗೆನ ದೈವಲ್ ಇನಿ ಕೂಡ ಬಂದಿರ್ ನಾವು ಸೌಡು ತಾಸಕಿ ಅನ್ನಾಗ ಮಕ್ಳಿಗೆ ಮೀಟ್ ಬರ್ಬೋಣ ತಾಸಕಿ ಅನ್ನಾಗ ಇಂಗ್ಲಿಷ್ ನೇಮದಲ್ಲಿ ಬನ್ನಿ ಏರಿಗಳು ಬರ್ತಿದ್ಗೆ ತುಳುವೇರಿಗೆ ಸಿನಿಮಾದ ಥಿಯೇಟರ್ ಬರ್ಬೋಣ ಮಾತಾಡ್ಲು ಕುಂಬಾರ್ದು ನೇಮದಲ್ಲಿ ಬದಾಯ ಈತ ತುಳುನಾಡು ಈತ ನೇಮಲ್ಲ ಆಪುಂಡು ತಾಸೆ ಮಾತಾಡಬಿಡ್ರು ಕೊಂಬುಡ್ದು ಬತ್ತಿನ ಮಾತಾಡ್ಬುಂಡು ವಾದ್ಯಲು ಹೇಗೆ ಏರಿಗಳ ಆಪುಜಿ ಇಲ್ಲ ನಿತಿನ್ ಅವರು ಇವರು ಹೇಳಿದ ನೋಡಿ ಯಾರೊಂದು ವಿಚಾರ ಬಂದದುಲೆ ಪ್ರತಿಯವರೆಲ್ಲ ಒಂದೇ ಗ್ರೂಪ್ ಒಂದೇ ಟೀಮ್ ಒಂದು ಮನ್ಪೋಚಿ ನಿಕುಲು ಎಂಗ್ಲ ಬರೋದೆಲ್ಲ ಕಮೆಂಟ್ ಬಾಡ್ರೆ ಅಲ್ಪ ನೆರಿಯರೆ ಮತ್ತೊಂದು ಗ್ರೂಪ್ ಮಂತದ ಲಿಂಕ್ ಬಾರ್ದು ಕಮೆಂಟ್ ಬಾಡ್ರೆ ಮತ್ತ ಮಂದರ್ ನಿಕು ಶುರು ದಾದ ಅವನೊಂದು ಐತ ವಿಚಾರ ಅದೆಲ್ಲ ಪಾತಿರ್ಲತ್ತ ಹಾಳಾತಿನ ವಿಚಾರ ಎಲ್ಲ ಪಾತಿರ್ಲಿ ಏತ ಹಾಳಾತಂಡು ಬೆಳಗ್ಗೆ ಇನಿ ಇತ್ತೆ ರಡ್ನೆ ವಿಚಾರ ಬಂದಾಗ ಇತ್ತೆ ಆಗ್ಲಿ ನೆನಪಾಗ್ಬಿಡು ನಿಕ್ಲೇನು ಬಿಟ್ಟು ಕಾನೂನು ಕ್ರಮತೆ ತೊನ್ನುವ ಏರ್ಲ ಅನುಕರಣೆ ಮನ್ಪರಲ್ಲಿ ಅವ್ರು ಸುಡ್ತ ಸಿನಿಮಾ ಹಾಳಾನಾಗ ದಾಯ ಮಕ್ಳಿಗೆ ಬಾಯಿ ಬೈ ಜಿ ರೆಗ್ಲ ದಾಯ ಬಾಯಿ ಜಿ ಮಕ್ಳಿಗೆ ರೆಗ್ಲ ಇನಿ ಎಂಗ್ಲಿಂದ ಧರ್ಮ ಆ ಧರ್ಮದ ಈ ಧರ್ಮದ ಅನ್ನ ಎಂಗುಲು ಇನ್ನಿ ಮುಟ್ಟಲ್ಲ ಎಂಗೆಲ್ಲ ಜಾತಿದ ಪರವಾದ ಒಲ್ಲ ಪಾತಿರ್ತಿದ್ದ ಎಂಗುಲು ತುಳುನಾಡದ ಆಚಾರ ವಿಚಾರ ಮಾತ್ರ ಪಾತಿರ್ತೀನಿ ಎಲ್ಲ ಓಲ ಇನ್ನಿ ಮುಟ್ಟ ಒಂಜಿ ಪೋಸ್ಟ್ ಎಲ್ಲ ಧರ್ಮದ ಬಗ್ಗೆ ಪಾತಿರ್ತಿ ರಾಷ್ಟ್ರೀಯತೆಯ ಬಗ್ಗೆ ಪಾತಿರ್ತೀನಿ ಎಂಗುಲು ಇನ್ನಿ ಮುಟ್ಟಲ್ಲ ಇನ್ನು ಎಂಗ್ಲಿನ ಮಾತ ಕಮೆಂಟ್ ಸೆಕ್ಷನ್ ಅವು ಯಾನ್ ನಿತಿನ್ ಯಾನ್ ಇರೇ ವಾಟ್ಸ್ಆಪ್ ಮಂತ್ರ ಬೋಡಲ್ಲ ಇದು ತೂಲೆ ಕಮೆಂಟ್ ಸೆಕ್ಷನ್ ಮಕ್ಕಳ ಟೀಮ್ ಉಡ್ತು ಬರ್ದ್ಕೊಂಡು ಒಂದೊಂದು ಕಮೆಂಟ್ಸ್ ಇದೊಂದು ತೂಲೆ ಏತು ಬೇಜಾರಾಗ್ಬಿಡು ಇಂಗ್ಲಿಗೆ ವ್ಯವಸ್ಥಿತವಾದ ವರ್ಕ್ ವ್ಯವಸ್ಥಿತ ಬಂದ ತಾತ ಗೊತ್ತಿಲ್ಲ ಮಕ್ಕಳು ಫುಲ್ ಒಂಜಿ ಎಣ್ಣಿನ ಮಂದಿರ ಬಂದುಂಟದೆ ಒಂಜಿ ಮಕ್ಕಳು ಇಡೀ ಟೀಮ್ ಉಂಟು ಎಂಗ ಮಾತ ಗೊತ್ತು ಏರು ಮಾತ ಒಳ್ಳೆಯರು ಬಂದು ಎಂಗುಲು ಅವೇ ಟೀಮ್ ಇತ್ತಿನ ಎಂಗ್ಲೆಗ್ಲ ಗೊತ್ತು ನಾವು ಎಂಚ ಬರೋದುಂಟು ಬಂದು ಎಂಗ್ಲಿ ಬೇಜಾರದ ಗೊತ್ತಂಡೆ ಎಂಕುಲು ಮಾತಾಡಿ ಸಹನಕ್ಕ ಏತು ಧರ್ಮದ ಪರವಾದ ಇತ್ತಿನಾರು ಅರೆಲ್ಲ ಗೊತ್ತುಂಡು ಅರೆ ಎಂಚ ಇರ್ತೀರು ಬಂದು ಏತು ಶಿಸ್ತಿಡ್ತೀರು ಈ ಬಿರುವರು ಗುಡ್ಡಾರ ಅಕುಲು ಸಂಘಟನೆ ಎಲ್ಲ ಆವಾಡಿನಿ ಅಕುಲು ಏತು ಶಿಸ್ತಿಡುಲ್ಲೇರು ಅಕುಲು ಈ ವಿಚಾರವಾದ ಧರ್ಮಸ್ಥಳ ವಿಚಾರವಾಡು ಹತ್ತಿರ ದೈವಾರಾಧನೆ ವಿಚಾರವಾಡು ನಮ್ಮನ್ನು ಮಾತಾಡಿ ಸಪರೇಟ್ ಟೀಮ್ ದಲ್ಲ ಪುಡ ಬಂದಿತ್ತೆ ಸಿನಿಮಾ ಬಂತಿನ ಕಮರ್ಷಿಯಲ್ ನೆನಪದಿ ವಾಡು ಗಂಭೀರದ ವಿಷಯ ಅದು ಗಂಭೀರ ವಿಚಾರ ಒಂದು ಭಾವನೆ ಒಂದು ಸಿನಿಮಾ ನಿಗುಲು ನೆತ್ತಲ ರೋಷನ್ ಯಾನು ನಿನ್ ಕನ್ನಡ ಬನ್ಪೆ ಇದು ಏನಾಗಿದೆ ಗೊತ್ತುಂಟಾ ಧರ್ಮಸ್ಥಳ ವಿಷಯದಲ್ಲಿ ಧರ್ಮ ಸಂರಕ್ಷಣಾ ವೇದಿಕೆಗೋಸ್ಕರ ಒಂದು ಗ್ರೂಪ್ ಆಗಿತ್ತು ಆ ಗ್ರೂಪ್ ಅನ್ನು ಇವ್ರು ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಕಾಂತಾರದ ವಿರುದ್ಧ ಯಾರು ಮಾತಾಡ್ತಿದ್ದಾರೋ ಅವರೆಲ್ಲ ಬುರುಡೆ ಗ್ಯಾಂಗ್ ಆಯ್ತಾ ಈಗ ನಾನ್ ಧರ್ಮಸ್ಥಳದ ಪರವಾಗಿದ್ದವಳು ನಾನು ಇದಕ್ಕೆ ವಿರೋಧ ಇದ್ದೇನೆ ಈಗ ಕಾಂತಾರದಲ್ಲಿ ಹಾಗಾದ್ರೆ ನಾನ್ ಬುರುಡೆ ಗ್ಯಾಂಗ ಇದು ಚೆನ್ನಾಗಿ ಕಾಣೋದಿಲ್ಲ ನೀವು ಮೊದಲು ನೋಡ್ಬೇಕಾದದ್ದು ನಮ್ಮ ನೆಲಮೂಲದ ಸಂಸ್ಕೃತಿ ರೀ ಆತ ಬಿಜೆಪಿ ರಿಷಬ್ ಶೆಟ್ಟಿ ಬಿಜೆಪಿ ಅಂತಾರೆ ರಿಷಬ್ ಶೆಟ್ಟಿ ಸಂಘ ಅದಕ್ಕೋಸ್ಕರ ರಿಷಬ್ ಶೆಟ್ಟಿ ವಿರುದ್ಧ ಮಾತಾಡಬಾರದು ಅಂತ ಹೇಳೋರು ಎಷ್ಟು ಮಂದಿ ಇದ್ದಾರೆ ನಾನ್ ಮಾತಾಡ್ತೇನೆ ನಾನು ನನ್ನ ಪಕ್ಷದವಳು ನಾನು ಬಿಜೆಪಿ ಅವಳೆ ನಂದು ಸಂಘ ಶಿಕ್ಷಣ ರೀ ನಾನು ಎಬಿವಿಪಿಯಲ್ಲಿ 3 ವರ್ಷ ವಿದ್ಯಾರ್ಥಿನಿ ಪ್ರಮುಖ ಆಗಿ ಜವಾಬ್ದಾರಿಯಲ್ಲಿದ್ದವಳು ದೆಹಲಿಯಲ್ಲಿ ನನ್ನ ಕರಾವಳಿಯನ್ನು ಪ್ರತಿನಿಧಿಸಿದ ಹುಡುಗಿ ನಾನೀಗ ಇದರ ವಿರುದ್ಧ ಮಾತಾಡಿದ್ರೆ ನನ್ನನ್ನು ಇವರು ಲೆಫ್ಟಿಸ್ಟ್ ತರ ತೋರಿಸ್ಲಿಕ್ಕೆ ಆಗ್ತದೆ ಇವರಿಗೆ ಯಾರಿಗೆ ತಕ್ಕತ್ತಿದೆ ನಾನು ಹಿಂದುತ್ವದ ವಿರುದ್ಧದ ಅಂತ ಯಾರೊಬ್ರು ಹೇಳಿ ಇವರು
ಇವ್ರು ಯಾಕೆ ಅಲ್ಲ, ಒಂದು ಕಮೆಂಟ್ ಹಾಕುವಾಗ ಒಂದು ಮತ್ತಿಲ್ವ? ನಾನು ಕೂಡ ಒಬ್ಬ ಕ್ರಿಶ್ಚಿಯನ್ ಆಗಿದ್ರು ಕೂಡ ನಾನು ರಾಷ್ಟ್ರೀಯತೆ ನಂಬಿದವ. ಧರ್ಮ ಸಂರಕ್ಷಣಾ ವೇದಿಕೆಯ ಗ್ರೂಪ್ ಅನ್ನ ಇವರು ಕಾಂತಾರದ ಪರವಾದ ಗ್ರೂಪ್ ಅಂತ ಮಾಡಿಬಿಟ್ಟಿದ್ದಾರೆ. ಇದು ರೋಷನ್ ಹೇಳಿದ ಮಾತಿಗೆ ನಾನು ನೇರ ಹೇಳುದು, ಅಲ್ಲಿ ಏನು ಅದರಲ್ಲಿ ಮುಚ್ಚುಮರೆ ಇಲ್ಲ. ಇವತ್ತು ನಾನು ಹೇಳುದು ಸಿನಿಮಾ ಅನ್ನೋದು ಕಮರ್ಷಿಯಲ್, ಅದು ದುಡ್ಡು ಮಾಡ್ಲಿಕ್ಕೆ ಇರುವಂತದ್ದು. ಅದರಲ್ಲಿ ಏನು ಅದರಿಂದ ಏನು ಆಗ್ಲಿಕ್ಕಿಲ್ಲ. ನಮಗೆ ಇಲ್ಲಿ ಆಗ್ತಿರೋ ಅನ್ಯಾಯಗಳ ಬಗ್ಗೆ ಹತ್ರ ಧ್ವನಿ ಎತ್ತಿಲ್ಲ, ಅದನ್ನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಪ್ರತಾಪ್ ಸಿಂಹ ಅವರು ಬಿಜೆಪಿ ನಾಯಕರು ಅವರು ಪೋಸ್ಟ್ ಹಾಕ್ತಾರೆ, ನಾನು ಇಷ್ಟು ಬುಕ್ ಮಾಡಿದ್ದೇನೆ. ಪುನಃ ಸಾಮಾಜಿಕ ಜಾಲತಾಣದ ಬಿಜೆಪಿಯಲ್ಲಿ ಸಂಚಾಲಕರಾದ ಅವರಿಗೆ 20 ಕಮೆಂಟ್ ಹಾಕ್ಲಿಕ್ಕೆ ಹೇಳ್ತಾರೆ. ಯಾಕೆ ಹೇಳುದಿಲ್ಲ ಇವರಿಗೆ? ಯಾಕೆ ಮಾತಾಡುದಿಲ್ಲ? ತುಳುವರ ಹೆಸರಿನಲ್ಲಿ ಕಮೆಂಟ್ಸ್ ಹಾಕ್ಲಿಕ್ಕೆ ಹೇಳ್ತಾರೆ. ನಾಚಿಕೆ ಆಗುದಿಲ್ಲ ಇವರಿಗೆ? ಏನು ಪಾರ್ಟಿಗೆ ಇವರನ್ನು ಬರ್ದು ತಗೊಂಡಿದ್ದಾರಾ? ನಾಲ್ದು ಪಾರ್ಟಿದ ಡೋರ್ ವರ್ಕಿಗೆ ಬರ್ತಾರಾ? ಸಿನಿಮಾ ಮಾಡಿದವರು ಯಾರಾದ್ರೂ ಡೋರ್ ವರ್ಕಿಗೆ ಮಾಡ್ತಾರೆ? ಯಾರಾದ್ರೂ MLA ಕೆಲಸಕ್ಕೆ ಬರ್ತಾರೆ? MLA ಪ್ರಚಾರಕ್ಕೆ ಮನೆ ಮನೆಗೆ ಯಾರು ಬರುದಿಲ್ಲ. ಯಾಕೆ ಪಕ್ಷವನ್ನು ಇವರು ಬಳಕೆ ಮಾಡುದಿಲ್ಲ ಸಿನಿಮಾಕ್ಕೆ? ಈಗ ಚಲನಚಿತ್ರದಲ್ಲಿ ತುಳು ನಂಬಿಕೆಗೆ ನಮ್ಮ ಭಾಷೆಗೆ ನಮ್ಮ ನಂಬಿಕೆಗೆ ಘಾಸಿ ಆಗಿದೆ ತಾವು ಕೂಡ ಹೇಳ್ತೀರಿ, ಹಾಗಾದ್ರೆ ತಪ್ಪು ಅಂತ ಹೇಳ್ತೀರಿ? ಸಾರ್ ವಸಂತ ಅವರೇ, ನಾನು ಈಗ ಹೇಳ್ತೇನೆ ನೋಡಿ, ನಾವು ಇಷ್ಟರವರೆಗೆ ನಾವು ಖಾಲಿ ಸಿನಿಮಾಗೋಸ್ಕರ ನಾವು 10 ವರ್ಷದಿಂದ ರೀಲ್ಸ್ ಇಂದ ಹಿಡಿದು ಎಲ್ಲೆಲ್ಲ ಸಾಮಾಜಿಕ ಜಾಲದಲ್ಲಿ ಪೋಸ್ಟ್ ಗಳು ಹಾಕ್ತಿದ್ರು, ಅದರ ವಿರುದ್ಧ ಮಾತಾಡೋದು ಈಗ ಶುರುವಾದದಲ್ಲ, ನಮ್ಮದು 10 ವರ್ಷ ಮುಂಚೆ ಶುರುವಾಗಿದೆ. ನಾವು ತುಂಬಾ ಹೋರಾಟ ಮಾಡಿದವರು, ನಮಗೆ ಕಷ್ಟ, ನಮ್ಮದು ನಂಬಿಕೆಗಳ ಬಗ್ಗೆ ಘಾಸಿ ಮಾಡಿದಾಗ ನಾವು ಕೇಸು ಕೂಡ ಮಾಡಿದ್ದೇವೆ ತುಂಬಾ ಬಹಳಷ್ಟು. ಇದರಲ್ಲಿ ಕೂಡ ಧರ್ಮವನ್ನು ತರಲಿಲ್ಲ ನಾವು ಇಲ್ಲಿ ಕೂಡ. ಪ್ರತಿಯೊಬ್ಬರು ತುಳು ಅಂತ ಹೇಳಿ ಒಂದು ಕೆಲಸ ಮಾಡಿದಲ್ಲದೆ ಯಾವುದೇ ನಾನೊಬ್ಬ ಆ ಜಾತಿಯ ಈ ಜಾತಿಯ ಅಂತ ಕೆಲಸ ಮಾಡ್ಲಿಲ್ಲ ನಾವು. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್, ಧನ್ಯವಾದ. ಜೊತೆಗೆ ಕೊನೆಯದಾಗಿ ಒಂದು ಕರೆ, ಬಹಳಷ್ಟು ಕರೆಗಳು ಬರ್ತಾ ಇದೆ, ಸಾರಿ ಸಮಯದ ಅಭಾವ ತುಂಬಾನೇ ಇದೆ, ಹಾಗಿದ್ದಾಗ ಕರೆಗಳನ್ನು ಇನ್ನು ಮುಂದಕ್ಕೆ ನಾನು ತೆಗೆದುಕೊಳ್ಳಲ್ಲ. ಕೊನೆಯದಾಗಿ ಒಂದು ಕರೆ ಇದೆ, ಲೈನ್ ಅಲ್ಲಿ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಎಸ್ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಇಂಜಿನ ಮಂಡ ವಸಂತ ಗಿಳಿಯವರೆಗೂ ತುಳುನಾಡದ ಆಚಾರ ವಿಚಾರದ ಬಗ್ಗೆ ತಿಳುವಳಿಕೆ ಇದ್ದಾರೆ. ದೈವಾರಾಧನೆ ಬಂಡ ಯಾನೊಂದು ದೈವಾರಾಧನೆ ಸೇರದೇನೆ ಅಲ್ಲ ಬೇಪಂಡ ಯಾನು ಆಡ ಅತ್ತ ಕೋಲ ಕತ್ನಾರು ಎಂಟ್ಲೇನ ಸಂಬಂಧನೇ ಬೇತೆ. ದುಂಬುದ ಕಾಲೋಡು ಒಂಜಿ ಕೋಲ ಬಂಡ ದಾದ ಇತ್ತ ಗುಲುಗನ ಕೋಲ ಬಂಡ ದುಂಬುದ ಕಾಲೋಡು ರಾತ್ರಿ ಆ ಒಂದು ಇಜ್ಜಾನ್ ಕೋಲ ಬಂಡ ಪಗೇಲ್ಡೆ ಗುಲುಗನ ಎಪ್ಪಲ ಕೋಲ ಪಗೇಲ್ಡ್ ಜಾಸ್ತಿ ಅವನಿಟ್ಟು ಗುಲಿಗನ ಕೋಲ ಇತ್ತಾರು ಮೇರ್ಪಂಡೆ ಸಾನ ಕುಂದರು ದುಂಬುದ ಕಾಲೋಡು ಪೊಂಜಿ ಹೋಲ್ತುವರೆಗೆ ಕರೆಕ್ಟ್ ಬೇಪಂಡ ಇಕ್ಕೊಂಜಿ ಗುಲುಗನ ಆಚಾರ ವಿಚಾರನೆ ಬೇತೆ. ಚಾವಣ್ಯಮ್ಮನ ವಿಚಾರನೆ ಬೇತೆ. ಚಾವಣ್ಯಮ್ಮಗ ರಕ್ತದಾನ ಇಜ್ಜಿ ನೆತ್ತೇರ್ ಕೊರ್ರೆ ಇಜ್ಜಿ ಬೇಪಂಡ ಅವು 6 ದೇವೇರ್ನ ರೂಪ ಚಾವಣ್ಯಮ್ಮ. ಅರೇದು ಎಂಚಿನಕ್ಕನೆಲ್ಲ ನಮ್ಮ ತುಳುನಾಡು ಕರ್ಕುಮುಡ ಐಕ್ ಕುಂಕುಮ ಬಾಡೋಡು ಬಾಯಿಗೆ ಲಿಂಬೆ ಬಿಳಿದಿದ್ದಾರೆ ಒಂದು ಗುಲಿಗಾಗ ಆವರಣ ಕೊರ್ನಾಗ 6 ತೂವರೆಜ್ಜೆ ಅವಳು ಗುಲಿಗಾಗ ಆವರಣ ಕೊರ್ನಾಗ ಚಾವಣ್ಯಮ್ಮ ತೂವರೆಜ್ಜಿ ಇತ್ತ ಪುರೇಂಜಿನ ಫ್ಯಾಷನ್ ಆತಂದು ಅಂಡ ದುಂಬುದ ಕಾಲೋಡು ಯಾನು ವಾದ್ಯದ ಫೀಲ್ಡ್ ಇಡ್ತೀನಿ 45 ವರ್ಷ ವಾದ್ಯದ ಫೀಲ್ಡ್ ಇರ್ತೀನಿ 2 ವರ್ಷ ಬಿರುಗಾಡು ಕೋಲಗ ವಾದ್ಯ ಬಂತೀನಿ ಕೋಲಗ ವಾದ್ಯ ಬಂತೀನಿ ಗೊತ್ತು ಅಮ್ಮೇರು ಬಾರಿ ಕುದಾರದ ವಾದ್ಯದಾರು ಅಂದ ಇತ್ತೆ ಇಂಜಿನ ಆತನು ಬಂದ ನಮ್ಮ ಮೂಲ ತುಳುನಾಡು ನಮ್ಮ ದೈವ ದೇವರನ್ನು ಪತ್ತೊಂದು ಇತ್ತೆ ಕೆಲವು ಬಿಸ್ನೆಸ್ ಮಾಡ್ಕೊಂಡು ಉನ್ನೇನು ನಮ್ಮ ಇಂಜಿನ ಗೊತ್ತುಂಟು ಸರ್ ಸುರುಟೆ ನಮ್ಮ ಉನ್ನೇನು ಓಲಾಟೆ ಒಂಜಿ ಮರ ದೈಲ್ಪುನಗನೆ ಐನು ನಮ್ಮ ಎಂಚಗೋಡ ಅಂಚೆ ಬಗ್ಗವು ಮರ ಐನರ್ದು ಒಕ್ಕ ಬಗ್ಗಾರೆ ನೀನು ಸುರುಟೆ ಬಗ್ಗದೋಡು ನಮ್ಮ ಕಾಂತಾರ ಫಸ್ಟ್ ಪಿಕ್ಚರ್ ಬಂದಾಗನೆ ನಮ್ಮೊಂದು ಮಾಡಿದ್ರು ದಯ ಗೊತ್ತುಂಟು ದೈವ ಆರಾಧನೆ ಒಂಜಿ ದೈವ ಕಟ್ಟುನಗಲ ಕ್ರಮ ಇಂಚಿನ ಬಂಡ ಅಪ್ಪಲು ನೀಟಾದ ಬರೋಡು ಗಡ್ಡ ಮೀಸೆ ಸಮಯದ ತುಂಬಾ ಹಾಗಿದ್ದಾಗ ದಯಮಾಡಿ ಕ್ಷಮಿಸಿ. ಕೊನೆಯದಾಗಿ ನಾನು ಈ ಸಂದರ್ಭ ಲಾಸ್ಟ್ ಆಕ್ಷನ್ ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಎಸ್ ಸರ್, ಲಾಸ್ಟ್ ಗಾದ ಕಮಲಾಕ್ಷ ಸರ್ ದಾದ ಪಂಪರ ಈ ಒಂದು ವಿಚಾರದ ಬಗ್ಗೆ ಲಾಸ್ಟ್ ಆಕ್ಷನ್ ಸರ್. ವಿಚಾರದಾದ ಬಂದಾಗ ಎಡ್ಡೆ ವಿಚಾರಣೆ ಆಚಾರ ವಿಚಾರ ಪ್ರಚಾರ ಅಂತ ಯಾಕೆಂದಾಗ ನಮ್ಮ ಆಚರಣೆ ಸರಿ ಇಚ್ಚಿನ ವಿಚಾರ ಸರಿ ಇಚ್ಚಿನ ಪ್ರಚಾರ ಏತ ಮಲ್ತನ ಪ್ರಯೋಜನ ಇಜ್ಜಿ ಖಂಡಿತವಾದಲ್ಲ ಐಟ್ಲ ಎಕಡೆ ಗಿಲಿಯರೊಂಜಿ ವಿಶೇಷತೆ ಪಂಡೇರ್ ದೈವದ ಕೊಡಿ ಎಡಿಟ್ ಬರ್ಪನಂಚಿನ ವಿಚಾರದಾದನ ಕಟ್ಟುನಂಚಿನ ಇಸಮಕ್ಕಲನ್ನ ಬಿಡ್ಪುಜಿ ದರಿಪನಂಚಿನ ಪಾತ್ರೆಯನ್ನ ಬಿಡ್ಪುಜಿ ಒಂಜಿ ವೇಳೆ ತತ್ತದು ಪೋಣುಂದಾಂಡ ಏರೆಲ್ನ ಬಿಡುಪನಂಚಿನ ದೈವ ಆರಾಧನದ ಪರಂಪರತ್ ಒಕ್ಕ ಸಹನಕ್ಕ ಬನ್ನ ವಿಚಾರಲ್ಲ ದೈವ ಕಿರ್ಪುಂಡ ಪನ್ಪನಂಚಿನ ವಿಚಾರಲ ಸನ್ನಿವೇಶ ಬನ್ನಾಗಿ ಪ್ರಸಂಗುಡು ತೋಜುಡು ಸಿನಿಮಾಡು
ಕೆಲವೊಂಜಿ ಪಾಡ್ದನ ಸಾಹಿತ್ಯಡು ನಮ್ಮ ಇತ್ತಿಲಕ್ಕನೆ ಪನೋಡಾಪನು ಕೆಲವೊಂಜಿ ಅನಿವಾರ್ಯ ಸಂದರ್ಭತೆ ಬರ್ಪನಂಚಿನ ಹೊರತುಳ್ಳ ಕೆಲವು ದೇವುಲು ಆ ಚರಿತ್ರೆಗಳು ಪೂರ್ವ ಚರಿತ್ರೆಗಳು ಆತಿರಂಚಿನ ಕೆಲವು ಘಟನೆಗಳು ಉಂಡು ಅಂಚಾನಿತದು ಅವೇನೆ ಸಿನಿಮಗೂ ಅನುಕರಣೆ ಮಲ್ಪನವು ತಪ್ಪು ಆ ಚರಿತ್ರೆ ಪಾರ್ಧನ ಸಾಹಿತ್ಯವುಳ್ಳ ಕೆಲವೊಂಜಿ ಸಂದರ್ಭಗಳು ತಿಕ್ಕೊಂಡಂಕ ಆಯ್ನಟ್ಟತ್ರ ಆ ಸಂದರ್ಭ ಆ ಪ್ರದೇಶಗೂ ಮಾತ್ರ ಸೀಮಿತ ಆ ಪ್ರದೇಶಕ್ಕೂ ಮಾತ್ರ ಅವೇನ ಅಮಾನುಕರಣೆ ಮಲ್ತೊಂಬತ್ತು ನಂಡ ಖಂಡಿತವಾದಲ್ಲ ಅವು ಇತ್ತದ ಮಾಧ್ಯಮ ಇತ್ತದ ಜನಗಳೇನು ಉಪ್ಪೇರೆ ಸಾಧ್ಯತೆ ಇಜ್ಜಿ ಆಯ್ನಟ್ಟತ್ರ ನನದ ವಿಚಾರಕ್ಕೆ ಎನ್ನಗ ಇಂಚಿತ್ತಿನ ಸಿನಿಮಾ ಥಿಯೇಟರ್ ಇಂಚಿತ್ತಿನ ಒಂಜಿ ವೇಳೆ ಮತ್ತೆ ಸಿನಿಮಾ ಬೈದನು ಜನಕ್ಕೂ ಜಗತ್ತಿಗೆ ನಮ್ಮ ದೈವಾರಾಧನದ ವಿಚಾರಗಳು ವಿಶ್ವಗೂ ಮುಟ್ಟೋಡು ಬನ್ಪನಂಚಿನ ಇವು ಆ ಚಿಂತನೆ ಉಂಡ ರಿಷಬ್ ಶೆಟ್ಟರ್ನ ಐತ ಒಟ್ಟಿಗೆ ನಮ್ಮ ಒಂಜಿ ಅರಡ ಕಲಕಲಿ ಅದಕ್ಕೆನ್ನಗ ಇಂಚಿತ್ತಿನ ಕಮಲ್ತ ಅಲ್ಪ ಒಲ್ಪಲ ಅವಕಾಶ ಕೊರಂದಿಲಕ ಐತ ಪಿರವರ್ದು ಆ ಸಿನಿಮಾನು ಜನಕ್ಕಳಿಗೆ ಮುಟ್ಟೋಡು ಬನ್ಪನಂಚಿನ ಚಿಂತನೆ ಉಂಡ ಐಕಲ ಒಂಜಿ ಬ್ರೇಕ್ ಮಾಡ್ಲೆ ಒಂಜಿ ಜಾಗೃತಿ ಮೂಡಿಸವನಂಚಿನ ಕರ್ತವ್ಯ ನಾಕಲ್ ಮಲ್ತನ್ನು ಬರಡು ಆಯ್ನಟ್ಟ ನಮ್ಮ ಇಡೀ ಜಗತ್ತಿಗೆ ಐಟ್ಲ ಒಟ್ಟಿಗೆ ನಮ್ಮ ತುಳುವೆರೆಗಳ ಭಾವನೆಗೆ ಧಕ್ಕೆ ಅನಗ ಖಂಡಿತವಾದಲ್ಲ ಪಾತಿರ್ನ ಮಾತಿರ್ಲ ಪಾತಿರಳ ನಮ್ಮ ಭಾವನೆಗೆ ಪಾತಿರ್ನ ಒಂಜಿ ವೇಳೆ ನೆತ್ತ ಹೆಚ್ಚ ಮಸ್ತ್ ಪ್ರಾಜ್ಞರ್ ನಕಲು ನೆತ್ತ ಬಿರೋಡುಲ್ಲೇರು ಮಸ್ತ್ ಎಂಕಲ್ಡ ಇನ್ನಿತ ದಿನ ಈ ಜಗತ್ತಿಗೆ ದೈವಾರಾಧನೆ ಕಾಂತಾರ ಬತ್ತಿನಟ್ಟ ಇಡೀ ಜಗತ್ತಿಗೆ ಅಥವಾ ಎಂಕಲ್ಲ ಕಲಾವಿದರಿಗೆ ಅಥವಾ ಜನಾಂಗಗೂ ಮರ್ಯಾದೆ ಕೊರಪೇರು ಪನ್ಪಿನ ವಿಷಯ ಅಂಜತ್ತೆ ಐತ ಪಿರವಡು ತಂಜಂಕಲಂಜಿಗೆ ಬ್ರಹ್ಮಾಸ್ತ್ರ ಉಂಟು ದಲಿತ ಐಡೆಂಟಿ ಪನ್ಪಿನ ಅಂಚಿನ ಆ ಬ್ರಹ್ಮಾಸ್ತ್ರ ನೇಪಲೆಂಗಲ್ ತೆಪ್ಪಾರು ಜಾಪುಡ್ತು ಮಾತ್ರ ಉಪ್ಪುನು ಆಯ್ನೆಟ್ಟತ್ರ ಅವು ಇತ್ತಿನೆಟ್ಟಾತ್ರ ಎಂಕಲ್ ಒಂಜಿ ಮೂಲ ಜನಾಂಗದಕ್ಕಲು ಎಂಕಲ್ ಇನಿ ಸಮಾಜೋಡು ತರದೆರ್ತೊಂದುಲ್ಲ ಪನ್ಪಿನಕ್ಕೆ ಎಂಕಲಿಗೆ ಏಪಲ ಎಮ್ಮೆ ಉಂಟು ಇಡೀ ಭಾರತ ಸಂವಿಧಾನ ಬರತಿನಾರ ನಂಗಲ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಪನ್ಪಿನ ಉಂಡು ಮಾತೆರೆಗಳ ಆಯ್ನೆಟ್ಟತ್ರ ಆಯ್ನೆಡ್ದ ಹತ್ರ ಎಂಕ್ಲಿನಿತ ದಿನ ಈ ಸಮಾಜ ಮಾತೆರ್ಲ ತರದೆರ್ತು ಮೇರತೊಂದು ಉಲ್ಲ ಈ ಒಂಜಿ ಮೂಲ ಜನಾಂಗದಕ್ಕಲು ಅವು ಒಂಜಿ ಎಂಕ್ಲೆಗೆ ಪಲ ಎಮ್ಮೆ ಉಂಟು ಅಂಚಾನಿತ್ತದ ಸಿನಿಮಾ ಬರ್ತದೆ ನಾಟಕ ಬರ್ತದೆ ಯಕ್ಷಗಾನಡು ಬರ್ತದೆ ಎಂಕಲೆ ಒಲ್ಪಲ ಮರ್ಯಾದೆ ತಿಕ್ಕನು ಎಂಕಲೆ ಗೌರವ ತಿಕ್ಕನು ಪ್ರತಿ ಮನುಷ್ಯಲ ಒಂಜಿ ಮನುಷ್ಯನ ಗೌರವಿಸುವನು ನಮ್ಮ ಧರ್ಮ ಪ್ರತಿ ಮನುಷ್ಯನಡು ಉಡುಪೋಡು ಅವು ಗೌರವ ಕೊರ್ಪಿನ ಎಂಕಲ್ಲ ಒಂಜಿ ರಾಷ್ಟ್ರೀಯವಾದಿ ನಕಲೆ ರಾಷ್ಟ್ರೀಯನು ಬುಡ್ದು ರಾಷ್ಟ್ರನು ಬುಡ್ದು ಎಂಕಲ್ನ ವಿಚಾರಣೆ ಇಜ್ಜಿ ಈ ಸಂಸ್ಕೃತಿ ಈ ಸಂಸ್ಕಾರ ಆಚಾರ ವಿಚಾರ ಓರಿದನ ಈ ದೇಶ ಇತ್ತಿನಿಟ್ಟತ್ರ ಓರಿದನ ಎಸ್ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಕೊನೆಯದಾಗಿ ಒಂದು ಈಗ ನಾವು ಈ ಡಿಬೇಟ್ ನ ಪ್ರಾರಂಭದಲ್ಲಿ ಒಬ್ಬ ಆಡಿಯನ್ಸ್ ಒಬ್ಬ ವೀಕ್ಷಕ ಆತನ ಒಂದು ದೃಶ್ಯವನ್ನ ಪ್ಲೇ ಮಾಡಿದ್ವಿ ಆತ ಪಂಚೆನ ಹಾಕಿಕೊಂಡು ಟ್ರೆಡಿಷನಲ್ ವ್ಯಾರ್ ಅಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಯಾವ ರೀತಿ ದೈವದ ಆಕ್ರೋಶವನ್ನ ಆವೇಶವನ್ನ ಮಾಡಿದಾನೆ ಅನ್ನೋದು ಸೊ ಆತನಿಗೆ ಏನಂತ ಹೇಳಿದ್ರೆ ಆತನಿಗೆ ಆ ಒಂದು ಆವೇಶವನ್ನ ಮಾಡಿದಂತಹ ನಟನೆಯನ್ನ ಮಾಡಿದ ಬಳಿಕ ಆ ವ್ಯಕ್ತಿ ಅಂದ್ರೆ ಆತನೇ ಹೇಳಿರುವಂತದ್ದು ಸರ್ವನಾಶ ಆಗಿ ಹೋಗ್ತೀರಿ ಯಾರೆಲ್ಲ ಈ ಚಿತ್ರವನ್ನ ನೋಡಲ್ಲ ಅಂತವ್ರು ಸರ್ವನಾಶ ಆಗಿ ಹೋಗ್ತೀರಿ ಅಂತ ಹೇಳಿ ಆತ ಶಾಪವನ್ನ ಹಾಕ್ತಾರೆ ನನ್ಗೆ ಅದು ಬಹಳಷ್ಟು ಬೇಸರ ಆಯ್ತು ಆತನ ಅಭಿಮಾನ ಆತನ ಎದೆಯಲ್ಲಿ ಇಟ್ಕೊಳ್ಬಹುದಿತ್ತು ಅದನ್ನು ಬಿಟ್ಟು ಆತ ಆ ರೀತಿ ಆವೇಶ ಬಂದಂತೆ ಮಾಡಿ ಯಾರು ಚಿತ್ರ ನೋಡಿಲ್ಲ ಸರ್ವನಾಶ ಆಗಿ ಹೋಗ್ತಾರೆ ಅನ್ನೋದು ಅಂತ ಅತಿರೇಕದ ಅಭಿಮಾನಗಳು ನಮ್ಗೆ ಅವಶ್ಯಕತೆಗಳಿಲ್ಲ ನಮ್ಗೆ ಗೊತ್ತುಂಟು ನಮ್ಮ ಊರಿನ ದೈವ ಏನು ನಮ್ಮ ತುಳುನಾಡಿನ ದೈವ ಏನು ಎಂತದ್ದು ಅನ್ನೋದು ನೀವುಗಳು ಬಂದು ಸರ್ವನಾಶ ಆಗುವಂತ ಶಾಪಗಳನ್ನು ಹಾಕುವಂತ ಅವಶ್ಯಕತೆಗಳಿಲ್ಲ ನಾನು ನೇರವಾಗಿ ಹೇಳೋದು ಯಾಕಂತ ಬಂದಾಗ ಆ ವ್ಯಕ್ತಿ ನನ್ಗೆ ನೋಡಿದಾಗ ಆ ವಿಡಿಯೋ ನೋಡಿದಾಗ ಬಹಳಷ್ಟು ಶಾಕ್ ಆಯ್ತು ಪ್ರಥಮವಾಗಿ ನೋಡಿದಾಗ ಏನಪ್ಪ ಈ ರೀತಿ ಮಾಡ್ತಾ ಇದಾರೆ ಏನ್ ಕತೆ ಅನ್ನೋದು ಈಗ ಆ ವ್ಯಕ್ತಿ ಕ್ಷಮಿಸಿ ನಂದು ತಪ್ಪಾಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಕ್ಷಮಾಪಣೆಯನ್ನ ಕೇಳಿಕೊಂಡು ವಿಡಿಯೋವನ್ನ ಮಾಡಿದ್ದಾರೆ ಯಾಕಂತ ಬಂದಾಗ ಆ ರೀತಿ ಆಕ್ಟ್ ಮಾಡಿದ ಬಳಿಕ ಆತನಿಗೆ ಏನೋ ನೆಮ್ಮದಿ ಇಲ್ಲ ಅಂತೆ ಆತನಿಗೆ ಏನೋ ಸಮಸ್ಯೆ ಶುರುವಾಗಿದೆ ಅಂತೆ ಹಾಗಿದ್ದಾಗ ಆತನೇ ಸ್ವತಃ ವಿಡಿಯೋವನ್ನ ಮಾಡಿದ್ದಾನೆ ಅದು ಬಹಳಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವೆಂಕಟ್ ಅಂತ. ಇತ್ತೀಚೆಗೆ ವೈರಲ್ ಆಗ್ತಿರೋ ವಿಡಿಯೋ ನೀವೆಲ್ಲರೂ ನೋಡೇ ಇರ್ತೀರಾ. ಅದು ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ನಾನು ಮಾಡಿದ್ದಿಲ್ಲ. ಕಾಂತಾರ ಟೀಮ್ಗೆ, ರಿಷಬ್ ಶೆಟ್ಟಿ ಸಾರ್ಗೆ ನನ್ನ ಕ್ಷಮೆ ಇರಲಿ. ಹಾಗೂ ಮಂಗಳೂರು ಜನತೆಗೆ, ತುಳುನಾಡಿನ ಜನತೆಗೆ ನನ್ನ ಕ್ಷಮೆ ಇರಲಿ. ಈ ಘಟನೆ ಆದಾಗಿಂದ ನನಗೆ 3 ದಿನದಿಂದ ನೆಮ್ಮದಿ, ಶಾಂತಿ ಅನ್ನೋದಿಲ್ಲ. ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗಬೇಡಿ. ನಾನು ನಿಮ್ಮವ ಅಂತ ನನ್ನ ಕ್ಷಮಿಸಿಬಿಡಿ. ಸಾರಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವೆಂಕಟ್ ಅಂತ. ಇತ್ತೀಚೆಗೆ ವೈರಲ್ ಆಗ್ತಿರೋ ವಿಡಿಯೋ ನೀವೆಲ್ಲರೂ ನೋಡೇ ಇರ್ತೀರಾ. ಅದು ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ನಾನು ಮಾಡಿದ್ದಿಲ್ಲ. ಕಾಂತಾರ ಟೀಮ್ಗೆ, ರಿಷಬ್ ಶೆಟ್ಟಿ ಸಾರ್ಗೆ ನನ್ನ ಕ್ಷಮೆ ಇರಲಿ. ಹಾಗೂ ಮಂಗಳೂರು ಜನತೆಗೆ, ತುಳುನಾಡಿನ ಜನತೆಗೆ ನನ್ನ ಕ್ಷಮೆ ಇರಲಿ. ಈ ಘಟನೆ ಆದಾಗಿಂದ ನನಗೆ 3 ದಿನದಿಂದ ನೆಮ್ಮದಿ, ಶಾಂತಿ ಅನ್ನೋದಿಲ್ಲ. ಪ್ಲೀಸ್ ಈ ತರ ಯಾರು
ಪ್ಲೀಸ್ ಈ ತರ ಯಾರು ಮಾಡಕ್ ಹೋಗಬೇಡಿ. ನಾನು ನಿಮ್ಮವ ಅಂತ ನನ್ನ ಕ್ಷಮಿಸಿಬಿಡಿ. ಸಾರಿ. ಬಹುಶಃ ಇದು ನಮ್ಮ ದೈವದ ಶಕ್ತಿ ಕಾರಣಿಕ ಅಂತ ಹೇಳ್ತೀನಿ. ಯಾಕಂತ ಬಂದಾಗ ಆ ವ್ಯಕ್ತಿ ಯಾವ ರೀತಿ ಆಕ್ಟ್ ಮಾಡಿದ, ದೈವ ಆವೇಶ ಬಂದಂತ ರೀತಿಯಲ್ಲಿ ನಟನೆ ಮಾಡಿದ್ದ, ಆತನಿಗೆ 3 ದಿನಗಳಿಂದ ಆ ವಿಡಿಯೋ ಮಾಡಿದ ಬಳಿಕ ನೆಮ್ಮದಿ ಇಲ್ಲ, ಹಾಗಾಗಿ ಕ್ಷಮೆಯನ್ನ ಕೇಳಿದ್ದಾನೆ. ಇಂಥದ್ದೇ ಘಟನೆ ಕಾಂತಾರ ಪ್ರಥಮ ಹಂತದ ಚಿತ್ರ ರಿಲೀಸ್ ಆದಾಗ ಅಲ್ಲೂ ಕೂಡ ಒಬ್ಳು ತಮಿಳುನಾಡಿನ ಬಹುಶಃ ಹೆಣ್ಮಗಳೇನು ಆ ರೀತಿಯ ವಿಡಿಯೋ ಮಾಡಿದ್ಲು. ನಾವು ಇದೇ ರೀತಿ ಚರ್ಚೆನ ಮಾಡಿದ್ವಿ. ಆ ಸಂದರ್ಭ ಅವಳು ಈ 2ನೇ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ತಪ್ಪು ಕಾಣಿಕೆಯನ್ನ ಹಾಕಿದ್ದು ಅಣ್ಣಪ್ಪ ಸ್ವಾಮಿಗೆ ಕ್ಷೇತ್ರಕ್ಕೆ, ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಬಂದು. ಸೊ ಹಾಗಿದ್ದಾಗ ಇಂತಹ ಕಾರಣಿಕಗಳಿವೆ. ಎಲ್ಲೂ ಕೂಡ ಆಟ ಆಡೋಕೆ ಯಾವತ್ತೂ ಕೂಡ ಹೋಗಬೇಡಿ. ನಮ್ಮಿನಕ್ಲೆಗೆ ಇಂಬು ಕೊರ್ಪೇರು ಆಂಡ ಓಲಲ್ಲ ನಮ್ಮ ಧರ್ಮದ ಸಾದಿ ತತ್ಯ ಪಂಡಗ ಒಲ್ಪ ಪೆಟ್ಟು ಬೂರ್ಡು ಪಂದು ಗೊತ್ತಾಬುಜಿ ಅವೇ ನಮ್ಮ ನೆನಪು ದೀಕ. ಅಂಡ್ ಕ್ಷಮೆ ಇರ್ಲಿ. ಕೊನೆಯದಾಗಿ ಅಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಆಗಿದಾಗ ಕೊನೆಯದಾಗಿ ಅಂದ್ರೆ ಒಂದು ವೇಳೆ ನಾನು ಎಲ್ಲಾ ಕರೆಗಳನ್ನು ತೆಗೆದುಕೊಳ್ಳಲಿಲ್ಲ ಅಂತ ಬಂದಾಗ ಬಹಳಷ್ಟು ರಾಂಗ್ ಮೆಸೇಜ್ಗಳು ಹೋಗುತ್ತೆ. ಆಗಿದಾಗ ಪಾರದರ್ಶಕವಾಗಿಲ್ಲ ಅಂತ ನಿಟ್ಟಿನಲ್ಲಿ ಐ ಆಮ್ ವೆರಿ ವೆರಿ ಸಾರಿ. ಕೊನೆಯದಾಗಿ ಒಂದು ಕರೆಯನ್ನ ತೆಗೆದುಕೊಂಡು ನಾನು ವೈಂಡ್ ಅಪ್ ಮಾಡ್ತೀನಿ. ತದನಂತರ ನಾನು ಗಿಡಿಯಾರ್ ಜೊತೆ ಲಾಸ್ಟ್ ರಿಯಾಕ್ಷನ್ ಮಾಡ್ತೀನಿ ಸರ್. ಓಕೆ, ಎಸ್ ಸರ್. ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಪ್ರದೀಪ್ ಸರಿಪಲ್ಲ ಮಾತಾಡೋದು. ನಮಸ್ತೆ ಪ್ರದೀಪ್ ಸರಿಪಳ ಅವರೇ, ಬಜರಂಗ ದಳ ಮುಖಂಡರು. ನೋಡಿ, ಎಸ್ ಸರ್, ವೇದಿಕೆಯಲ್ಲಿ ಪನ್ನಲಲ್ಲಿ ಕೂತಿರುವ ಎಲ್ರಿಗೂ ಕೂಡ ನಮಸ್ಕಾರ. ಕೇಳ್ತಾ ಇದೆಯಾ? ವಾಯ್ಸ್ ಇಲ್ಲಿ ಎಕ್ಕೋ ಹೊಡಿತಾ ಇದೆ, ಹಾಗಾಗಿ ಎಸ್ ಮಾತಾಡಿ, ನಮಗೆ ಕೇಳ್ತಾ ಇದೆ, ಮಾತಾಡಿ ಸರ್. ನೋಡಿ, ರಿಷಬ್ ಶೆಟ್ಟಿ ಮೊದಲ ಸಿನಿಮಾ ಕಾಂತಾರ ಬಂದಾಗ ತುಂಬಾ ಖುಷಿ ಆಯ್ತು, ಎಲ್ಲಾನು ಖುಷಿ ಆಯ್ತು, ಎಲ್ಲ ಖುಷಿ ಪಟ್ರಿ. ಆದ್ರೆ ಯಾವಾಗ ಏನು ನಮ್ಮ ದೈವದ ಕೋಣೆಯಲ್ಲಿ ಅಥವಾ ನಮ್ಮ ದೈವಸ್ಥಾನದಲ್ಲಿರುವಂತಹ ದೈವಗಳು ರೋಡ್ನಲ್ಲಿ ಬಂದಾಗ ನಿಜವಾಗಿ ಕೂಡ ಅಂತ ಆದ ಅನುಭವ ಅಥವಾ ಒಂದು ನಮ್ಮ ಹೊಟ್ಟೆಯಲ್ಲಿ ಏನೇಂತ ಧಾರ್ಮಿಕ ಭಾವನೆಗೆ ಧಕ್ಕೆ ಇಲ್ಲ, ನಮ್ಮ ಹೊಟ್ಟೆ ಉರಿತಾ ಇತ್ತು. ಅವಾಗ ಅವ್ರು ಹೇಳಿದ್ರು, ವಸಂತಣ್ಣ ಹೇಳಿದ್ರು, ನಾಟಕದಲ್ಲಿ ಬರಲ್ವಾ ಅಥವಾ ಯಕ್ಷಗಾನದಲ್ಲಿ ಬರಲ್ವಾ ಅಂತ. ನೋಡಿ, ಮಹಾತ್ಮೆಗಳನ್ನ ತೋರಿಸ್ಬೇಕಾದ್ರೆ ದೇವರ ಮಹಾತ್ಮೆ ಯಾವ ರೀತಿ ಇದೆಯೋ ಅದನ್ನ ಮಹಾತ್ಮೆಗಳನ್ನ ಅಲ್ಲಿ ಆ ಪಂಜುರ್ಲಿಯ ಮಹಾತ್ಮೆ ಆಗಿರ್ಬೋದು ಅದನ್ನ ತೋರಿಸುವಂತ ಪ್ರಯತ್ನ ಆಗಿದ್ದಾರೆ. ಎಲ್ಲೂ ಕೂಡ ಬೇರೆಯವರು ನಾವು ಇಲ್ಲಿ ವಿಡಂಬನೆ ಮಾಡ್ಲಿಲ್ಲ, ರೋಡಲ್ಲಿ ಕುಣಿದಿಲ್ಲ. ನೋಡಿ, ಇವಾಗ ಮೊದಲ ಬಾರಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಛದ್ಮವೇಷ ಬಂತು. ಆಂಧ್ರ, ತಮಿಳುನಾಡು ಎಲ್ಲ ಕಡೆ ನಮ್ಮ ದೇವರನ್ನ ಅವಮಾನ ಮಾಡುವಂತ ಕೃತ್ಯ ನಡೆಯಿತು. ಆದ್ರೆ 2ನೇ ಬಾರಿ ಬಂದಾಗ ಅದರ ಬಗ್ಗೆ ಒಂದು ಅವೇರ್ನೆಸ್ ಮಾಡ್ಲಿಕ್ಕೆ ಏನಾದ್ರು 1-2 ಮಾತುಗಳನ್ನ ರಿಷಬ್ ಶೆಟ್ಟಿ ಅವರು ಮಾತಾಡ್ಬೇಕಿತ್ತು. ಯಾಕೆ ಮಾತಾಡಿಲ್ಲ? ಶಿವದೂತ ಗುಳಿಗೆ ಯಕ್ಷಗಾನ ನಾಟಕ ಬಂದಾಗ ಅದ್ರ ಎದುರುಗಡೆ ಬಂದು ಅಷ್ಟು ಚೆನ್ನಾಗಿ ಹೇಳ್ತಾರೆ, ಅನುಕರಣೆ ಮಾಡಬೇಡಿ, ಇದನ್ನ ವಿಡಂಬನೆ ಮಾಡುವುದಲ್ಲ, ಆ ದೈವದ ವಿಷಯವನ್ನ ಅದು ತಿಳಿಸುವಂತ ಕೆಲಸ ಆಗಿದೆ. ಗುಳಿಗೆ ಹೇಗೆ ಬಂತು, ಯಾವ ರೀತಿ ಅಂತ ಹೇಳಿ ತಿಳಿಸುವಂತ ಕೆಲಸ ಆಗಿದೆ. ಆದ್ರೆ ಇಲ್ಲಿ ಈ ಫಿಲ್ಮ್ ನಾನು ನೋಡಿಲ್ಲ, ಆದ್ರೆ ಕೆಲವು ಕ್ಲಿಪ್ಪಿಂಗ್ಸ್ ನೋಡಿದ್ದೇನೆ, ಕೆಲವರು ಹೇಳುದನ್ನು ನೋಡಿದ್ದೇನೆ. ನೋಡಿ ಬಂದವರು ನಂಗೆ ಹೇಳಿದ್ದಾರೆ ನಾನು ಯಾಕೆ ನೋಡಿದೆ ಅಂತೇಳಿ. ಹಾಗಾದ್ರೆ ತಮಗೂ ಕೂಡ ಬೇಸರ ಆಗಿದೆ ಅಂತ ಹೇಳ್ತೀರಿ? ಖಂಡಿತವಾಗಿ ನನಗೆ ತುಂಬಾ ಬೇಸರ ಆಗಿದೆ ಈ ಫಿಲ್ಮ್ ವಿಷಯದಲ್ಲಿ. ನೋಡಿ, ಅವಾಗಲೇ ಹೇಳಿದ್ರು, ಇನ್ನೊಬ್ಬ ಯಾರೋ ಒಬ್ಬ ಕರೆ ಮಾಡಿದಾಗ ನಾನು ನೋಡ್ತಾ ಇದ್ದೆ, ಕರೆ ಮಾಡಿದಾಗ ಹೇಳ್ತಾ ಇದ್ದ, ನಡ್ಕೊಂಡು ಬರ್ತಾ ಇರೋರು ದೈವ ಪಾತ್ರಿಗಳು ಈಗ ಕಾರಲ್ಲಿ ಬರ್ತಾ ಇದ್ದಾರೆ, ನಮ್ಗೆ ದೈವವನ್ನ ಮಾರ್ಕೊಂಡು ನಮ್ಗೆ ದುಡ್ಡು ಬೇಡ. ಇನ್ನೊಂದು ಮಾತು ಹೇಳಿದ, ಇವಾಗ ಅವರಿಗೆ ನಾವು ಏನೋ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅಂತ. ನೋಡಿ, ದೈವದ ಕೊಡಿಯಡಿಯಲ್ಲಿ ನಾನು ಬೆಳೆದವ, ದೈವ ನನ್ಗೊಂದು ಅದೊಂದು ತಾಯಿ ಸಮಾನ, ನಂಗೆ ಮಾವನ ಸಮಾನ, ನನ್ನ ಕುಟುಂಬ ಅದು. ನನ್ನ ಕುಟುಂಬವನ್ನ ನಾನು ವಿಡಂಬನೆ ಮಾಡೋದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಂಗೆ, ಖಂಡಿತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಧಾರ್ಮಿಕ ಭಾವನೆಗೆ ಖಂಡಿತ ಇದರಿಂದ ಪೆಟ್ಟಾಗಿದೆ. ಅದನ್ನ ನೋಡಿ, ಅದನ್ನ ಹೇಳ್ಕೊಳ್ಲಿಕ್ಕೆ ಆಗದಿರುವಂತದ್ದು ಅಂತ ಹೇಳಿದ್ರೆ ಹೊಟ್ಟೆ ಉರಿತದೆ. ನನ್ನ ದೈವ ಬೇರೆ ಒಂದು ವೇದಿಕೆಯಲ್ಲಿ ಕುಣಿದಾಗ ಅದೇ ವೇದಿಕೆಯಲ್ಲಿ ರಿಷಬ್ ಶೆಟ್ಟಿ ಇದ್ರು, ಯಾಕೆ ಹೇಳಿಲ್ಲ ಬಾಯಲ್ಲಿ? ಖಂಡಿತವಾಗಿ ನನಗೆ ಅದು ಹೊಟ್ಟೆ ಉರಿಯುವ ರೀತಿ ಆಗಿದೆ. ನಾನೊಂದು ಪ್ರದೀಪ್ ಸರಿಪಲ್ಲಾಗಿ ಮಾತಾಡ್ತಾ ಇಲ್ಲ, ನಾನೊಬ್ಬ ಸಾಮಾನ್ಯ ಒಬ್ಬ ದೈವ ಭಕ್ತನಾಗಿ ಮಾತಾಡ್ತಾ ಇದ್ದಾನೆ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಪ್ರದೀಪ್ ಸರಿಪಳ ಅವರು, ಬಜರಂಗ ದಳ ಮುಖಂಡರು. ಅಂಡ್ ಕ್ಷಮಿಸಿ, ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ, ಯಾಕಂದ್ರೆ 1-2 ಗಂಟೆಗಳ ಕಾಲ ಆಗ್ತಾ ಬಂತು. ಕೊನೆಯದಾಗಿ ವಸಂತ್ ಗಿಳಿಯರ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್, ಲಾಸ್ಟ್ ಸೆಕ್ಷನ್. ಇಲ್ಲ, ಈಗ ದೈವಗಳ ಸಿನಿಮಾವನ್ನ ಹಿಂದೆ ಈಗ DK ಚೌಟ್ರ್ ಅಂತವ್ರು ಬಹಳ ಪ್ರಬುದ್ಧರು, ಶಿವರಾಮ್ ಕಾರಂತ್ ಅಂತವ್ರು ಬಹಳ ಪ್ರಬುದ್ಧರು. ಶಿವರಾಮ್ ಕಾರಂತರು ಪಂಜುರ್ಲಿಯ
ಏನು ಆ ಪ್ರದರ್ಶಿಕೆಯನ್ನ ಮಾಡಿದಾಗ ಯಾರೋ ಒಬ್ಬ ಅನುಕರಣೆ ಮಾಡಿದ ಅಂತ ಹೇಳಿದ್ರೆ ಅದು ಶಿವರಾಮ್ ಕಾರಂತರ ತಪ್ಪಾಗ್ತದೆ ಅಂತ ನಾನು ಹೇಳೋದಿಲ್ಲ. ಇದು ಜನರಲ್ಲಿ ಎಲ್ಲಾ ರೀತಿಯ ಹುಚ್ಚಾಟಗಳು ಇವತ್ತು ನಡೀತಾ ಇದೆ. ಅದಕ್ಕೆ ಸಿನಿಮಾವೇ ಕಾರಣ. ಆದ್ರೆ ಸಿನಿಮಾದಲ್ಲಿ ಅವ್ರು ಬಂದು ನಟ ಬಂದು ಹೇಳ್ಬೇಕು ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು ಹೇಳಿಯಾರು, ಅದ್ರ ಬಗ್ಗೆ ನಂದೇನಿಲ್ಲ. ಆದ್ರೆ ಸಿನಿಮಾವನ್ನ ನಾವು ವಿರೋಧಿಸುವ ಭರದಲ್ಲಿ ಬೇರೆ ಬೇರೆ ಈಗ ಕ್ಷೇತ್ರ ಮಹಾತ್ಮೆಯ ಬಗ್ಗೆ ಹೇಳಿದ್ರು, ದೈವ ಆಳಿ ಬಂದು ಅಲ್ಲಿ ಹಾಸ್ಯವನ್ನ ಮಾಡುವಂತಹ ದೃಶ್ಯಗಳು ಕೂಡ ಇವೆ. ನಾನು ನಿಮ್ಗೆ ದಾಖಲೆ ಸಮೇತ ಉದಾಹರಣೆ ಸಮೇತ ಹೇಳ್ತೇನೆ. ನೀವು ಇವತ್ತು ಒಂದೇ ಒಂದು ತೆಂಗಿನ ಮರದ ಸುಳಿ ಉಳಿಯೋದಿಲ್ಲ. ಈ ಕೆಲವರು ದೈವ ಕ್ಷೇತ್ರ ಮಹಾತ್ಮೆ ಮಾಡೋದ್ರೊಳಗಡೆ ಎಲ್ಲ ತೆಂಗಿನ ಮರದ ಸುಳಿಯನ್ನ ತೆಗೆದು ಸಿರಿಯೋಲೆ ಮಾಡಿ ಇವ್ರದ್ದು ಒಂದೊಂದು ಕ್ಷೇತ್ರ ಮಹಾತ್ಮೆಯಲ್ಲಿ 10 ದೈವಗಳು ದೊಂದೆ ಹಿಡ್ಕೊಂಡು ಬಂದ್ಬಿಡೋದು. ಇದರ ಬಗ್ಗೆ ನಿಜವಾಗಿಯೂ ಸಹನಾ ಕುಂದರ್ ಅಂತವ್ರು ಹೋರಾಟವನ್ನು ಮಾಡ್ಬೇಕು. ಸಿನಿಮಾದಲ್ಲಿ ಅವರು ದೈವಕ್ಕೆ ಅಪಚಾರ ಮಾಡುವಂತದ್ದನ್ನ ಮಾಡಿಲ್ಲ, ಅನುಕರಣೆ ಮಾಡುವ ಮೂಲಕ ಆಗಿರೋದ್ರ ಬಗ್ಗೆ ನಮ್ದು ಕೂಡ ಆಕ್ಷೇಪ ಇದೆ, ನಮ್ದು ಕೂಡ ರಿಕ್ವೆಸ್ಟ್ ಇದೆ. ರಿಷಬ್ ಶೆಟ್ಟಿ ಅವರು, ನಿಮ್ಮ ವಿಡಿಯೋ ದೃಶ್ಯಿಕೆಗೆ ಬಹಳ ಮಹತ್ವ ಇದೆ. ನೀವೇ ಈ ರೀತಿ ವರ್ತನೆ ಮಾಡುವವರ ಬಗ್ಗೆ ಒಂದು ವಿಡಿಯೋ ಮಾಡಿ. ಏನು ಶಕ್ತಿಮಾನ್ ಧಾರಾವಾಹಿಯ ಮೊದಲು ಹೇಗೆ ಆ ಶಕ್ತಿಮಾನ್ ಪಾತ್ರಧಾರಿ ಮುಖೇಶ್ ಖನ್ನಾ ಯಾರು ಹೇಳ್ತಾ ಇದ್ರಲ್ವಾ, ಅದೇ ರೀತಿ ನೀವು ಕೂಡ ಇದನ್ನ ಅನುಕರಣೆ ಮಾಡಬಾರ್ದು. ಇದೊಂದು ಸಿನಿಮಾ ಮಾತ್ರ, ಅದನ್ನ ಸಿನಿಮಾವಾಗಿಯೇ ಸ್ವೀಕಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ರಿಕ್ವೆಸ್ಟ್ ವಿಡಿಯೋವನ್ನ ಮಾಡೋದು ನಮ್ಮ ವಿನಂತಿ ಇದೆ. ಹಾಗಂತೇಳಿ ಇಲ್ಲಿ ಸೆಲೆಕ್ಟಿವ್ ಹೋರಾಟಗಳನ್ನ ಯಾರು ಕೂಡ ಮಾಡಕೂಡುದು. ಇನ್ ಮುಂದೆ ಕೂಡ ದೈವಾರಾಧನೆಯ ಬಗ್ಗೆ ಯಾರೋ ಒಬ್ರು ಹೇಳಿದ್ರಾಗ, ವಸಂತ ಗಿಳಿಯಾರರಿಗೆ ತುಳುನಾಡಿನ ದೈವಾರಾಧನೆಯ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಅವರನ್ನು ಕೂಡ ಒಂದು ದಿನ ನಿಮ್ಮ ಡಿಬೇಟಿಗೆ ಕರೆಸಿ ನಾನು ಕೂಡ ಬರ್ತೇನೆ. ನಾವು ದೈವಾರಾಧನೆ ಮಾಡುವಂತ ಕುಟುಂಬದವರೇ. ಆ ದೈವದ ಬಗ್ಗೆ ಒಂದು ದೈವಕ್ಕೆ ಅವಮಾನ ಆಗ್ತಿರುವ ಸಂದರ್ಭದಲ್ಲಿ ನಾನು ಆ ದೈವದ ಪರ ನಿಂತು ಹೋರಾಟ ಮಾಡಿದವನು, ದೊಡ್ಡ ವ್ಯವಸ್ಥೆಯನ್ನ ಎದುರು ಹಾಕೊಂಡವನು. ನನಗೆ ಅದರ ಅನುಭವ ಇದೆ. ಮತ್ತೆ ಆ ದೈವವೇ ನನ್ನನ್ನ ಕರೆದು ನನಗೆ ಆಶೀರ್ವಾದ ಮಾಡಿದ ಅನುಭವ ಕೂಡ ಇದೆ. ಹಾಗಾಗಿ ದೈವಾರಾಧನೆಯ ಬಗ್ಗೆ ಈಗ ಅಲ್ಲಿ ದೈವ ನರ್ತಕರಿದ್ದಾರೆ, ಅವರ ಬಗ್ಗೆ ಈ ಸಹನಾ ಕುಂದರ್ ಹೋರಾಟದ ಬಗ್ಗೆಯೂ ಕೂಡ ನನಗೆ ಗೌರವ ಇದೆ. ನಾವು ಯಾರ ಬಗ್ಗೆಯೂ ಅಗೌರವ ಇಲ್ಲ. ಆದ್ರೆ ಎಲ್ಲ ಒಂದು ಕಡೆ ದೈವಾರಾಧನೆಗೆ ಒಂದಷ್ಟು ನೋಡಿ, ಒಂದು ಸರ್ಕಾರ ಅವರಿಗೆ ಮಾಸಾಶನವನ್ನ ಆ ನಲಿಕೆಯವರಿಗೆ ಏನು ಈ ವೇಷ ಕಟ್ಟುವವರಿಗೆ ಮಾಸಾಶನವನ್ನ ಕೊಡ್ಬೇಕು ಎನ್ನುವ ನಿರ್ಣಯ ಕೂಡ ಒಂದು ಸಂದರ್ಭದಲ್ಲಿ ಸರ್ಕಾರ ತಡೀತದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಮಾನ್ಯತೆ ಎಲ್ಲಿ ಸ್ವಲ್ಪ ಕೆಟ್ಟದ್ದು ಇದೆ, ಸ್ವಲ್ಪ ಒಳ್ಳೇದು ಇದೆ. ಹಾಗಾಗಿ ನಾವು ಅದರಲ್ಲಿ ಇರುವಂತ ತಪ್ಪುಗಳನ್ನು ಮಾತ್ರ ಖಂಡಿಸಲೇಬೇಕು ಅನ್ನುವ ಕಾರಣಕ್ಕೆ ತಪ್ಪುಗಳನ್ನ ಹುಡುಕಿ ತಂದು ಒಲ್ಲದ ಗಂಡನಿಗೆ ಏನು ಅದು ಹೇಳ್ತಾರಲ್ಲ ಮೊಸರಳ್ಳಿ ಕಲ್ಲು ಅನ್ನುವ ಹಾಗೆ ಮಾಡದೆ ಒಂದು ಇದನ್ನ ನಾವು ಗೌರವ. ಯಾಕಂದ್ರೆ ಇನ್ನು 1 ವಾರ 10 ದಿನದಲ್ಲಿ ಇದರ ಏನು ಟೆಂಪರ್ ಇಳಿಯುವಂಥದ್ದು, ಏನು ವರ್ಷಗಟ್ಲೆ ಇದು ಥಿಯೇಟರ್ ಅಲ್ಲಿ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಮಭಾವದಲ್ಲಿ ನಾವೆಲ್ಲರ ಭಾವನೆಗಳನ್ನ, ಅವರ ಎಫರ್ಟ್ ಅನ್ನ ಗೌರವಿಸಿ ನಿರ್ಣಯಗಳನ್ನ ತಗೊಳ್ಬೇಕು. ಸಹನಾ ಕುಂದರ್ ಅವರಿಗೆ ಮತ್ತೆ ಅವರ ಜೊತೆಗಿರುವ ತಂಡಕ್ಕೆ ಒಂದಷ್ಟು ಸಹನೆ ಇರಲಿ. ರಿಷಬ್ ಶೆಟ್ಟರ ಬಗ್ಗೆ ಎಲ್ಲ ಒಂದು ಕಡೆ ಅವನು ಇವನು ಎನ್ನುವ ಪದ ಬಳಕೆಯನ್ನ ಮಾಡದೆ ಒಬ್ಬ ಕಲಾವಿದನಿಗೆ ಕೊಡುವಂತ ಗೌರವವನ್ನ ತಾವು ಕೊಡಬೇಕು ಅಂತ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಓಕೆ, ಗಿಳಿಯರ್ ಅವರೇ, ಒಂದು ವಾರದಲ್ಲಿ ಇದೊಂದು ಏನೋ ಸೌಂಡ್ ನಿಲ್ಲುತ್ತದೆ ತಾವು ಹೇಳ್ತೀರಿ. ವಾಟ್ ಅಬೌಟ್ ನೆಕ್ಸ್ಟ್ ಚಾಪ್ಟರ್ ಸರ್? ಇನ್ನೊಂದು 3rd ಚಾಪ್ಟರ್ ಬರುತ್ತೆ ಅಂತ ಹೇಳಿದ್ದಾರೆ, ವೆಬ್ ಸೀರೀಸ್ ತರ. ಸೊ ಭಯ ಆಗ್ತಾ ಇದೆ. ಈಗ ನೆಕ್ಸ್ಟ್ ಚಾಪ್ಟರ್ ಬರುವಾಗ ಒಂದಿಷ್ಟು ಅನುಭವಿಗಳ ಜೊತೆಗೆ ಇನ್ನು 2 ದೈವ ತಗೊಂಡು ಬರ್ತಾರೆ, ಇನ್ನು 2 ದೈವ ಬರ್ತದೆ. ಒಂದೊಂದು ಸೀರೀಸ್ ಗೆ ಒಂದೊಂದು ದೈವದ ಪ್ರಮೋಷನ್ ಮಾಡ್ತಾರೆ ರಿಷಬ್ ಶೆಟ್ಟಿ ಅವರು. ಭಯ ಆಗುವಂತದ್ದು ಅದು ಸರ್, ಯಾಕಂದ್ರೆ ಒಂದು ವೆಬ್ ಸೀರೀಸ್ ಬರುತ್ತಿರುತ್ತಲ್ಲ ಸರ್, ದೈವಗಳು ಬಹಳಷ್ಟು ಹೆದರಿಕೆ ಆಗುತ್ತೆ. ಹಾಗಾಗಿ ನೋಡಿ, ಒಂದು ಮುಂದಿನ ಚಾಪ್ಟರ್ ಅಲ್ಲಿ ದೈವದ ಕಥೆಯ ಎಳೆಯ ಜೊತೆಗೆ ಈ ಕಾಲದ ಕಥೆಗಳು ಕೂಡ ಹೆಣೆದುಕೊಳ್ಳಬಹುದು. ಈಗ ರಾಜರ ಕಾಲದ ಕಥೆಗಳಾಯ್ತಲ್ವಾ, ಈಗ ಈ ಹಿಂದೆ ದೈವದ ಕಾರಣಿಕದಿಂದ ಏನೇನಾಯ್ತು ಎನ್ನುವ ಕಥೆಗಳು ಮುಂದೆ ಸಹಜವಾಗಿ ನಾವು ನೀವು ಬದುಕ್ತಾ ಇರುವಂತ ಕಾಲದ ಕಥೆಗೆ ಅದು ಒಂದು ಕನೆಕ್ಟ್ ಆಗ್ಬಹುದು. ಹಾಗಾಗಿ ನಾವು ಈಗಲೇ ಅದನ್ನು ವಿರೋಧಿಸೋದು ಬೇಡ, ಸರಿ ಅನುಭವವನ್ನ ನೋಡೋಣ ಅಂತ ಹೇಳ್ತಾ. ಓಕೆ, ಮುಂದೆ ಬರೋದು ಫಿಕ್ಸ್ ಆಗಿದ್ರೆ ಹೌದು, ಅದು ಕೊಡ್ತಾರಲ್ಲ, ಅದು ರಿಷಬ್ ಶೆಟ್ಟಿ ಹೊಂಬಾಳೆ ಪ್ರೊಡಕ್ಷನ್ ಅವ್ರು ಹೇಳ್ಬೇಕು, ಅವ್ರಿಗೆ ಗೊತ್ತಾಯ್ತು ಮತ್ತೆ ಸಿನಿಮಾಕ್ಕೂ ಆಗ್ಲಿ ನನಗೇನು ಸಂಬಂಧ ಇಲ್ಲ. ಸಹನಾ ಕುಂದರ್ ಅವ್ರು ಆಗ ಒಂದು ಮಾತು ಹೇಳಿದ್ರು, ಅಲ್ಲೆಲ್ಲಿ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಧರ್ಮಸ್ಥಳದ ಗ್ರೂಪ್ ನಲ್ಲಿ ಬುರುಡೆ ಗ್ಯಾಂಗ್ ಅಂತೇಳಿ ನನ್ನನ್ನು ಕರೀತಾ ಇದ್ದಾರೆ ಅಂತೇಳಿ. ನಾವ್ಯಾರು ಹಾಗೆ ಕರೆದಿಲ್ಲ, ನಾನು ಕೆಲವು ಗ್ರೂಪ್ ಗಳಲ್ಲಿ ಇದ್ದೇನೆ. ಆತರ ನೀವು ತಪ್ಪು ತಿಳುವಳಿಕೆ ಕೆಲವರು ಆಚೆ ಈಚೆ ಹೇಳುವವರು ಇರ್ತಾರೆ, ಅದನ್ನೆಲ್ಲ ನೀವು ತಪ್ಪು ತಿಳುವಳಿಕೆ ತಿಳ್ಕೊಳ್ಬಾರ್ದು. ಆ ತರದ ಪ್ರಸಂಗ ಇಲ್ಲ. ನೀವು ಖಂಡಿಸುವಂತದ್ರ ಬಗ್ಗೆ, ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಮಗೆ ಗೌರವ ಇದೆ.
ನೀವು ಅದನ್ನ ಮಾಡಿ, ನಿಮ್ಮ ಚರ್ಚೆ ನಿಮ್ಮದು. ನನಗೆ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿರುವಂತದ್ದು. ನನ್ನ ವಿಚಾರ ಹೀಗೆ. ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು ವಸಂತ್ ಗಿಳಿಯರು. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸಹನಾ ಕುಂದರ್ ಅವರು. ನಾನು ಫಸ್ಟಿಗೆ ಅವರದೊಂದು ಪ್ರಶ್ನೆಗೆ ಉತ್ತರಿಸ್ತಾನೆ. ಅವನು ಇವನು ಅಂತ ರಿಷಬ್ ಶೆಟ್ಟರ್ನ ಕರಿಬಾರ್ದು ಅಂತ ನಾನು ಕರಿತಿರ್ಲಿಲ್ಲ. ಕಾಂತಾರ ಅನ್ನುವ ಇದು ಬಂದ್ಮೇಲೆ ಈಗ ಇತ್ತೀಚೆಗೆ ನಾನು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಕರಿತಿರ್ಲಿಲ್ಲ. ನನ್ನ ಗುಂಪಿನಲ್ಲಿ ನನ್ನ ತಂಡದಲ್ಲಿ ಕೆಲವರು ಕರೀತಾರೆ. ನಾವು ದೈವಕ್ಕೂ ಅವನು ಇವನು ಅಂತಾನೆ ಕರೆಯೋದು ನಾವು. ಆದ್ರೆ ಇಲ್ಲಿ ನಾನು ರಿಷಬ್ಗೆ ಯಾಕೆ ಅವನು ಇವನು ಅಂತೇನೆ ಅಂದ್ರೆ ಅವನ್ ದೈವ ಅಂತ ಅಲ್ಲ. ನನಗೆ ಇವತ್ತು ಮನೆಯ ಪಂಜುರ್ಲಿಂದ ನೆನಪಾದಾಗ ನನಗೆ ಪಂಜುರ್ಲಿಗಿಂತ ಜಾಸ್ತಿ ನೆನಪಾಗೋದು ರಿಷಬ್ನ ಮುಖ. ಆದ್ರೆ ನಾನು ಅವನನ್ನು ಯಾಕೆ ಅವನು ಅಂತ ಸಂಬೋಧಿಸಿದೆ ಅಂತ ಹೇಳಿದ್ರೆ, ನನ್ನ ನೆಲ ಮೂಲದ ಸಂಸ್ಕೃತಿಯನ್ನ ಹಾಳು ಮಾಡಿದವನಿಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ನಾನಿನ್ನು ರೆಡಿ ಇಲ್ಲ, ನಾನು ಕೊಡೋದು ಇಲ್ಲ. ಅದು ಒಂದ್ರಲ್ಲಿ ತಪ್ಪಾದ್ರೆ ಓಕೆ, ಮತ್ತೆ ಮತ್ತೆ ಪದೇ ಪದೇ ಅದೇ ಆಗ್ತಾ ಇದೆ. ನಾನು ಒಪ್ಕೊಳ್ಳಲ್ಲ ಅನ್ನೋದು. ಯಾಕಂದ್ರೆ ಗೊತ್ತಾ, ರಿಷಬ್ ಶೆಟ್ರು ನನ್ನ ಪ್ರಕಾರ, ನನ್ನ ವಿಚಾರ ಗೊತ್ತಾ, ದೈವದ ಆಶೀರ್ವಾದ ಇಲ್ಲದೆ, ದೈವದ ಅನುಗ್ರಹ ಇಲ್ಲದೆ ರಿಷಬ್ ಶೆಟ್ಟರಿಗೆ ಆ ಚಿತ್ರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪಾರ್ಟ್ ಅಲ್ಲ, ಈಗಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅವರ ನಟನೆ ಯಾವ ರೀತಿ ಇದೆ ಅಂತ ಹೇಳಿದಾಗ ಒಂದು ಅದ್ಭುತವಾಗಿರುವಂತ ನಟನೆ. ಅಲ್ಲ ಇರ್ಲಿ, ನಾನು ಹೇಳುವಂಥದ್ದು ಅಂದ್ರೆ ವಿದೌಟ್ ದೈವದ ಒಂದು, ನಮ್ಮಲ್ಲಿ ಒಂದು ನಂಬಿಕೆ ಇದೆ, ದೈವದ ಒಂದು ಅಪ್ಪಣೆ ಇದ್ರೆ ಒಂಜಿ ಹುಲ್ಲು ಕಡ್ಡಿಲ್ಲ ಅಂಚಿಂಚಿ ಮೂವ ಅಪ್ಪುಜಿ. ದೈವದ ಅನುಗ್ರಹ ಇಲ್ಲದಿದ್ರೆ ರಿಷಬ್ ಶೆಟ್ರು ಇಂತಹ ಚಿತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ನಾರ್ಮಲ್ ಆಗಿರುವಂತಹ ಸ್ಟಾರ್ ಹಾಗೆ ಹೇಳಿಕ್ಕಿಲ್ಲ. ಹಾಗೆ ಹೇಳಿದ್ರೆ ನಾನು ಇಲ್ಲಿ ಕೂರ್ಲಿಕ್ಕೂ, ನಾನು ಇಲ್ಲಿ ಬಂದು ವಿರೋಧ ಮಾಡ್ಲಿಕ್ಕೂ ಅದು ದೈವ ಚಿತ್ತವೇ, ಅದು ದೈವ ಚಿತ್ತವೇ. ಈಗ ನಾನೊಬ್ಳು ಹೆಣ್ಮಗಳಾಗಿ ನನ್ನ ಪಕ್ಷವನ್ನ ಇವ್ರು ಹೇಳ್ತಾರೆ ಎಲ್ರು ಅವ್ನ್ ಬಿಜೆಪಿ ಮಾತಾಡ್ಬೇಡಿ ಅಂತ, ಆದ್ರೂ ನಾನ್ ಬಂದು ಇಲ್ಲಿ ಕೂರ್ಲಿಕ್ಕೂ ದೈವ ಚಿತ್ತವೇ. ಅಲ್ಲ, ನಾನು ಹೇಳೋದು ಆ ರೀತಿ ಇದ್ದಾಗ ಕೂಡ ನಾವು ಒಂದ್ಸಲ ನೋಡ್ಬೇಕಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಆ ವ್ಯಕ್ತಿಯ ನಂಬಿಕೆಯನ್ನು ಕೂಡ ನೋಡ್ಬೇಕಾಗುತ್ತೆ. ಇಲ್ಲ, ಆ ವ್ಯಕ್ತಿಗೆ ನಂಬಿಕೆ ಇದ್ದಿದ್ರೆ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಿರ್ಲಿಲ್ಲ. ಅವ್ರು ಕೆಳಗೆ ಕೂತು ವೇದಿಕೆಯಲ್ಲಿ ಮತ್ತೆ ಕಾಂತಾರ ನೃತ್ಯ ಅಂತ ಎಲ್ಲ ಮಾಡುವಾಗ ಅವ್ರು ಸುಮ್ನೆ ಕೂರ್ತಿರ್ಲಿಲ್ಲ. ನನಗೆ ಅದ್ರಲ್ಲಿ ಅವ್ರ ಮೇಲೆ ಕಿಂಚಿತ್ತೂ ನಂಬಿಕೆ ಇಲ್ಲ. ಒಂದಿದೆ, ಬಂಡಾರ ಇಡೀ ದಿಂಜಾನುಲ್ಲೇರು ಒಂಜಿ ಅರಿ ತಿರ್ತು ಬೂರುಂಡ ಗೋರ್ರೆಗ ಕೈ ಪೂಜಿ. ಈಗ ಮಾಡ್ತಿರೋದು ಸರಿ ಅಂತ ಯಾರೆಲ್ಲ ವಾದಿಸ್ತಾ ಇದ್ದಾರೋ, ಅವರಿಗೆ ಯಾರು ಬೆಂಬಲ ಕೊಡ್ತಾ ಇದ್ದಾರೋ ಮತ್ತು ಅವರು ಇದನ್ನು ಅನುಭವಿಸುವಂತ ದಿನ ಖಂಡಿತ ಬರ್ತದೆ. ಇದನ್ನ ನೋಡ್ಬೇಕಾದ್ರೆ ನಾವು ಇದನ್ನ ಇಲ್ಲಿಗೆ ನಿಲ್ಲಿಸುವುದಿಲ್ಲ. ಇನ್ನು ನಾಡಿನ ಸಂಕ್ರಾಂತಿಗೆ ನಾವು ಎಲ್ಲರೂ ಸೇರಿ ದೈವದ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ನಮಗೆ ಗೊತ್ತಾಗ್ಬೇಕು ಇದು ಯಾರ್ದು ತಪ್ಪು, ಇದು ಏನು ಅಂತ ನಮಗೂ ಗೊತ್ತಾಗ್ಬೇಕು. ಈಗ ನಮ್ದು ತಪ್ಪಿದ್ರೆ, ನಾವು ಪ್ರಚಾರಕ್ಕೆ ಮಾಡ್ತಾ ಇದ್ರೆ, ನಾವು ಪೇಮೆಂಟ್ಗೆ ಮಾಡ್ತಾ ಇದ್ರೆ ನಮ್ಗೆ ಸಿಗ್ಲಿ. ಅವರು ಕೂಡ ದೈವದ ಅನುವನ್ನ ಕೇಳಿಕೊಂಡು ಮಾಡಿದಂತ ಅದ್ರಲ್ಲೂ ಇದೆ. ಇಲ್ಲ, ಧರ್ಮಸ್ಥಳ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಅವರು ದೈವದ ಅನುಮತಿ ಅಲ್ಲಿಗೆ ಹೋಗ್ತಾರೆ, ತದನಂತರ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅನುಮತಿಯನ್ನು ತೆಗೆದುಕೊಂಡು ಅವ್ರು ಮಾಡಿದ್ರು. ಅದಕ್ಕೆ ನಾನು ಮಾತಾಡ್ತೇನೆ. ಅದು ಒಂದಿದೆ ವಿಷಯ, ದೈವದ ಅಪ್ಪಣೆ ಇದೆ ಅಂತ ಒಂದು ವಿಷಯ. ಅದನ್ನ ಇನ್ನೊಂದ್ಸಲ ನಾನು ಚರ್ಚೆಗೆ ನಿಮ್ಮ ಹತ್ರ ಮಾತಾಡ್ತೇನೆ. ಪ್ರತಿ ಸಲ ದೈವ ಕಟ್ಟಿದಲ್ಲಿ ಯಾಕೆ ಮುಖೇಶ್ ರವರೇ ಇದ್ರು ಅನ್ನುವ ಪ್ರಶ್ನೆ ಕೂಡ ನಾವು ರಿಷಬ್ ಅವರಿಗೆ ಕೇಳಲಿಕ್ಕೆ ಉಂಟು ನಮ್ಗೆ. ಅದೇ ಅವರೇ ಯಾಕೆ ಯಾವಾಗ್ಲೂ ಪ್ರತಿ ಸಲ ದೈವ ಕಟ್ತಾರೆ, ಬೇರೆಯವ್ರ ಹತ್ರ ಯಾಕೆ ಇವ್ರು ಹೋಗಿ ಕೇಳೋದಿಲ್ಲ? ಟಾರ್ಗೆಟ್ ಆಗಿ ಒಂದೊಂದು ಕೆಲವು ಮನೆಗಳಿಗೆ ಮಾತ್ರ ಹೋಗಿ ಇವರು ಅನುಮತಿ ಉಂಟಾ ಅಂತ ಯಾಕೆ ಕೇಳ್ತಾರೆ? ಈ ಪ್ರಶ್ನೆ ಕೂಡ ಇದೆ. ಅದನ್ನ ಇನ್ನೊಂದ್ಸಲ ನಾನು ಮಾತಾಡ್ತೇನೆ. ಕನ್ನಡಿಗರ ಹತ್ರ ಕೊನೆದೊಂದು ವಿನಂತಿ ಅಷ್ಟೇ, ಕೊನೆದೊಂದು ವಿನಂತಿ ಇದೆ ನನಗೆ ಕನ್ನಡದವ್ರ ಹತ್ರ. ನೀವು ಕರಗ ನೃತ್ಯ ಧಾರ್ಮಿಕ ನಂಬಿಕೆ ನಮ್ದು. ಅದು ಬಂದಾಗ ನೀವು ಮಾತಾಡಿದ್ರಿ, ಸಿನಿಮಾದಲ್ಲಿ ಅದಕ್ಕೆ ಅವಹೇಳನ ಆದಾಗ, ಬೇಡರ ವೇಷ ಬಂದಾಗ ಕನ್ನಡಿಗರೇ ನೀವು ಮಾತಾಡಿದ್ರಿ. ಕಾಂತಾರ ಅನ್ನುವಂತ ಈ ವಿಚಾರದಲ್ಲಿ ನಮ್ಮ ನೆಲಮೂಲ ಸಂಸ್ಕೃತಿ ಇವತ್ತು ಹಾಳಾಗ್ತಾ ಇದೆ. ಅದನ್ನ ಯಾರಿಗೂ ಮಾಡುವ ಮತ್ತು ಹೊರಗೆ ತಕೊಂಡು ಹೋಗಿ ನಂಬುವಂತಹ ಮತ್ತು ವಾಣಿಜ್ಯೀಕರಣ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ. ಹಾಗಾಗಿ ತುಳುವರಾಗಿ ನಾವು ನಿಮ್ಮದೇ ಒಂದು ಭಾಗ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಅನುಕರಣೆಗೆ ಯಾರೂ ಆಸ್ಪದ ಕೊಡಬೇಡಿ, ಯಾರು ಅದನ್ನು ಅನುಕರಣೆ ಮಾಡಬೇಡಿ. ಸ್ವತಃ ರಿಷಬ್ ಮಾಡಿದಂತಹ ಅನುಕರಣೆಯನ್ನ ಕೂಡ ನಾವು ವಿರೋಧಿಸ್ತೇವೆ. ಮತ್ತು ನಲಿಕೆ, ಪರವ, ಪಮ್ಮದ, ಪಾಣರ ಅನ್ನುವಂತಹ ಜನಾಂಗದವರು ಏನಿದ್ದಾರೆ, ಇವರು ಮುಗ್ಧರು. ಇವರಿಗೆ ಸ್ವಲ್ಪ ವಿದ್ಯೆ ಇತ್ತೀಚೆಗೆ ಅವರು ಸ್ವಲ್ಪ ಒಂದು ಮೇಲ್ಮಟ್ಟಕ್ಕೆ ಬರ್ತಿದ್ದಾರೆ. ನೀವು ಪರ್ಸನಲ್ ಆಗಿ ಅವರ ಹತ್ರ ಹೋಗಿ ಕೇಳಿದ್ರೆ ಅವರ ನೋವು ಗೊತ್ತಾಗ್ತದೆ. ದಯಮಾಡಿ ನಾವು ತುಳುವರು ನಂಬುವ ಈ ನಂಬಿಕೆಯನ್ನ ಬೀದಿಗೆ ತರಬೇಡಿ. ನಾವು ಕೈ ಮುಗ್ದು ನಾನು ಇದನ್ನೊಂದು ಕೇಳ್ತೇನೆ ನಿಮ್ಮೆಲ್ಲರ ಹತ್ರ. ಓಕೆ ಎಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕ್ಷಮಿಸಿ, ಕೊನೆಯದಾಗಿ ಯಾರ್ದು ಕೂಡ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಸಮಯಗಳು 2.5 ಗಂಟೆಗಳ ಕಾಲ ನಾವು ಈ ಚರ್ಚೆನ ಮಾಡಿದ್ವಿ. ಬಹಳಷ್ಟು ಕರೆಗಳು ಬರ್ತಾ ಇದ್ದಾರೆ, ಸಾರಿ ಫಾರ್ ದಟ್. ಅಂಡ್ ಇದು ಸದ್ಯ ಕಾಂತಾರ ಚಲನಚಿತ್ರ ಆದ ನಂತರ ನಾವು ಕಾಂತಾರ ಪ್ರಥಮ ಹಂತದಲ್ಲೂ ಕೂಡ ಚಿತ್ರ ರಿಲೀಸ್ ಆದಾಗ ಇಂಥದ್ದೇ ಚರ್ಚೆಗಳು ಶುರುವಾಗಿತ್ತು. ಅಲ್ಲೂ ಕೂಡ ವೇದಿಕೆಗಳಲ್ಲಿ ಏನೇನೋ ನೃತ್ಯಗಳನ್ನ ಮಾಡಿದ್ರು. ಇದೀಗ ಕಾಂತಾರ ಇನ್ನೊಂದು ಸಿನಿಮಾ ಬಂದಿದೆ, ಮತ್ತೆ ಇಂಥ ಚರ್ಚೆಗಳು ಶುರುವಾಗಿದೆ. ಮಾತ್ರ ಅಲ್ಲ, ಈ ಚರ್ಚೆಗಳಾದಾಗ ಒಂದೇ ಒಂದು ರಿಕ್ವೆಸ್ಟ್ ನಾವು ಏನು ಕೇಳ್ತಾ ಇಲ್ಲ. ಯಾಕಂದ್ರೆ ರಿಷಬ್ ಶೆಟ್ರು ಒಳ್ಳೆಯ ನಟ, ಒಳ್ಳೆಯ ನಿರ್ದೇಶಕ, ಒಳ್ಳೆಯ ಪ್ರತಿಭಾನ್ವಿತ, ನೋ ಡೌಟ್. ಆದರೆ ಈ ರೀತಿಯ ಒಂದು ನಂಬಿಕೆಗಳ ಮೇಲೆ ಚಿತ್ರವನ್ನ ಮಾಡಿದಾಗ ಅವರು ಕೂಡ ಸ್ವಲ್ಪ ತಿಳಿದುಕೊಳ್ಳಬೇಕಾಗಿತ್ತು. ಯಾಕಂದ್ರೆ ಅವ್ರು ತಿಳಿದುಕೊಂಡವ್ರೆ. ಸೊ ಹಾಗಿದ್ದಾಗ ಒಂದು ವಿಡಿಯೋವನ್ನ ಮಾಡೋ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ರೆ ಅವರೊಂದು ದೊಡ್ಡತನವನ್ನ ತೋರಿಸ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೋಡಿದಾಗ ಅವರು ಕೇವಲ ಈ ಒಂದು ವಿಚಾರವನ್ನ ಸಿನಿಮಾಕ್ಕೋಸ್ಕರ, ಎಂಟರ್ಟೈನ್ಮೆಂಟ್ ವಿಚಾರಕ್ಕೋಸ್ಕರ ತೆಗೆದುಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಅಲ್ಲಿ ಮೂಡಕ್ಕೆ ಶುರುವಾಗುತ್ತೆ. ತದನಂತರ ಇಂತಹ ವಿಚಾರಗಳು ಆದಾಗ ಅವ್ರು ನೇರವಾಗಿ ಖಂಡನೆಯನ್ನ ಮಾಡ್ತಾ ಇದ್ದಿದ್ರೆ ಎಲ್ಲೋ ಒಂದ್ ಕಡೆ
ನಮ್ಗಳ ತುಳುವರ ಮನಸ್ಸನ್ನ ಗೆಲ್ತಾ ಇದ್ರು ಏನೋ ಅನ್ನುವಂತಹ ವಿಚಾರಗಳು. ಆದ್ರೆ ನಟನಾಗಿ, ನಿರ್ದೇಶಕನಾಗಿ, ಜೊತೆಗೆ ಒಂದು ಚಲನಚಿತ್ರವನ್ನ ಈ ರೀತಿ ಮಾಡಬಹುದು ಅಂತ ನಿಟ್ಟಿನಲ್ಲಿ ಟೆಕ್ನಿಕಲಿ ಒಳ್ಳೆ ಚಿತ್ರವನ್ನ ಮಾಡಿದ್ದಾರೆ ನೋಡೋಣ. ಆದ್ರೆ ಇನ್ನಿತರರ ನಂಬಿಕೆಗಳ ಮೇಲೆ ದಯಮಾಡಿ ಯಾವತ್ತೂ ಕೂಡ ಘಾಸಿ ಆಗುವಂತಹ ಕೆಲಸಗಳನ್ನ ಮಾಡಲೇಬೇಡಿ. ಯಾಕಂದ್ರೆ ಹೊಟ್ಟೆ ಉರಿಯುತ್ತೆ. ನಾವು ನಂಬಿದಂತಹ ದೈವಗಳನ್ನ ನಾವು ನೋಡಿದಾಗ ಯಾರೋ ಒಬ್ರು ಮೈಯಲ್ಲಿ ಬಂದಾಗಿ ಕಿರುಚಾಡ್ತಾರೆ, ಬೊಬ್ಬೆ ಹೊಡಿತಾರೆ, ಏನೇನೋ ಆಗುತ್ತೆ ಅಂತ ಬಂದಾಗ ಬಹಳಷ್ಟು ಬೇಸರ ಆಗುತ್ತೆ. ನಮ್ಮ ದೈವಗಳು, ನಾವು ಇಷ್ಟುವರೆಗೆ ನಮ್ಮ ತುಳುನಾಡಿನಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಪರಿಸರದಲ್ಲಿ ಆರಾಧನೆ ಮಾಡ್ಕೊಳ್ತಾ ಇದ್ದಂತ ದೈವಗಳು ಎಲ್ಲೆಲ್ಲೂ ಯಾರ್ಯಾರೋ ಮಾಡ್ತಾ ಇದ್ದಾರೆ. ಅಥವಾ ಅಂದ್ರೆ ಆ ರೀತಿ ಅಲ್ಲ, ಬೇರೆ ಬೇರೆ ಚಾನೆಲ್ಗಳಲ್ಲಿ ದೈವ ಮೈಯಲ್ಲಿ ಬಂತು, ದೈವಗಳು ಆಕ್ರೋಶ ಆಯ್ತು, ದೈವಗಳು ಆವೇಶ ಆಯ್ತು ಅನ್ನೋಂಥ ನಿಟ್ಟಿನಲ್ಲಿ ಹಾಕ್ತಾರೆ ಅಂತ ಬಂದಾಗ ಹಾಗಾದ್ರೆ ನಮ್ಮ ದೈವಗಳ ಕಥೆ ಏನು ಅನ್ನೋಂಥದ್ದು ಪ್ರಶ್ನೆ. ಜೊತೆಗೆ ಇಷ್ಟರ ತನಕ ದೈವಗಳು ಯಾರಿಗೆ ಮೈಯಲ್ಲಿ ಬರ್ತಾ ಇದ್ದದ್ದು, ಭೂತರಾಧನೆ ಎಲ್ಲಿ ಆಗ್ತಾ ಇದ್ದದ್ದು? ಈ ನಲಿಕೆ, ಪರವ, ಪಂಬದ, ಪಾಣರ ಈ ಸಮುದಾಯಗಳಿಗೆ. ಇದು ಯಾರ್ಯಾರಿಗೂ ಮೈಯಲ್ಲಿ ಬರುತ್ತೆ ಅಂತ ಬಂದಾಗ ಮುಂದೊಂದು ದಿನ ಏನಾಗಬಹುದು ಅನ್ನುವಂಥ ಪ್ರಶ್ನೆ. ಮೂಢನಂಬಿಕೆಗಳು ಉಳಿಬೇಕು, ಈ ರೀತಿ ಮೂಢನಂಬಿಕೆಗಳು ಆಗಬಾರ್ದು, ಇದು ನಮ್ಮ ವಿಚಾರ. ಸೊ ಹಾಗಿದ್ದಾಗ ಗೊತ್ತಿಲ್ಲ, 2 ಸಿನಿಮಾ ಆಯ್ತು, ಇನ್ನು 3ನೇ ಸಿನಿಮಾ ಅಂತ ಬಂದಾಗ ಭಯ ಆಗುತ್ತೆ. ವೆಬ್ ಸೀರೀಸ್ ತರ ಈ ರೀತಿ ನಮ್ಮ ದೈವಗಳನ್ನ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಬಹಳಷ್ಟು ಭಯ ಆಗುತ್ತೆ. ಒಂದು ಮಾತನ್ನ ಸತ್ಯ ಹೇಳಿದ್ರು, ದೈವಗಳು ಕೊಡುತ್ತೆ, ನೋ ಡೌಟ್. ಹಾಗಂತ ಹೇಳಿದಾಗ ಒಂದು ವೇಳೆ ನಾವು ಮಿತಿಮೀರಿ ಆಸೆಯನ್ನ ಪಟ್ರೆ ಅಲ್ಲೂ ಕೂಡ ಸಮಸ್ಯೆಗಳಾಗುತ್ತೆ ಅನ್ನೋದು ದೈವ ತೋರಿಸಿದೆ ಸರ್, ಗೊತ್ತಿರುವಂತ ವಿಚಾರ. ಅಂಡ್ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ, ರಿಷಬ್ ಶೆಟ್ಟರ್ಗೆ ಅಂಡ್ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಒಂದು ಆಶಯ. ದೇವರುಗಳು ಪ್ರಮುಖವಾಗಿ ಎಲ್ಲರೂ ಕೂಡ ಒಳ್ಳೆದನ್ನ ಮಾಡ್ಲಿ, ಎಲ್ಲರೂ ಕೂಡ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ, ಅಂಡ್ ಒಳ್ಳೆದನ್ನ ಮಾಡಲಿ ಅಂತ ನಮ್ಮ ಆಶಯ. ಅಂಡ್ ಥ್ಯಾಂಕ್ ಯು. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ವಸಂತ್ ಗಿಡಿಯಾರ್ ಅವರು, ಹಿರಿಯ ಪತ್ರಕರ್ತರು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ರೀತಿ ಕಮಲಾಕ್ಷ ಗಂಧಕಾಡು ಅವರು, ದೈವ ನರ್ತಕರು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ಸಹನಾ ಕುಂದರ್ ಅವರು, ವಕೀಲರು. ಮೇಡಮ್ ಥ್ಯಾಂಕ್ ಯು ಮೇಡಮ್. ಎಸ್, ಇದು ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.